ಹರೇ ಕೃಷ್ಣ. ಎಲ್ಲರಿಗೂ ಭಕ್ತಿಶಾಸ್ತ್ರಿ ತರಗತಿಗೆ ಎಲ್ಲರಿಗೂ ಸ್ವಾಗತ. ಮೊದಲಿಗೆ ಪ್ರಾರ್ಥನೆಯನ್ನು ಮಾಡೋಣ. ನಿತಾಯ್ ಪದ ಕಮಲಾ ಕೋಟಿ ಚಂದ್ರ ಸುಶೀತಲಾ, ನಿತಾಯ್ ಪದ ಕಮಲಾ ಕೋಟಿ ಚಂದ್ರ ಸುಶೀತಲಾ, जे छायाय जगत जुराय, जे छायाय जगत जुराय, हेनु निताय बिने भाई राधा कृष्ण पाते नाय, हेनु निताय बिने भाई राधा कृष्ण पाते नाय, दृढ़ कोरि धारो नितायेर पाय, दृढ़ कोरि धारो नितायेर पाय, ओ निताय पद कमला कोटि चंद्र सुशीतला, निताय पद कमला कोटि चंद्र सुशीतला, से संबंध नाही जार मृता जन्म गेलो तार, से संबंध नाही जार मृता जन्म गेलो तार, सेई पशु भोरो दुराचार, सेई पशु भोरो दुराचार, निताय न बोलिलो मुके मजिलो संसार सुखे, निताय न बोलिलो मुके मजिलो संसार सुखे, विद्याकुल की कोरी बेतार, विद्याकुल की कोरी बेतार, निताय पद कमला कोटि चंद्र सुशीतला, निताय पद कमला कोटि चंद्र सुशीतला, अहंकारे मत्ता होया निताय पद पासरिया, अहंकारे मत्ता होया निताय पद पासरिया, असत्य सत्या कुरिमानी, असत्य सत्या कुरिमानी, नितायेर करुणा हबे ब्रजे राधा कृष्ण पाबे, नितायेर करुणा हबे ब्रजे राधा कृष्ण पाबे, धरो निताई चरण दुकानी, धरो निताय चरण दुकानी, निताय पद कमला कोटि चंद्र सुशीतला, निताय पद कमला कोटि चंद्र सुशीतला, नितायेर चरणा सत्या ताहारा सेवका नित्या, नितायेर चरणा सत्या ताहारा सेवका नित्या, निताय पद सदा गौरो आशा, निताय पद सदा गौरो आशा, नरोत्तम बोरो दुखी निताय मोरे कोरो सुखी, नरोत्तम बोरो दुखी निताय मोरे कोरो सुखी, राखो रांग चरणेर पाशा, राखो रांग चरणेर पाशा, निताय पद कमला कोटि चंद्र सुशीतला, निताय पद कमला कोटि चंद्र सुशीतला, ते छायाय जगत जुराय, जे छायाय जगत जुराय,
हेनो निताय बीने भाई राधा कृष्ण पायते नाय हेनो निताय बीने भाई राधा कृष्ण पायते नाय दृढ़ कोरितरो निताय पाय दृढ़ कोरिधरो निताय पाय निताय पद कमला कोटि चंद्र सुशीतला निताय पद कमला कोटि चंद्र सुशीतला। ಹರೇ ಕೃಷ್ಣ. ಅರ್ಥವನ್ನು ಓದೋರು ಹ್ಯಾಂಡ್ ರೈಸ್ ಮಾಡಿ ಒಬ್ಬೊಬ್ಬರಾಗಿ ಓದ್ಬೋದು. ಎಸ್ ಜ್ಯೋತಿಶ್ರೀ ಅವರೇ ಓದಿ. ಹರೇ ಕೃಷ್ಣ ಮಾತಾಜಿ ಪ್ರಣಾಮ್. ಶ್ರೀಲ ನರೋತ್ತಮದಾಸ್ ಠಾಕೂರರ ಕೀರ್ತನೆಗಳು. ಒಂದು, ಶ್ರೀ ನಿತ್ಯಾನಂದ ಪ್ರಭುಗಳ ಪಾದ ಕಮಲಗಳ ಆಶ್ರಯದಲ್ಲಿ ಕೋಟಿ ಚಂದ್ರಮನನ್ನು ನಾಚಿಸುವಂತಹ ಕಾಂತಿಯು ಪ್ರಜ್ವಲಿಸುತ್ತದೆ. ಪ್ರಪಂಚಕ್ಕೆ ನಿಜವಾದ ಶಾಂತಿ ಬೇಕಾದರೆ ನಿತ್ಯಾನಂದ ಪ್ರಭುಗಳ ಆಶ್ರಯವನ್ನ ಪಡೆಯಬೇಕು. ಶ್ರೀ ನಿತ್ಯಾನಂದ ಪ್ರಭುಗಳ ಪಾದ ಕಮಲಗಳ ಆಶ್ರಯವನ್ನ ಪಡೆಯುವುದರಿಂದ ಮಾತ್ರ ರಾಧಾಕೃಷ್ಣರನ್ನ ಪಡೆಯುವುದು ಸಾಧ್ಯ. ನಿತ್ಯಾನಂದ ಪ್ರಭುಗಳ ಪಾದ ಕಮಲಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ಹರೇ ಕೃಷ್ಣ ಮಾತಾಜಿ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ನಿತ್ಯಾನಂದ ಪ್ರಭುಗಳ ಜೊತೆಯಲ್ಲಿ ಸಂಬಂಧವನ್ನು ಬೆಳೆಸಿಕೊಳ್ಳದೆ ಇರುವವನು ತನ್ನ ಅಮೂಲ್ಯವಾದ ಮಾನವ ಜನ್ಮವನ್ನು ವ್ಯರ್ಥ ಕೊಂಡಿದ್ದಾನೆಂದೇ ನಾವು ತಿಳಿದುಕೊಳ್ಳಬೇಕು. ಅಂತಹ ಮಾನವನು ನಿಜವಾಗಿ ನಿಗ್ರಹವಿಲ್ಲದ ಪಶುವೇ ಸರಿ. ಅವನು ನಿತ್ಯಾನಂದ ಪ್ರಭುಗಳ ದಿವ್ಯ ನಾಮವನ್ನು ಉಚ್ಚರಿಸದೆ ಇರುವ ಕಾರಣ ಅವನು ಸಂಸಾರ ಸುಖದಲ್ಲಿ ಮುಳುಗಿ ಹೋಗಿದ್ದಾನೆ. ವ್ಯರ್ಥವಾಗಿರುವ ಅವನ ವಿದ್ಯೆ, ಉತ್ತಮವಾದ ಕುಲ ಅವನಿಗೆ ಯಾವ ವಿಧದಲ್ಲಿ ಸಹಾಯ ಮಾಡಬಲ್ಲದು? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ವ್ಯಕ್ತಿಯು ಈ ರೀತಿಯಲ್ಲಿ ಭಾವಿಸುತ್ತಾನೆ. ಪಡೆಯಬೇಕು. ನಿನ್ನ ಮೇಲೆ ದಯೆ ತೋರಿದಾಗಲೇ ನೀನು ರಾಧಾಕೃಷ್ಣರನ್ನು ಸಮೀಪಿಸಬಲ್ಲೆ. ಆದ್ದರಿಂದ ನೀನು ನಿನ್ನ ಪಾದ ಕಮಲಗಳನ್ನು ದೃಢವಾಗಿ ಹಿಡಿದುಕೊಳ್ಳಬೇಕು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನಿತ್ಯಾನಂದ ಪ್ರಭುಗಳು ಪಾದ ಕಮಲಗಳ ಮಾಯೆ ಅಲ್ಲ, ಅವು ಸತ್ಯವಾದುದು. ನಿತ್ಯಾನಂದ ಪ್ರಭುಗಳು ದಿವ್ಯವಾದ ಭಕ್ತಿ ಸೇವೆಯನ್ನು ಮಾಡುವವನು ಕೂಡ ದಿವ್ಯನೇ. ಸದಾ ನಿತ್ಯಾನಂದ ಪ್ರಭುಗಳ ಪಾದ ಕಮಲಗಳನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸು. ಈ ನರೋತ್ತಮ ದಾಸನು ತುಂಬಾ ದುಃಖಿತನಾಗಿದ್ದಾನು. ಆದ್ದರಿಂದ ಅವನನ್ನು ಸುಖಿಯಾಗಿ ಮಾಡಬೇಕೆಂದು ಪ್ರಾರ್ಥಿಸುತ್ತಿದ್ದೇನೆ. ಪ್ರಭು, ದಯವಿಟ್ಟು ನನ್ನನ್ನು ನಿಮ್ಮ ಪಾದ ಕಮಲಗಳ ಹತ್ತಿರ ಇಟ್ಟುಕೊಳ್ಳಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹಾಗಾಗಿ ನಾವು ನಿತ್ಯಾನಂದ ಪ್ರಭುಗಳನ್ನು ಪ್ರಾರ್ಥಿಸಬೇಕು. ನಮಗೆ ಆಧ್ಯಾತ್ಮಿಕದಲ್ಲಿ ಮುಂದುವರಿಯುವುದಕ್ಕೆ ಅವರೊಬ್ಬರು ಸಹಾಯ ಮಾಡ್ತಾರೆ ನಮಗೆ. ಓಂ ಅಜ್ಞಾನತಿಮಿರಾಂತಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद
ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡುವ ಮೊದಲು ಗುರುಗಳಿಗೆ ವಂದನೆಗಳನ್ನು ಸಲ್ಲಿಸೋಣ ಹಾಗೂ ನಮ್ಮ ಎಲ್ಲ ಶಿಕ್ಷಾ ಗುರುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಹರೇ ಕೃಷ್ಣ. ಇದು ಭಗವದ್ಗೀತೆ ಘಟಕ 1 ಅಧ್ಯಾಯಗಳು, ಮೊದಲನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ. ಇವತ್ತು ಪಾಠ 7 ಅಧ್ಯಾಯ 4. ಪಾಠ 6ರಲ್ಲಿ ನಾವು ಏನ್ ತಿಳಿದುಕೊಂಡ್ವಿ ಅಂತ ನೋಡೋಣ. ಕೃಷ್ಣ ಪ್ರಜ್ಞೆಯ ಅಭ್ಯಾಸವು ವರ್ಣಾಶ್ರಮ ಧರ್ಮಕ್ಕೆ ಹೇಗೆ ದಿವ್ಯಾನುಭೂತಿಯಾಗಿದೆ ಹೇಳಿ. ಸೊ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ನಾವು ವರ್ಣಾಶ್ರಮ ಧರ್ಮವನ್ನು ಆಚರಿಸುವ ಅಗತ್ಯ ಇಲ್ಲ ಅಂತ ಹೇಳಿ. ಕೃಷ್ಣನು ವರ್ಣಾಶ್ರಮ ಧರ್ಮವನ್ನು ಏಕೆ ಅನುಸರಿಸ್ತಾನೆ? ಇಸ್ಕಾನಿನಲ್ಲಿ ವರ್ಣಾಶ್ರಮ ಧರ್ಮವನ್ನು ಅನುಸರಿಸುವುದು, ಸೊ ಇದರ ಬಗ್ಗೆ ನಾವು ತಿಳಿದುಕೊಂಡ್ವಿ. ತಿಳಿದ್ರೆ ಒಬ್ಬ ವ್ಯಕ್ತಿ ಇವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೂ ಕೂಡ ಯಾಕೆ ವರ್ಣಾಶ್ರಮ ಧರ್ಮವನ್ನು ಅನುಸರಿಸ್ತಾನೆ ಅಂದ್ರೆ ಇನ್ನೊಬ್ಬರಿಗೆ ಉದಾಹರಣೆ ಕೊಡುವುದಕ್ಕೋಸ್ಕರ. ಈಗ ಇಲ್ಲಿ ಅರ್ಜುನ ಶುದ್ಧ ಭಕ್ತನಾಗಿದ್ರೂ ಕೂಡ ಅವನಿಗೆ ಯುದ್ಧ ಮಾಡ್ಲೇಬೇಕು ಅಂತ ಕಟ್ಟುನಿಟ್ಟಾದ ನಿಯಮ ಇರೋದಿಲ್ಲ, ಆದ್ರೆ ಅವನು ಮಾಡ್ತಾನೆ. ಯಾಕಂತ ಹೇಳಿದ್ರೆ ಅರ್ಜುನ ಒಬ್ಬ ನಾಯಕ, ಅವನನ್ನು ಎಲ್ಲರೂ ಕೂಡ ಅನುಸರಿಸ್ತಾರೆ, ಹಾಗಾಗಿ ಅವನು ಮಾಡುವಂಥದ್ದು. ಇನ್ನು ಕಾಮದ ಬಗ್ಗೆ ಏನ್ ಹೇಳ್ತಾನೆ ಭಗವಂತ? ಕಾಮಯೇಷ ಕ್ರೋಧಯೇಷ ರಜೋಗುಣ. ತಿಳಿದ್ರೆ ಈ ಜನರು ಯಾಕೆ ತಪ್ಪನ್ನು ಮಾಡ್ತಿದ್ದಾರೆ? ಅದು ಕಾಮದ ಕಾರಣದಿಂದಾಗಿ. ಸೊ ಕಾಮವನ್ನು ಗೆಲ್ಲಬೇಕು, ಹೇಗೆ ಗೆಲ್ಲುವಂಥದ್ದು? ಅದು ಜ್ಞಾನದಿಂದ. ಸೊ ಆ ಹೇಗೆ ಆ ಜ್ಞಾನವನ್ನು ಪಡೆಯುವುದು ಅಂತೇಳಿ ನಾವು ಇವತ್ತಿನ ತರಗತಿಯಲ್ಲಿ ನೋಡ್ತೇವೆ. ಸೊ 4ನೇ ಅಧ್ಯಾಯದ ಹೆಸರು ಜ್ಞಾನ ಯೋಗ. ಆದ್ರಿಂದಲೇ ಈ ಒಂದು 4ನೇ ಅಧ್ಯಾಯಕ್ಕೆ ಜ್ಞಾನ ಯೋಗ ಅಂತ ಹೆಸರು ಬಂದಿದೆ. ಈಗ ನಾವು ಹೇಗೆ ಈ ಜ್ಞಾನವು ಹರಿದು ಬಂತು ಅಂತ ಹೇಳಿ ನೋಡೋದಾದ್ರೆ, ಈಗ ಮೊದಲನೆಯ ಶ್ಲೋಕದಲ್ಲಿ ನೋಡ್ತೇವೆ ನಾವು. ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ಮನವೇ ಪ್ರಾಹ ಮನೋರಿಕ್ಷ್ವಾಕವೇ ಅಬ್ರವೀತ್. ಸೊ ಇಲ್ಲಿ ಶ್ರೀಕೃಷ್ಣನು ಮೊದಲಿಗೆ 120 ದಶಲಕ್ಷ ವರ್ಷಗಳ ಹಿಂದೆ ಸೂರ್ಯದೇವ ವಿವಸ್ವಾನನಿಗೆ ಈ ಒಂದು ಜ್ಞಾನವನ್ನು ಬೋಧಿಸುವಂಥದ್ದು. ನಂತರ ವಿವಸ್ವಾನನು ತನ್ನ ಮಗನಾದ ಮನುವಿಗೆ ಅದು 2 ದಶಲಕ್ಷ ವರ್ಷಗಳ ಹಿಂದೆ ಬೋಧಿಸುವಂಥದ್ದು. ನಂತರ ಮನು ಇಕ್ಷ್ವಾಕುವಿಗೆ ಉಪದೇಶಿಸುವಂಥದ್ದು. ಸೊ ಹೀಗೆ ಪರಂಪರೆಯಾಗಿ ಬರುವಂಥದ್ದು. ಏವಂ ಪರಂಪರಾ ಪ್ರಾಪ್ತಂ ಇದಂ ರಾಜರ್ಷಯೋ ವಿದುಹು ಸಕಾಲೇನ ಮಹತ ಯೋಗೋ ನಷ್ಟ ಪರಂತಪ. ಸೊ ಇಲ್ಲಿ ಪರಮ ಗುರು ಯಾರು? ಶ್ರೀಕೃಷ್ಣ, ಅವನಿಂದಲೇ ಬರುವಂಥದ್ದು. ಇಲ್ಲಿ ಶ್ರೀಕೃಷ್ಣ 4 ಜನರಿಗೆ ಮುಖ್ಯವಾಗಿ ಹೇಳುವಂಥದ್ದು, ಅಂದ್ರೆ 4 ಪರಂಪರೆ. ಇದನ್ನು ಯಾರಾದ್ರೂ ವಿವರಿಸಬಹುದಾ? ನಾಲ್ಕು ಪರಂಪರೆ ನೀವು ತಿಳಿದು ಬಂದಿದ್ದೀರಿ. ಈಗ ಲೆವೆಲ್ 1 ಲೆವೆಲ್ 2 ಎಲ್ಲ ಮಾಡಿದ್ದೀರಿ. ಹರೇ ಕೃಷ್ಣ ಮಾತಾಜಿ. ಒಂದು ಪರಂಪರೆ ಬಗ್ಗೆ ಮಾತ್ರ ಹೇಳಿ, ಎಲ್ಲರಿಗೂ ಅವಕಾಶ ಮಾಡ್ಕೊಡೋಣ. ರುದ್ರ ಪರಂಪರೆ, ಲಕ್ಷ್ಮೀ ಪರಂಪರೆ. ಒಂದು ಪರಂಪರೆಯ ಬಗ್ಗೆ ಹೇಳಿ ಅಂತ ಹೇಳಿದ್ ನಾನು. ಮೊದಲಿಗೆ ಬರುವಂತದ್ದು ಸೂರ್ಯ ಅನ್ಸುತ್ತೆ. ಹರೇ ಕೃಷ್ಣ. ಅಭಿರಾಮೇಶ್ವರ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ಮೊದಲಿಗೆ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ. ಬ್ರಹ್ಮ ಮಧ್ವ ಸಂಪ್ರದಾಯ ಅಂದ್ರೆ ಬ್ರಹ್ಮದೇವರು ಮೊದಲಿಗೆ ನಾರದರಿಗೆ ಉಪದೇಶವನ್ನು ಮಾಡ್ತಾರೆ. ನಾರದರು ವೇದವ್ಯಾಸರಿಗೆ, ವೇದವ್ಯಾಸರು ಮಧ್ವಾಚಾರ್ಯರಿಗೆ,
ಮತ್ತೆ ಮಧ್ವಾಚಾರ್ಯರು ಅವರ ಶಿಷ್ಯರಿಗೆ ಉಪದೇಶ ಮಾಡ್ಕೊಂಡು ಹೋಗುವಂತ ಪರಂಪರೆ ಇದು. ಧನ್ಯವಾದ. ಮೊದಲಿಗೆ ಬ್ರಹ್ಮ ಪರಂಪರೆ ಆಯ್ತು. ನಂತರ ಈಗ ಮಥುರಾ ಮಾತಾಜಿಯವರೇ. ಓಕೆ, ಅನ್ಮ್ಯೂಟ್ ಆಗಿದ್ರಾ? ಶ್ರೀ ಸಂಪ್ರದಾಯ ಇದು ರಾಮಾನುಜಾಚಾರ್ಯದಿಂದ ಬಂದದ್ದು, ಅಂದ್ರೆ ಲಕ್ಷ್ಮೀ ಸಂಪ್ರದಾಯ. ಲಕ್ಷ್ಮೀ ಸಂಪ್ರದಾಯ ಹೌದು, ಯಾರು ಅಲ್ಲಿ ಮೊದಲೇ ಯಾರಿಗೆ ರಾಮಾನುಜಾಚಾರ್ಯ. ಓಕೆ. ಇದು ಜಾಸ್ತಿಯಾಗಿ ದಕ್ಷಿಣ ಭಾರತ ಅಂದ್ರೆ ತಮಿಳುನಾಡು ಕಡೆ ಇದು ಪ್ರಚಲಿತವಾಗಿದೆ. ಇದ್ರೆ ಹೇಳ್ಬೋದು. ಧನ್ಯವಾದ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ರುದ್ರ ಸಂಪ್ರದಾಯ ಬರುತ್ತೆ, ಅದರಲ್ಲಿ ವಿಷ್ಣು ಸ್ವಾಮಿಗಳು ಬರ್ತಾರೆ. ಮತ್ತೆ ವಿಷ್ಣು ಸ್ವಾಮಿ ಅವರು ಗುಜರಾತ್ ನಲ್ಲಿ ಬರುವಂತದ್ದು. ಇನ್ನು ಮುಂದೆ ನಾಲ್ಕನೆಯದು ಅದು ನಾಲ್ಕು ಕುಮಾರರು ನಿಂಬಾರ್ಕಾಚಾರ್ಯರು ರಾಜಸ್ಥಾನದಲ್ಲಿ ಬರುವಂತದ್ದು. ಎಸ್, ಈ ರೀತಿಯಾಗಿ 4 ಪರಂಪರೆ ಬಗ್ಗೆ ಈಗಾಗಲೇ ತಿಳಿದಿದ್ದೀರಿ. ಆದ್ರೆ ಏನಾಗುತ್ತೆ, ಸಕಾಲೇನ ಮಹತ ಯೋಗೋ ನಷ್ಟ ಪರಂತಪ, ಹೀಗೆ ಹರಿದು ಬರ್ತಾ ಇತ್ತು ಜ್ಞಾನ. ಕಾಲಕ್ರಮದಲ್ಲಿ ಈ ಪರಂಪರೆಯು ಛೇದವಾಯಿತು, ಆದುದರಿಂದ ಈ ವಿಜ್ಞಾನವು ನಷ್ಟವಾದಂತೆ ಕಾಣುತ್ತದೆ. ಈಗ ಒಬ್ಬರು ಹೇಳಿದ್ದನ್ನು ಇನ್ನೊಬ್ಬರಿಗೆ ಹೇಳ್ತಾ ಬರುವಾಗ ಏನಾಗುತ್ತೆ, ಈಗ ಯಾವುದೇ ಒಂದು ವಿಷಯವನ್ನು ಒಬ್ಬರು ಹೇಳಿದ್ದಾರೆ ಇನ್ನೊಬ್ಬರಿಗೆ, ಇನ್ನೊಬ್ಬರಿಗೆ ಹೇಳ್ತಾರೆ. ಈ ರೀತಿ ಹೇಳ್ತಾ ಕಡೆಗೆ ಏನಾಗುತ್ತೆ, ಅದರ ನಿಜವಾದ ಅರ್ಥವನ್ನು ಕಳೆದುಕೊಳ್ತದೆ. ಈಗ ಭಗವದ್ಗೀತೆ ಜ್ಞಾನ ಇದೆ, ಬಟ್ ಅದರ ಅರ್ಥವನ್ನು ಕಳೆದುಕೊಳ್ತದೆ. ಹಾಗೆ ಇಲ್ಲಿ ಹೇಳುವಂಥದ್ದು ನಷ್ಟವಾಯಿತು ಅಂದ್ರೆ ಜನರು ಅರ್ಥ ಮಾಡಿಕೊಂಡದ್ದು ತಪ್ಪಾಗಿತ್ತು. ಅವಾಗ ಭಗವಂತ ಬಂದು ಮತ್ತೆ ಈ ಒಂದು ಜ್ಞಾನವನ್ನು ಮತ್ತೆ ಸ್ಥಾಪಿಸುವಂಥದ್ದು. ಓದೋರು ಹ್ಯಾಂಡ್ ರೈಸ್ ಮಾಡ್ಬೋದು. ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸಮಯವು ತುಂಬಾ ಶಕ್ತಿಯುತವಾಗಿದೆ, ಇದು ಬದಲಾಗುತ್ತದೆ, 3 ಸ್ಥಾನವನ್ನು ಕೊಲ್ಲುತ್ತದೆ. ನಿಮಗೆ ಅನುಭವವಿದೆ, ನೀವು ಯಾವುದನ್ನಾದರೂ ಖರೀದಿಸುತ್ತೀರಿ, ಇದು ತುಂಬಾ ತಾಜಾ ಹೊಸದು, ಆದರೆ ಸಮಯ ಅದನ್ನು ಕಾಣಿಸ್ತಾ ಇಲ್ಲ ಮಾತಾಜಿ, ಸ್ವಲ್ಪ ಕೊಲ್ಲುತ್ತದೆ. ಇಲ್ಲ ಮಾತಾಜಿ, ನನಗೆ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ ಮಾತಾಜಿ, ನನಗೆ ಕ್ಲಿಯರ್ ಇಲ್ಲ. ಓದಿ, ನೆಕ್ಸ್ಟ್ ಓದಿ ಮಾತಾಜಿ. ಹರೇ ಕೃಷ್ಣ. ಮ್ಯೂಟ್ ಆಗಿದ್ರಾ? ಎಸ್, ಲಕ್ಷ್ಮೀ ಕಾಂಬ್ಳೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈ ಭೌತಿಕ ಸಮಯ, ಇದನ್ನು ಕಾಲ ಎಂದು ಕರೆಯಲಾಗುತ್ತದೆ. ಈ ಕಾಲವು ಕೃಷ್ಣನ ಇನ್ನೊಂದು ರೂಪವಾಗಿದೆ, ಆದುದರಿಂದ ಕಾಲೇನ ಮಹತ, ಆದುದರಿಂದ ಇದನ್ನು ಮಹತ ಎಂದು ಕರೆಯಲಾಗುತ್ತದೆ. ಇದು ತುಂಬಾ ಶಕ್ತಿಯುತವಾಗಿದೆ. ಇದು ಸಾಮಾನ್ಯ ವಿಷಯದಲ್ಲಿ ಮಾತಾಜಿ ಕಾಣಿಸ್ತಾ ಇಲ್ಲ ಮಾತಾಜಿ. ಸಾಮಾನ್ಯ ವಿಷಯದ ಧನ್ಯವಾದ. ಇಲ್ಲಿ ನಾವು ತಿಳಿಬೇಕಾಗಿರುವಂತದ್ದು ಏನಂತ ಹೇಳಿದ್ರೆ, ಇಲ್ಲಿ ಸಮಯದ ಬಗ್ಗೆ ವಿವರಿಸ್ತಾ ಇದ್ದಾರೆ. ಈಗ ಭಗವದ್ಗೀತೆಯ ಮುಖ್ಯ 5 ವಿಷಯಗಳು ಯಾರು ಹೇಳ್ತೀರಿ? ಅನ್ಮ್ಯೂಟ್ ಆಲ್ ಕೊಡ್ತೇನೆ. ಭಗವದ್ಗೀತೆಯ ಮುಖ್ಯ 5 ವಿಷಯಗಳು. ಹರೇ ಕೃಷ್ಣ ಮಾತಾಜಿ. ಜಗತ್ ಜೀವ ಜಗದೀಶ್ವರ ಕಾಲ ಕರ್ಮ. ಪರಮಾತ್ಮ, ಜೀವಿ, ಪ್ರಕೃತಿ, ಕಾಲ ಕರ್ಮ.
ಈ ವೇಳೆ ಸ್ವಲ್ಪ ಡಿಫ್ರೆಂಟ್ ಇತ್ತು. ಓಕೆ, ಸೊ ಇಲ್ಲಿ ತಿಳಿಬೇಕಾಗಿರೋದಂತ ನಾವು ಏನಂತ ಹೇಳಿದ್ರೆ, ಈ ಸಮಯ ಹೇಳುವಂಥದ್ದು, ಕಾಲ ಹೇಳುವಂಥದ್ದು, ಈಗ ಎಷ್ಟೇ ಒಂದು ದೊಡ್ಡ ದೊಡ್ಡ ಸಾಮ್ರಾಜ್ಯ ಇರಲಿ, ಎಲ್ಲವೂ ಕೂಡ ಅದು ನಾಶವಾಗಿ ಹೋಗ್ತದೆ ಕಾಲವು ಕಳೆದ ಹಾಗೆ. ಈಗ ಉದಾಹರಣೆಗೆ ಇಲ್ಲಿ ನೋಡ್ಬೋದು ನೀವು, ಈಗ ಒಂದು ವಸ್ತುವನ್ನು ನೀವು ಖರೀದಿಸ್ತೀರಿ, ಅದು ತುಂಬಾ ತಾಜವಾಗಿರುತ್ತೆ, ಹೊಸದಾಗಿರುತ್ತೆ. ಆದ್ರೆ ಸಮಯ ಹೇಳುವಂಥದ್ದು ಏನ್ ಮಾಡುತ್ತೆ, ಅದನ್ನ ಕೊಲ್ತದೆ. ಅಂದ್ರೆ ಇಲ್ಲಿ ಕೇವಲ ಜ್ಞಾನ ನಾಶವಾಗುವಂಥದ್ದಲ್ಲ, ಎಲ್ಲವೂ ಕೂಡ ನಾಶವಾಗ್ತದೆ. ಶುಭ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗುರು ಪರಂಪರೆಯು ಛೇದವಾಯಿತೆಂದು ಭಗವಂತನೇ 5000 ವರ್ಷಗಳ ಹಿಂದೆ ಕಂಡುಕೊಂಡನು. ಆದುದರಿಂದ ಅವನು ಗೀತೆಯ ಉದ್ದೇಶವು ನಷ್ಟವಾಯಿತು ಎಂದು ಸಾರಿದ. ಅದೇ ರೀತಿ ಈಗಲೂ ಗೀತೆಯ ಎಷ್ಟೋ ಆವೃತ್ತಿಗಳಿವೆ. ಆದರೆ ಅವುಗಳಲ್ಲಿ ಅನೇಕ ಆವೃತ್ತಿಗಳು ಯಾವ ಅಧಿಕೃತ ಗುರುಪರಂಪರೆಗೂ ಅನುಗುಣವಾಗಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ, ಧನ್ಯವಾದ. ಇಲ್ಲಿ ಶ್ರೀಲ ಪ್ರಭುಪಾದರು ಭಗವದ್ಗೀತೆ ಯಥಾರೂಪವನ್ನು ನೀಡಿದ್ರು. ಈಗ ಪ್ರಭುಪಾದರು ಭಗವದ್ಗೀತೆ ಯಥಾರೂಪವನ್ನು ಇದು ಮೊದಲು ಅಮೆರಿಕಕ್ಕೆ ಹೋದಾಗ ಅಲ್ಲಿ ತುಂಬಾ ಅಡಿಷನ್ ಇದಿತ್ತು, ಎಂತ ಪ್ರತಿಗಳಿತ್ತು ಭಗವದ್ಗೀತೆಯದು. 650ಕ್ಕಿಂತ ಹೆಚ್ಚು ಪ್ರತಿಗಳಿತ್ತು. ಆದ್ರೆ ಅದು ಯಾವುದು ಕೂಡ ಕೃಷ್ಣ ಹೇಳಿದ ರೀತಿಯಲ್ಲಿ ಇರ್ಲಿಲ್ಲ. ಎಲ್ಲ ಅವರವರ ಅಭಿಪ್ರಾಯವನ್ನು, ಅಂದ್ರೆ ಅವರಿಗೆ ಹೇಗೆ ತಿಳಿಯುತ್ತೆ ಆ ರೀತಿಯಾದ ವ್ಯಾಖ್ಯಾನವನ್ನು ನೀಡಿರ್ತಾರೆ. ಅಂದ್ರೆ ಈಗ ಸಾಮಾನ್ಯ ಮನುಷ್ಯ ಬರೆದ್ರೆ ಅದು ಅದನ್ನ ನಾವು ಆ ಭಗವದ್ಗೀತೆಯನ್ನು ಓದಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಆಧ್ಯಾತ್ಮಿಕದಲ್ಲಿ ಪ್ರಗತಿ ಉಂಟಾಗೋದಿಲ್ಲ. ಯಾಕಂತ ಹೇಳಿದ್ರೆ ಸಾಮಾನ್ಯ ಮನುಷ್ಯರಲ್ಲಿ 4 ದೋಷಗಳಿರ್ತವೆ. ಯಾವುದದೆಲ್ಲ? ಸುಳ್ಳು ಹೇಳೋದು, ತಪ್ಪು ಮಾಡೋದು, ಇಂದ್ರಿಯ ಪರಿಪೂರ್ಣ, ಭ್ರಮೆಯಲ್ಲಿರೋದು, ಇಂದ್ರಿಯಗಳು ಅಪರಿಪೂರ್ಣ ಇರುತ್ತೆ ನಮಗೆ ಮಾತಾಜಿ. ಮತ್ತೆ ಮೋಸ ಮಾಡೋದು. ಈಗ ಭಗವದ್ಗೀತೆ ಯಥಾರೂಪ ಅಂತ ಪ್ರಭುಪಾದರು ನೀಡಿದ್ದಾರೆ. ಅಂದ್ರೆ ಇದು ಶ್ರೀಕೃಷ್ಣನೇ ತನ್ನ ದಿವ್ಯವಾದ ಬಾಯಿಂದ ಹೇಳಿರುವಂತದ್ದು. ಇದು ದಿವ್ಯವಾಣಿಯಾಗಿರ್ತದೆ, ಭಗವಂತನ ಒಂದು ಪ್ರೇಮ ಸಂದೇಶವಾಗಿರ್ತದೆ, ಹೌದಲ್ವಾ? ನಾವು ಈ ಪ್ರಭುಪಾದರ ಈ ಭಗವದ್ಗೀತೆ ಯಥಾರೂಪವನ್ನು ಓದಿದ್ರೆ ಮಾತ್ರ ನಮಗೆ ಆಧ್ಯಾತ್ಮಿಕದಲ್ಲಿ ಮುಂದುವರಿದಕ್ಕೆ ಸಾಧ್ಯವಾಗ್ತದೆ. ಪ್ರಭುಪಾದರು ಕೃಷ್ಣ ಹೇಗೆ ಹೇಳಿದ್ದಾನೆ ಅದೇ ರೀತಿಯಾಗಿ ಪ್ರೆಸೆಂಟ್ ಮಾಡಿರುವಂಥದ್ದು, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಹಾಗಾಗಿ ಗುರು ಪರಂಪರೆಯಿಂದ ಬಂದಿರುವಂತ ಈ ಭಗವದ್ಗೀತೆಯನ್ನು ನಾವು ಓದಿ ತಿಳಿದುಕೊಳ್ಬೇಕು. ಈಗ ನಿಮ್ಮಲ್ಲಿ ಪ್ರಶ್ನೆ, ನಾವೀಗ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಹೇಗೆ ನಮಗೆ ಭಗವದ್ಗೀತೆ ಅರ್ಥವಾಗ್ತದೆ? ಆಧ್ಯಾತ್ಮಿಕ ಗುರುವನ್ನ ಹುಡುಕಬೇಕು ಮಾತಾಜಿ. ಗುರು ಪರಂಪರೆ ಫಸ್ಟ್ ಕೃಷ್ಣ ಮೊದಲು ಮಾತಾಜಿ ನಾನು ಯಾರು ಮಾತಾಜಿ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೊಂಡಾಗ ಮಾತ್ರ ಮಾತಾಜಿ. ಮುನಿರಾಜು ಪ್ರಭುಜಿಯವರು ಉತ್ತರ ಹೇಳಿದ್ದಾರೆ. ಇಲ್ಲಿ ಶ್ರೀಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಭಗವಾನ್ ಶ್ರೀಕೃಷ್ಣ ಅಂತ ಒಪ್ಪಿಕೊಂಡ್ರೆ ಮಾತ್ರ ಭಗವದ್ಗೀತೆ ಅರ್ಥ ಆಗುತ್ತೆ. ಯಾಕಂತ ಹೇಳಿದ್ರೆ ಇದು ಸಾಮಾನ್ಯ ಮನುಷ್ಯ ಬರ್ದಿರುವಂತದಲ್ಲ, ಇದು ಭಗವಂತ ಬರ್ದಿರುವಂತದ್ದು, ತನ್ನ ದಿವ್ಯವಾದ ಬಾಯಿಯಿಂದ ಹೇಳಿರುವಂತದ್ದು ಅಲ್ವಾ? ತನ್ನ ದಿವ್ಯವಾದ ಬಾಯಿಯಿಂದ ಅಂತ ಹೇಳಿರುವಂತದ್ದು ದಿವ್ಯ ಸಂದೇಶವಾಗಿರ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಭಗವಂತನನ್ನು ಏನಂತ ಒಪ್ಪಿಕೊಳ್ಬೇಕು? ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣ ಭಗವಂತ ಅಂತ ಒಪ್ಪಿಕೊಂಡ್ರೆ ಮಾತ್ರ ಅದು ಅರ್ಥ ಆಗ್ತದೆ, ಇಲ್ಲದ್ರೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಹೆಚ್ಚಾಗಿ ಲೆವೆಲ್ 1 ಅಲ್ಲಿ ಕ್ಲಾಸಸ್ ಕೇಳ್ತಾರೆ, ಅವ್ರು ಹೇಳ್ತಾರೆ ನಮ್ಗೆ ಅರ್ಥವೇ ಆಗೋದಿಲ್ಲ. ಅಲ್ಲ, ನೀವು ಥಿಯರಿಟಿಕಲಿ ಆದ್ರೂ ಒಪ್ಪಿಕೊಳ್ಳಿ ಅಲ್ಲ, ಒಪ್ಪಿಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ. ಹಾಗೆ ಈಗ ಅರ್ಜುನನಿಗೆ ಒಂದು ಪ್ರಶ್ನೆ ಬರುತ್ತೆ. ಏನ್ ಪ್ರಶ್ನೆ ಬರುತ್ತೆ? ಅಲ್ಲ ಕೃಷ್ಣ, ನೀನು ಇಷ್ಟೊಂದು ಸಾವಿರಾರು ವರ್ಷಗಳ ಹಿಂದೆ ವಿವಸ್ವಾರನಿಗೆ ಹೇಳಿದೆ ಅಂತ ಹೇಳ್ತಿದ್ಯಾ, ಈಗ ನೋಡಿದ್ರೆ ನಾನು ಮತ್ತೆ ನೀನು ಸಮ ಒಂದು ವಯಸ್ಸಿನವರು, ಅದು ಹೇಗೆ ಸಾಧ್ಯ ಅಂತೇಳಿ. ಆಕ್ಚುಲಿ ಅರ್ಜುನ ನಿತ್ಯ ಸಂಗಾತಿ, ಅರ್ಜುನನಿಗೆ ಆ ರೀತಿ ಅನುಮಾನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಶುದ್ಧ ಭಕ್ತನಾಗಿರ್ತಾನೆ, ಆದ್ರೆ ಅವನು ಸಾಮಾನ್ಯ ಜನರಿಗೋಸ್ಕರ ಕೇಳುವಂಥದ್ದು. ಇದು ಮುಂದುವರಿಕೆ ಆಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ
ಪ್ರಭುಪಾದರು ಭಗವದ್ಗೀತಾ ಆಸ್ ಇಟ್ ಈಸ್ ಬರ್ದಿರುವಂಥದ್ದು. ಪ್ರವೀಣ್ ನಾರಾಯಣ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗುರು ಪರಂಪರೆಯಲ್ಲಿ ಸ್ವೀಕೃತವಾಗಿರುವಂತೆ ಗೀತೆಯ ಒಂದು ಇಂಗ್ಲಿಷ್ ಆವೃತ್ತಿಯು ಬಹಳ ಅಗತ್ಯವಾಗಿದೆ. ಈ ದೊಡ್ಡ ಅಗತ್ಯವನ್ನು ತುಂಬಿಕೊಡಲು ಇಲ್ಲಿ ಪ್ರಯತ್ನಿಸಲಾಗಿದೆ. ಭಗವದ್ಗೀತೆಯನ್ನು ಯಥಾರೂಪವಾಗಿ ಅಂಗೀಕರಿಸಿದರೆ ಮಾನವ ಕುಲಕ್ಕೆ ಅದು ಒಂದು ದೊಡ್ಡ ವರ. ಆದರೆ ಅದನ್ನು ಊಹಾತ್ಮಕ ಚಿಂತನೆಗಳ ಹರೇ ಕೃಷ್ಣ ಕಾಣಿಸುವುದಿಲ್ಲ ಮಾತಾಜಿ. ಓಕೆ, ಊಹಾತ್ಮಕ ಚಿಂತನೆಗಳಿಂದ ಓದಿದ್ರೆ ಆಗುದಿಲ್ಲ ಅಂತ ಇರ್ಬೋದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ಇಲ್ಲಿ ಪ್ರಶ್ನೆ ಕೇಳುವಂಥದ್ದು, ಅರ್ಜುನ, ಸೂರ್ಯದೇವನಾದ ವಿವಸ್ವಾನನು ನಿನಗಿಂತ ಮೊದಲು ಹುಟ್ಟಿದವನು. ಆದಿಯಲ್ಲಿ ನೀನು ಅವನಿಗೆ ಈ ಶಾಸ್ತ್ರವನ್ನು ಬೋಧಿಸಿದೆ ಎಂದು ನಾನು ಹೇಗೆ ತಿಳಿದುಕೊಳ್ಳಲಿ? ಅದಕ್ಕೆ ಭಗವಂತ ಏನ್ ಹೇಳ್ತಾನೆ? ಜನ್ಮ ಮತ್ತು ಕರ್ಮಗಳ ವಿಚಾರವಾಗಿ ಹೇಳುವಂಥದ್ದು. ನಿಮಿಷ. ಎಸ್, ಸುನೀತಾ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಜನ್ಮ ಕರ್ಮ ಚ ಮೇ ದಿವ್ಯಂ ಬಹೂನಿ ಮೇ ವ್ಯತಿತಾನಿ ಜನ್ಮಾನಿ ತವ ಚ ಅರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಯ ಪರಂ ತಪ. ಶತ್ರುದಮನಾದ ಅರ್ಜುನನೇ, ನೀನು ನಾನು ಅನೇಕ ಜನ್ಮಗಳನ್ನು ಕಳೆದಿದ್ದೇವೆ. ನನಗೆ ಅವೆಲ್ಲ ಜನ್ಮಗಳ ನೆನಪಿದೆ. ಆದ್ರೆ ನಿನಗೆ ಯಾವುದು ನೆನಪಿಲ್ಲ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಮುನಿರಾಜು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಜೀವಿಯು ದೇಹವನ್ನು ಬದಲಾಯಿಸುವುದರಿಂದ ಎಲ್ಲವನ್ನೂ ಮರೆಯುತ್ತಾನೆ. ಆದರೆ ಭಗವಂತನು ಸಚ್ಚಿದಾನಂದ ದೇಹವನ್ನು ಬದಲು ಮಾಡುವುದಿಲ್ಲವಾದ್ದರಿಂದ ಅವನಿಗೆ ನೆನಪಿರುತ್ತದೆ. ಬದಲು ಮಾಡುವುದಿಲ್ಲವಾದ್ದರಿಂದ ಅವನಿಗೆ ನೆನಪಿರುತ್ತದೆ. ಎಸ್. ಈಗ ನಿಮ್ಮಲ್ಲಿ ಪ್ರಶ್ನೆ, ನಮ್ಮ ಮತ್ತು ಭಗವಂತನ ನಡುವಿನ ವ್ಯತ್ಯಾಸವೇನು? ಯಾರು ಹೇಳ್ತೀರಿ? ನಮ್ಮ ದೇಹ ಪಂಚಭೌತಿಕ ವಸ್ತುಗಳಿಂದ ಮಾಡಿರುವಂತದ್ದು. ಯಾವುದರಿಂದ? ನೀರು, ಗಾಳಿ, ಭೂಮಿ, ನೀರು, ಗಾಳಿ, ಅಗ್ನಿ, ವಾಯು. ಪಂಚತತ್ವದಿಂದ ಆಯ್ತು. ಭಗವಂತನ ಶರೀರ ಸಚ್ಚಿದಾನಂದ. ಸಚ್ಚಿದಾನಂದನ ವಿವರಿಸಬಹುದಾ? ಅದು ಸತ್ ಅಂದ್ರೆ ಶಾಶ್ವತವಾದದ್ದು, ಆನಂದವಾದದ್ದು, ಚಿತ್ ಅಂದ್ರೆ ಜ್ಞಾನಯುತವಾದದ್ದು, ಮತ್ತೆ ಆನಂದ ಮತ್ತೆ ಬ್ಲಿಸ್ಫುಲ್, ಸಂಪೂರ್ಣ ಶಾಶ್ವತವಾದ, ಎಟರ್ನಲ್, ಪೂರ್ಣ ಆನಂದದಲ್ಲಿರುವಂತಹ ಭಗವಂತ. ಸೊ ಈಗ ನಮ್ಮ ಈ ಭೌತಿಕ ದೇಹ ಇದು ನಾಶವಾಗುವಂತದ್ದು, ಆದ್ರೆ ಭಗವಂತನ ದೇಹ ಅಲೌಕಿಕವಾದದ್ದು, ನಾಶವಾಗಲ್ಲ, ಕ್ಷಯಿಸುವುದಿಲ್ಲ, ನಾಶವಾಗುವುದಿಲ್ಲ. ಈಗ ನಮ್ಮ ಈ ಭೌತಿಕ ಶರೀರವನ್ನು ನಾವು ತ್ಯಾಗ ಮಾಡಿದಾಗ ಏನಾಗ್ತದೆ? ನಮಗೆ ಮರೆವು ಉಂಟಾಗ್ತದೆ. ಆದ್ರೆ ಭಗವಂತನಿಗೆ ಮರೆ ಉಂಟಾಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವನೇ ಎಲ್ಲವನ್ನು ಸೃಷ್ಟಿ ಮಾಡೋನು. ಭಗವಂತನ ದೇಹ ಆಧ್ಯಾತ್ಮಿಕವಾದದ್ದು, ಕ್ಷಯಿಸುವುದಿಲ್ಲ. ಇಲ್ಲಿ ಭಗವಂತನಿಗೆ ಎಲ್ಲವೂ ನೆನಪಿದೆ. ಈಗ ಹಿಂದೆ ಆಗಿರುವಂತದ್ದು, ಈಗ ನಡೆಯುತ್ತಿರುವಂತದ್ದು, ಮುಂದೆ ಆಗುವಂತದ್ದು ಎಲ್ಲವೂ ಕೂಡ ಭಗವಂತನಿಗೆ ಎಲ್ಲವೂ ಕೂಡ ತಿಳಿದಿದೆ. ಈಗ ನಾವು ಈ ಒಂದು ಶರೀರವನ್ನು ತ್ಯಜಿಸಿದ ನಂತರ ಆತ್ಮ ಪರಮಾತ್ಮ ಜೊತೆಯಾಗಿ ಇನ್ನೊಂದು ಶರೀರಕ್ಕೆ ಹೋಗುವಂಥದ್ದು. ಆಗ ಭಗವಂತನಿಗೆ ಮಾತ್ರ ನಮಗೆ ನೆನಪಿರ್ತದೆ ನಾವು ಏನೇನ್ ಮಾಡಿರ್ತೀವಿ, ಎಷ್ಟು ಜನ್ಮಗಳಲ್ಲಿ ಅಂತ. ನಮಗೆ ಯಾವುದು ಕೂಡ ನೆನಪಿರೋದಿಲ್ಲ.
ಯಾರಿಗೆಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅವ್ರು ಅನ್ಮಿಟ್ ಮಾಡ್ಬಿಡಿ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಹೇಳಿ, ಇಲ್ಲ ಅಂದ್ರೆ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಓದಿ. ಹಾ ಮಾತಾಜಿ. ದೇವರು ಹೇಗೆ ಮರೆಯಲು ಸಾಧ್ಯ? ನೀವು ಮರೆತರೆ ನೀವು ದೇವರಲ್ಲ, ಬೇರೆ ಯಾವುದೇ ವಾದವಿಲ್ಲ. ದೇವರು ಮರೆಯಲು ಸಾಧ್ಯವಿಲ್ಲ, ದೇವರು ಸದಾ ನೆನಪಿಸಿಕೊಳ್ಳುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಸೊ ಇದು ಏನು ಅನ್ನೋದು ಸೂಚಿಸ್ತದೆ, ಯಾರು ಹೇಳ್ತೀರಿ? ದೇವರು ಹೇಗೆ ಮರೆಯಲು ಸಾಧ್ಯ? ಸೂರ್ಯನಿಗೆ. ಸೂರ್ಯ ಹೇಗೆ ಹಗಲಿನ ಹೊತ್ತು ಕಾಣಿಸ್ತಾನೆ, ರಾತ್ರಿ ಹೊತ್ತು ನಮ್ಗೆ ಕಾಣಿಸುದಿಲ್ಲ, ಬಟ್ ಅವನು ಇರ್ತಾನೆ. ಓಕೆ, ಇದು ಇಲ್ಲಿ ಮಾಯವಾದ ತತ್ವವನ್ನು ಸೂಚಿಸ್ತದೆ. ಮಾಯವಾದ ತತ್ವದಲ್ಲಿ ಏನ್ ಹೇಳ್ತಾರೆ ಅವರು? ಜೀವ ಮತ್ತೆ ದೇವರು ಒಂದೇ ಅಂತ ಹೇಳ್ತಾರೆ ನಿರಾಕಾರ ಮಾಯವಾದ. ಅಂತ ಹೇಳ್ತಾರೆ. ಮಾಯವಾದದಲ್ಲಿ ಮತ್ತು ಅವ್ರು ಹೇಳ್ತಾರೆ, ನಾನು ದೇವರು, ನೀವು ದೇವರು, ಕೊನೆಗೆ ಎಲ್ಲರೂ ದೇವರೇ ಅಂತ ಹೇಳಿ ಎಲ್ಲರೂ ದೇವರು ಇಲ್ಲ, ದೇವರೇ ಇಲ್ಲ ಅಂತ ಈ ರೀತಿಯಾಗಿ ಹೇಳ್ತಾರೆ ಅಲ್ವಾ? ಅಂತ ಹೇಳಿದ್ರೆ ಅವ್ರು ಹೇಳುವಂಥದ್ದು, ಈಗ ಮಾಯೆಯಲ್ಲಿದ್ದೇವೆ, ಮತ್ತೆ ಮಾಯೆಯ ನಂತರ ಮಾಯೆಯಿಂದ ಹೊರಗೆ ಬಂದ ನಂತರ ದೇವರಲ್ಲಿ ಒಂದಾಗುವುದು ಅಂತ ಹೇಳ್ತಾರೆ. ಹಾಗಾಗಿ ಈ ಭಕ್ತರು ಈ ಒಂದು ಮೋಕ್ಷವನ್ನು ಅವರಿಗೆ ಅದು ತುಚ್ಛ ಅಂತ ಅನ್ಸುತ್ತೆ. ಯಾವ್ದದು? ದೇವರಲ್ಲಿ ಒಂದಾಗುವುದು. 5 ಮೋಕ್ಷಗಳಿದೆ, ಯಾವ್ದದು? ಸಾಯುಜ್ಯ ಸಾಯುಜ್ಯ ಮೋಕ್ಷ. ಇದು ಭಕ್ತರು ಹೇಳೋದಿಲ್ಲ, ದೇವರಲ್ಲಿ ಒಂದಾಗೋದು ಅಂತೇಳಿ. ಇದು ಮಾಯವಾದ ತತ್ವ. ಈಗ ಇಲ್ಲಿ ನಾವು ತಿಳಿಬೇಕಾಗಿರುವಂತದ್ದು, ಭಗವಂತನೇ ಮಾಯೆಯನ್ನು ನಿಯಂತ್ರಿಸುವವನು, ಹೌದಾ? ಸೊ ಮಾಯೆಯ ಕೆಳಗೆ ಭಗವಂತ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವರು ಏನ್ ಹೇಳುವಂತದ್ದು, ಇವರು ದೇವರಲ್ಲಿ ಒಂದಾಗೋದು. ಅದು ಹೇಗೆ ಸಾಧ್ಯವಾಗ್ತದೆ? ಇವರು ಮಾಯೆಯ ಕಂಟ್ರೋಲ್ ಅಲ್ಲಿ ಇರುವಂತದ್ದು. ಹಾಗೆಯೇ ಇದನ್ನ ಮಾಯವಾದ ತತ್ವ ಅಂತ ಹೇಳುವಂಥದ್ದು, ಮಾಯವಾದಿಗಳು ಅಂತ ಹೇಳಿ ಇವರನ್ನ ಕರೆಯುವಂಥದ್ದು. ಯಾರು ಓದ್ಲಿಲ್ಲ ಅವರು ಹ್ಯಾಂಡ್ ರೈಸ್ ಮಾಡ್ಬೋದು. ರಾಜೇಶ್ವರಿ ಅವರು ಓದ್ತೀರಾ? ಹರೇ ಕೃಷ್ಣ. ಓದಿಲ್ಲ ಮಾತಾಜಿ. ಓದಿ. ಮಾಯಾವಾದಿ ತತ್ವಜ್ಞಾನಿಯು ನಾನು ದೇವರು, ಹೀಗೆ ನಾನು ಮಾಯೆಯ ಈಗ ನಾನು ಮಾಯೆಯ ಭ್ರಮೆಯಲ್ಲಿದ್ದೇನೆ, ನಾನು ನನ್ನನ್ನೇ ಮರೆತು ಬಿಟ್ಟಿದ್ದೇನೆ, ನಾನು ದೇವರು ಮತ್ತು ಧ್ಯಾನದಿಂದ ನಾನು ದೇವರಾಗುತ್ತೇನೆ. ಇದೆಲ್ಲ ಅಸಂಬದ್ಧ. ಯಾರು ದೇವರೋ ಅವರು ತನ್ನನ್ನು ಮರೆಯಲು ಸಾಧ್ಯವಿಲ್ಲ, ಹಾಗಾದರೆ ಅವನು ದೇವರಲ್ಲ. ಇಲ್ಲಿ ನಾವು ತಿಳಿಬೇಕಾಗಿರುವಂತದ್ದು ಏನಂತ ಹೇಳಿದ್ರೆ, ಯಾರಿಗೆ ಮರೆವು ಇದೆ? ಈಗ ಭಗವಂತನಿಗೆ ಮರೆವು ಇಲ್ಲ, ಆದ್ರೆ ಇಲ್ಲಿ ಸಾಮಾನ್ಯ ಮನುಷ್ಯರಿಗೆ ಮರೆವು ಇದೆ. ಹಾಗಾದ್ರೆ ಅವರು ದೇವರೇ ಆಗೋದು ಹೇಗೆ? ಈಗ ನಮಗೆ ನಿನ್ನೆಯ ಇಷ್ಟು ಗಂಟೆಯಲ್ಲಿ 7 ಗಂಟೆಗೆ ಏನು ಮಾಡ್ತಾ ಇದ್ವಿ ಅಂತ ಕೇಳಿದ್ರೆ ನಮಗೆ ನೆನಪಿಲ್ಲ ಅಲ್ವಾ? ಹಾಗಾಗಿ ಭಗವಂತನಿಗೆ ಹಿಂದೆ ನಡೆದಿದ್ದು, ಈಗ ನಡೀತಿರೋದು, ಮುಂದೆ ನಡೆಯುವುದು, ಎಷ್ಟೆಷ್ಟು ಜನ್ಮಗಳಿದೆ ಎಲ್ಲ ನೆನಪ ಇದೆ ಯಾರು ನಮ್ಮ ಬಗ್ಗೆ, ಆದ್ರೆ ನಮಗೆ ಏನು ಕೂಡ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ನಾವು ತಿಳಿಬೇಕಾಗಿರುವಂತದ್ದು, ಯಾರಿಗೆ ನೆನಪಿಲ್ಲ, ಯಾರಿಗೆ ಮರೆವು ಇದೆ, ಅವರು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಭಗವಂತ ಯಾವಾಗ್ಲೂ ಕೂಡ ತನ್ನ ಸ್ಥಾನದಲ್ಲಿ ಇರ್ತಾನೆ. ಅವನ ಸ್ಥಾನವನ್ನು ಯಾರು ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ನಿಮಗೆ ಒಂದು ಗುಂಪು ಚಟುವಟಿಕೆ ಇದೆ. ಇಲ್ಲಿ 28 ಜನ ಇದ್ದೀರಿ. 7 4 28. 4 ಗುಂಪು ಮಾಡೋಣ. ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ಈಗ ಭಗವದ್ಗೀತೆಯ ಈ 4ನೇ ಅಧ್ಯಾಯದಲ್ಲಿ 6, 7, 8, 9 ಈ ಶ್ಲೋಕಗಳನ್ನು ಓದಿ ಅದರಿಂದ ಸಂಸ್ಕೃತ ಪದಗಳು, ನುಡಿಗಟ್ಟುಗಳು, ಸಾದೃಶ್ಯಗಳು ಇದನ್ನ ಉಲ್ಲೇಖಿಸ್ಬೇಕಂತ ಹೇಳಿದ್ರೆ, ಪ್ರಶ್ನೆ ಏನಂತ ಹೇಳಿದ್ರೆ, ಭಗವಂತನ ಜನ್ಮ ಮತ್ತು ಕರ್ಮ ಇದು ಹೇಗೆ ದಿವ್ಯವಾದದ್ದು ಅಂತ ತಿಳಿಸ್ಬೇಕು. ಅಂದ್ರೆ 2 ನಿಮಿಷ 3 ನಿಮಿಷ ನಿಮಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ. ನಂತರ 2 ನಿಮಿಷ ಪ್ರೆಸೆಂಟ್ ಮಾಡ್ಲಿಕ್ಕೆ. ಯಾರು ಇಷ್ಟವರೆಗೆ ಹೇಳಿಲ್ಲ ಅವರಿಗೂ ಅವಕಾಶ ಮಾಡಿಕೊಡಿ. ಅವ್ರು ಹೇಳಿಲ್ಲ ಅಂದ್ರೆ ನೀವು ಹೇಳ್ಬೋದು. ಗುಂಪಿನಿಂದ ಒಬ್ಬೊಬ್ಬರನ್ನು ಆಯ್ಕೆ ಮಾಡ್ಲಿಕ್ಕೆ.
ಒಬ್ಬರನ್ನು ನೀವು ಆಯ್ಕೆ ಮಾಡಿ ಅವರು ಪ್ರೆಸೆಂಟ್ ಮಾಡ್ಲಿಕ್ಕೆ. ನೀವೆಲ್ಲರೂ ಕೂಡ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಜ್ಯೋತಿಶ್ರೀ ಅವರು ಜಾಯ್ನ್ ಆಗ್ಲಿಲ್ಲ. ರಕ್ಷಾ, ನೀವು ಕೂಡ ಜಾಯ್ನ್ ಆಗ್ಲಿಲ್ಲ ಗ್ರೂಪಿಗೆ. विष्णुपदाय कृष्णकृष्णाय भूतले श्रीमते भक्ति वेदान्ता स्वामिनिति नामिने नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्यादिशतारिणे जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौरा भक्तवृंदा हरे कृष्णा 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 हरे 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 रामा 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 हरे 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 कृष्णा 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 हरे 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 रामा 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 हरे 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 कृष्णा 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 हरे 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 रामा 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 हरे 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 कृष्णा 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 हरे 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 रामा 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 हरे 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 कृष्णा
ಹರೆ ರಾಮ ಹರೆ ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ ಹರೆ ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ ಹರೇ ಕೃಷ್ಣ. ಈಗ ಯಾರು ಪ್ರೆಸೆಂಟ್ ಮಾಡ್ತೀರಾ ಅವರು ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ಜನ್ಮ ಕರ್ಮದಿಂದನೂ ಭಗವಂತ ಏನು ನಾನ್ ಮಾತಾಡುವಾಗ ಡಬಲ್ ವಾಯ್ಸ್ ಕೇಳ್ತಾ ಇದೆ, ನೀವು ಆನ್ ಮಾಡಿದಾಗ. ಏನ್ ಎರಡು ಡಿವೈಸ್ ಅಲ್ಲಿ ಜಾಯ್ನ್ ಆಗಿದ್ದೀರಾ ನೋಡಿ, ಚೆಕ್ ಮಾಡಿ ಒಂದ್ಸಲ. ಅಭಿರಾಮೇಶ್ವರ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಮ್ಮ ಟೀಮಲ್ಲಿ ಪಲ್ಲವಿ ಅವರು, ಶೋಭಯನ್ ಮಾತಾಜಿ, ಲಕ್ಷ್ಮಿ ಕುಂಬ್ಳೆ ಮಾತಾಜಿ ಮತ್ತೆ ರಾಜು ಪ್ರಭು ಅವರಿದ್ರು. ಸೊ ಮೊದಲಿಗೆ ಕೃಷ್ಣ ತನ್ನ ಬಗ್ಗೆ ಹೇಳ್ಕೊಳ್ಳುವಂತೆ ಅಜೋಪಿಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿಸನ್. ಅಂದ್ರೆ ಕೃಷ್ಣ ಅವನು ಹುಟ್ಟಿಲ್ಲದವನು, ಅವನು ನಮ್ಮ ರೀತಿಯಾಗಿ ದೇಹ ಬದಲಾವಣೆ ಹೊಂದಿ ಹುಟ್ಟುವಂತದಲ್ಲ. ಅವನು ಸೃಜಾಮಿ, ಅಂದ್ರೆ ಅವನೇ ಹೇಳ್ಕೊಂಡೋಗಕ್ಕೆ ಸೃಜಾಮಿ, ಮ್ಯಾನಿಫೆಸ್ಟ್ ಆಗುವಂಥದ್ದು, ಹುಟ್ಟುವಂಥದ್ದಲ್ಲ. ಅಂದ್ರೆ ತಾಯಿಯ ಗರ್ಭದಿಂದ ಹುಟ್ಟುವಂಥದ್ದಲ್ಲ. ಅಂದ್ರೆ ಒಬ್ಬ ತಂದೆಯಿಂದ ವೀರಸ್ಖಲನವಾಗಿ ತಾಯಿಯ ಗರ್ಭದಿಂದ ಹುಟ್ಟುವಂಥದ್ದಲ್ಲ. ಇದು ಇಲ್ಲಿ ದೇವಕಿ ಮತ್ತೆ ವಸುದೇವ ಅವರಿಂದ ಹೃದಯದಿಂದ ಪರಮಾತ್ಮ ಮೊದಲಿಗೆ ವಸುದೇವನ ಹೃದಯ ಪ್ರವೇಶ ಮಾಡಿ, ಆಮೇಲೆ ದೇವಕಿಯ ಹೃದಯವನ್ನ ಪ್ರವೇಶ ಮಾಡಿ ಮತ್ತೆ ದೇವಕಿಯ ಗರ್ಭಕ್ಕೆ ಹೋಗಿರುವಂಥದ್ದು. ಸೊ ಈ ರೀತಿಯಾಗಿ ಮನುಷ್ಯರಿಗೆ ಅಥವಾ ಸಾಮಾನ್ಯ ಜೀವರಾಶಿಗಳಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಅದೊಂದು ಡಿಫ್ರೆನ್ಸ್ ಆಗ್ತದೆ, ನಮಗೂ ದೇವರಿಗೆ ಇರುವಂತ ಡಿಫ್ರೆನ್ಸ್. ಸೊ ಹಾಗಾಗಿ ಇಲ್ಲಿ ಕೃಷ್ಣ ಅಜ ಅಂದ್ರೆ ಅನ್ಬಾರ್ನ್ ಅಂತೇಳಿ, ಅಂದ್ರೆ ಹುಟ್ಟು ಇಲ್ಲದವನು ಅಂತ ಹೇಳ್ತಾರೆ. ಅಂದ್ರೆ ಕೃಷ್ಣ ನಾವೇ ಹುಟ್ಟುವುದು ಹೇಗಂದ್ರೆ, ನಾವು ಹುಟ್ಟಬೇಕಾದ್ರೆ ನಮ್ಮ ದೇಹ ಕೂಡ ಬದಲಾವಣೆ ಆಗ್ತದೆ, ಆದ್ರೆ ಕೃಷ್ಣನ ದೇಹ ಬದಲಾವಣೆ ಆಗೋದಿಲ್ಲ. ಯಾಕಂದ್ರೆ ನಾವು ಈ ಹಿಂದೆ ನಾವು ನೋಡಿದಾಗೆ ಅವನ ದೇಹ ಸಚ್ಚಿದಾನಂದವಾಗಿದೆ. ಅವನು ಯಾವಾಗ ಅವತಾರವನ್ನ ಮಾಡ್ತಾನೋ ಪ್ರತಿ ಸಮಯ ಅದೇ ದೇಹದಲ್ಲಿ ಅವನು ಅವತಾರವನ್ನ ಮಾಡ್ತಾನೆ. ಭೂತಾನಾಂ ಈಶ್ವರೋಪಿಸನ್, ಸಾರಿ ಅಜೋಪಿಸನ್ ಅವ್ಯಯಾತ್ಮ, ಅವನ ದೇಹವು ಕೂಡ ಕ್ಷಯಿಸುವುದಿಲ್ಲ. ಮತ್ತೆ ಭೂತಾನಾಂ ಈಶ್ವರೋಪಿಸನ್, ಎಲ್ಲ ಜೀವರಾಶಿಗಳಿಗೆ ಅವನು ಈಶ್ವರ, ಅಂದ್ರೆ ಕಂಟ್ರೋಲರ್ ಇದ್ದಾಗೆ. ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯ, ಅಂದ್ರೆ ಪ್ರತಿ ಯುಗದಲ್ಲೂ ಕೃಷ್ಣ ಕಾಣಿಸಿಕೊಳ್ತಾನೆ. ಎಲ್ಲ ಜೀವರಾಶಿಗಳನ್ನ ಅಥವಾ ಎಲ್ಲ ಸಾಧುಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಅವನು ಕಾಣಿಸಿಕೊಳ್ಳುವಂಥದ್ದು. ಸೊ ಒಂದು ಪರ್ಟಿಕ್ಯುಲರ್ ರೀಸನ್ ಏನಂದ್ರೆ ಕೃಷ್ಣ ಯಾಕೆ ಕಾಣಿಸಿಕೊಳ್ತಾನೆ ಅಂದ್ರೆ, ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಅಂದ್ರೆ ಯಾವಾಗ ಧರ್ಮ ಅನ್ನೋದು ಕ್ಷೀಣವಾಗ್ತದೆ, ಕಡಿಮೆ ಆಗ್ತದೆ, ಧರ್ಮದ ಅನುಷ್ಠಾನ ಕಡಿಮೆ ಆಗ್ತದೋ ಅವಾಗ ಕೃಷ್ಣ ಅವತಾರವನ್ನ ಮಾಡ್ತಾನೆ. ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಸೃಜಾಮಿ, ಇಲ್ಲಿ ಕೃಷ್ಣ ಹೇಳಿರುವಂತದ್ದು ಸೃಜಾಮಿ, ನಾನು ಹುಟ್ಟುವುದಿಲ್ಲ ಅಂತ ಕೃಷ್ಣ ಹೇಳ್ತಾರೆ. ನಾನು ಹುಟ್ಟುವುದಲ್ಲ, ನಾನು ಮೆನಿಫೆಸ್ಟ್ ಆಗುವಂಥದ್ದು. ನಾನು ಸೃಜಾಮಿ ಅಂದ್ರೆ ಮೆನಿಫೆಸ್ಟ್, ನಾನು ಕಾಣಿಸಿಕೊಳ್ಳುವಂಥದ್ದು ಅಂತ ಹೇಳ್ತೇವೆ. ಅಂದ್ರೆ ಜೀವರಾಶಿಗಳಿಗೂ ಕೃಷ್ಣನಿಗೆ ಇರುವಂತ ವ್ಯತ್ಯಾಸ ಅದೇ. ನಾವು ಹುಟ್ಟೇವೆ, ನಮಗೆ ದೇಹ ನಿಮಿತ್ತವಾದ ಜನ್ಮ ಇದೆ, ಆದ್ರೆ ದೇಹ ನಿಮಿತ್ತವಾದ ಜನ್ಮ ಕೃಷ್ಣನಿಗೆ ಇಲ್ಲ. ಆಮೇಲೆ ನೋಡಿ, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಮುನಿರಾಜ್ ಪ್ರಭುಜಿ, ನಿಮ್ಮ ಗ್ರೂಪ್ ಅಲ್ಲಿ ಯಾರೆಲ್ಲ ಇದ್ರು? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ನಮ್ಮ ಗ್ರೂಪ್ ಅಲ್ಲಿ ಪಲ್ಲವಿ ಮಾತಾಜಿ, ಇನ್ನು 7 ಜನ ಇದ್ವಿ ಮಾತಾಜಿ. ನಾವು ಎಲ್ಲರ ಹೆಸರು ನೆನ್ಪಿಟ್ಕೊಳ್ಬೇಕು ಪ್ರೆಸೆಂಟ್ ಮಾಡುವವರು.
ಸರಿ ಮಾತಾಜಿ, ನೆಕ್ಸ್ಟ್ ಒಂದು ಬರ್ತೀನಿ ಕಡೆಯಲ್ಲಿ ಮಾತಾಜಿ. ಬರ್ದಿಟ್ಕೊಳ್ಬೇಕು. ಸರಿ Yes. ಮಾತಾಜಿ. ಮಾತಾಜಿ ಶ್ಲೋಕ 6 ಹೇಳೋದಂದ್ರೆ, ಭಗವಂತನು ಅವನು ಮನುಷ್ಯರಂತೆ ಕಂಡರೂ ಅವರು ವಿಡಿಯೋ ಆನ್ ಮಾಡಿ. ಹಿಂದಿನ ಮಾತಾಜಿ. ಎಲ್ಲರೂ ಕೂಡ ಭಕ್ತಿಶಾಸ್ತ್ರಿ ತರಗತಿಯಲ್ಲಿ ವಿಡಿಯೋ ಆನ್ ಮಾಡಿ. ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ಮಾತ್ರ ವಿಡಿಯೋ ಆನ್ ಮಾಡ್ಬೇಕಾಗಿಲ್ಲ. ಮಾತಾಜಿ ಭಗವಂತನು ಸಾಮಾನ್ಯ ಮನುಷ್ಯರಂತೆ ಕಂಡರೂ ಅವರು ಎಷ್ಟೋ ಜನ್ಮಗಳು ಪಡೆದಿದ್ರು ಕೂಡ ಅವರು ಎಷ್ಟು ಜನ್ಮಗಳಿದ್ರು ಕೂಡ ಹಿಂದಿನ ಜನ್ಮದೆಲ್ಲ ಅವ್ರಿಗೆ ಜ್ಞಾಪಕ ಇರುತ್ತೆ ಮಾತಾಜಿ. ಅವ್ರಿಗೆ ಅವ್ರು ಯಾವ್ದು ಮರೆಯೋದಿಲ್ಲ. ನಾವು ಮನುಷ್ಯ ಜನ್ಮ ಆದ್ರೆ ನಾವು ಮನುಷ್ಯರು ನೆನ್ನೆ ಏನ್ ಮಾಡಿದ್ರಿ ಅದು ಕೂಡ ನಮ್ಗೆ ಜ್ಞಾಪಕ ಇರಲ್ಲ ಮಾತಾಜಿ, ಎಲ್ಲ ಮರ್ತು ಬಿಡುತ್ತೆ ನಾವು. ಆತರ ಭಗವಂತನ ಜನ್ಮ ನಮ್ಮ ಜನ್ಮಕ್ಕೂ ವ್ಯತ್ಯಾಸ ಮಾತಾಜಿ. ಮತ್ತೆ ಭಗವಂತ ಯಾಕೆ ಈ ಜನ್ಮ ತಾಳ್ತಾನೆ ಅಂದ್ರೆ ಭಕ್ತರನ್ನು ರಕ್ಷಿಸುವುದಕ್ಕಾಗಿ, ದುಷ್ಟರನ್ನು ಶಿಕ್ಷೆ ಮಾಡುವುದಕ್ಕಾಗಿ. ಅಂದ್ರೆ ದುಷ್ಟರನ್ನು ಶಿಕ್ಷೆ ಮಾಡೋದೇ ಮೇನ್ ಅಲ್ಲ ಅವ್ರದ್ದು, ಅವರು ಭಕ್ತರನ್ನು ರಕ್ಷಣೆ ಮಾಡುವುದಕ್ಕೋಸ್ಕರನೇ ಬರ್ತಾರೆ ಮಾತಾಜಿ. ಆಗ ಭಕ್ತರನ್ನು ರಕ್ಷಣೆ ಮಾಡುವ ಸಂದರ್ಭದಲ್ಲಿ ದುಷ್ಟರ ನಾಶ ಆಗ್ತದೆ ಮಾತಾಜಿ. ಇಲ್ಲಿ ಸೃಜಾಮಿಹಂ ಅಂತ ಬಂದಿದ್ದಾರೆ. ಸೃಜಾಮ್ ಅಂದ್ರೆ ಅವರು ಸೃಷ್ಟಿ ಆಗ್ತಾರೆ ಅಂತ ಅಲ್ಲ ಮಾತಾಜಿ. ಅವರು ಸ್ವತಃ ಭಗವಂತನ್ ತಾನೇ ಹೇಗಿರ್ತಾರ ಹಾಗೆ ಕಾಣಿಸ್ಕೊಳ್ತಾರೆ ಮಾತಾಜಿ. ಅವರು ಇದಕ್ಕೆ ಸೃಜಾಮಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಭಗವಂತ ಧರ್ಮ ತತ್ವಗಳನ್ನು ಪ್ರತಿಪಾದನೆ ಮಾಡುವುದಕ್ಕೋಸ್ಕರನೇ ಬರ್ತಾರೆ. ಯಾಕಂದ್ರೆ ಧರ್ಮ ಅಂತೂ ಸಾಕ್ಷಾತ್ ಭಗವತ್ ಪ್ರಣೀತಂ ಅಂತ ಭಗವದ್ಗೀತೆ ಇದರಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ ಮಾತಾಜಿ. ಅದಕ್ಕೋಸ್ಕರನೇ ಅವರು ಧರ್ಮದ ಸಂಸ್ಥಾಪನೆಗಾಗಿ ಮಾಡ್ತಾರೆ. ಮತ್ತು ಸಾಧುಗಳ ರಕ್ಷಣೆ ಮಾಡೋದಕ್ಕೋಸ್ಕರ, ಸಾಧುಗಳ ವಿನಾಶ ಆಗ್ತಿರುವಾಗ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ, ಧರ್ಮದ ತತ್ವಗಳನ್ನು ಸ್ಥಾಪನೆ ಮಾಡೋದಕ್ಕಾಗಿ ಅವರು ಪ್ರತಿ ಯುಗದಲ್ಲಿ ಅವತಾರ ಮಾಡ್ತಾರೆ ಮಾತಾಜಿ. ಮತ್ತೆ ಭಗವಂತನ ಜನ್ಮ ಮತ್ತು ಕರ್ಮ ಇವೆರಡು ದಿವ್ಯ ಸ್ವರೂಪಗಳನ್ನು ಯಾರು ಅದು ಹೇಗಿದೆಯೋ ಅದನ್ನ ಹಾಗೆ ತಿಳ್ಕೊಂತಾರೋ, ಅವರು ಸತ್ತಾಗ, ಅವರು ಈ ದೇಹವನ್ನು ಬಿಟ್ಟಾಗ ಈ ಜಗತ್ತಿನಲ್ಲಿ ಅವರು ಮತ್ತೆ ಹುಟ್ಟುವುದಿಲ್ಲ ಮಾತಾಜಿ. ಅವರು ನಿತ್ಯ ಭಗವಂತ ಧಾಮಕ್ಕೆ ಸೇರ್ತಾರೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಮ್ಮ ಇದ್ರಲ್ಲಿ ಗೌರಿ, ಭವ್ಯ, ಲಕ್ಷ್ಮಿ ಮತ್ತೆ ವಿನೀತಾ, ಕೀರ್ತಿ ಅಂತ ಇದ್ರು ಮಾತಾಜಿ. ಎಲ್ಲರೂ ಚರ್ಚೆ ಮಾಡಿ ಹೇಳ್ತಾ ಇದೀವಿ. ಆ ಶ್ಲೋಕ 6ನೇದ್ರಲ್ಲಿ ಭಗವಂತ ಹುಟ್ಟು ಅನ್ನೋದಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಹುಟ್ಟು ಅನ್ನೋದಿಲ್ಲ, ಬಟ್ ಅವ್ರದ್ದು ಅವತರಿಸುವುದು ಅಂತ ನಾವ್ ಹೇಳ್ಬೋದು ಅವ್ರನ್ನ, ಭಗವಂತನ. ಅವ್ರು ಯಾವಾಗ್ಲೂ ಶ್ಲೋಕ 6 ಮಾತ್ರ ನೋಡಿದ್ದೀರಾ? 7, 8, 9 ಎಲ್ಲ ನೋಡ್ಲಿಲ್ವಾ? ನೋಡ್ತಾ ಇದೀವಿ ಮಾತಾಜಿ, ಹೇಳ್ತೀನಿ. ಸರಿ. ಸಚ್ಚಿದಾನಂದ ರೂಪ ಎಲ್ಲಾ ಜೀವಿಗಳಲ್ಲೂ ಅವರು ಹೇಳಿದ ಪಾಯಿಂಟ್ಸ್ ಮತ್ತೆ ಮತ್ತೆ ರಿಪೀಟ್ ಮಾಡ್ಬೇಡಿ, ಹೊಸ ಪಾಯಿಂಟ್ಸ್ ಇದ್ರೆ ಹೇಳಿ. ಪ್ರಕಾಶಾಯಿ ವಿಷ್ಣು ಆಗಿ ಇರ್ತಾರೆ. ಅವರು ಮೂಲ ರೂಪದಲ್ಲಿ ಇಲ್ಲಿಗೆ ತನ್ನ ಅಂತರಂಗದ ಶಕ್ತಿಯಿಂದ ತಮ್ಮ ಲೀಲೆಗಳು ಮಾಡೋದಕ್ಕೆ ಮತ್ತೆ ಭಕ್ತರಿಗೆ ಖುಷಿ ಪಡಿಸೋದಕ್ಕೆ ಬರ್ತಾರೆ. ಉದಾಹರಣೆ ಈಗ ಕೇಳ್ಬೋದು, ಸೂರ್ಯ ಉದಯಿಸೋದು ಮತ್ತೆ ಮರೆಯಾಗುವಂತೆ ಅವರು ಭಗವಂತ ಕಾಣ್ತಾರೆ ಅಂತ ಹೇಳ್ತಾರೆ. ಮತ್ತೆ 7ನೇ ಶ್ಲೋಕದಲ್ಲಿ ಧರ್ಮದ ಪಾಲನೆ ಎಲ್ಲಿ ಅಲ್ಲಿ ಅಧರ್ಮ ಹೆಚ್ಚಾದಾಗ ಪತಿತ ಆತ್ಮಗಳು ಉದ್ಧಾರ ಮಾಡುವುದಕ್ಕೆ ಅವತಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸೃಜಾಮಿ ಅಂದ್ರೆ ಭಗವಂತನು ತಾನು ಇರುವಂತೆಯೇ ಕಾಣಿಸ್ಕೊಳ್ಳೋದು ಅಂತ ಅರ್ಥ ಮಾತಾಜಿ. ಭಗವಂತನ ಅತ್ಯುನ್ನತ ತತ್ವ ಅಂದ್ರೆ ಅವನಿಗೆ ಶರಣಾಗೋದು. ಆಮೇಲೆ ಮತ್ತೆ ಈ ಇದ್ರಲ್ಲಿ ಉದಾಹರಣೆ ಏನ್ ಕೊಡ್ಬೋದು ಅಂದ್ರೆ, ಅವರು ತತ್ವಗಳಿಗೆ ವೇದದಲ್ಲಿ ಹೇಳಿರೋ ತತ್ವಗಳಿಗೆ ಗಮನ ಕೊಡದೆ ಪ್ರಾಣಿ ಹಿಂಸೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಭಗವಂತನ ಬುದ್ಧವನ್ನಾಗಿ ಅವತರಿಸಿ ಅಹಿಂಸಾ ತತ್ವಗಳನ್ನ ಸಾರ್ತಾರೆ ಮಾತಾಜಿ. ಮತ್ತೆ 8ನೇ ಶ್ಲೋಕದಲ್ಲಿ ದುಷ್ಟರನ್ನು ರಕ್ಷಿಸಲು, ಭಕ್ತರನ್ನು ರಕ್ಷಿಸಲು, ಧರ್ಮದ ತತ್ವಗಳನ್ನು ಸ್ಥಾಪಿಸಲು ಪ್ರತಿ ಯುಗದಲ್ಲಿ ನಾನು ಅವತಾರ ಮಾಡ್ತೀನಿ ಅಂತ ಹೇಳ್ತಾರೆ. ಭಕ್ತರ ಅನೇಕ ಅವತಾರಗಳನ್ನ ತಗೊಂಡಿದ್ದಾರೆ. ಪುರುಷ ಅವತಾರ ಸಮಯವಾಯ್ತು. ಧನ್ಯವಾದಗಳು. ಆಶಾ ಹೇಮಂತ್ ಮಾತಾಜಿ, ನಿಮ್ದು ಬ್ಯಾಕ್ ಗ್ರೌಂಡ್ ನಾಯ್ಸ್ ಇತ್ತು, ನಂದು ವಾಯ್ಸ್ ಡಬಲ್ ಕೇಳ್ತಾ ಉಂಟು. ಸರಿ ಇದ್ರೆ ಮಾತ್ರ ನೀವು ಹೇಳ್ಬೋದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 6ನೇ ಶ್ಲೋಕದಿಂದ 6 ಮತ್ತೆ 7ರಲ್ಲೂ ಕೂಡ ಭಗವಂತ ತಾನು ಇರುವಂತೆಯೇ ಜನಿಸ್ತಾನೆ ಅನ್ನೋದು, ಅಂದ್ರೆ ತಾನು ಇರ್ತಕ್ಕಂತಹ ಆಧ್ಯಾತ್ಮಿಕ ಶರೀರದಲ್ಲೇ ಕಾಣಿಸ್ಕೊಳ್ತೀನಿ, ಪ್ರತಿ ಯುಗದಲ್ಲೂ ಕಾಣಿಸ್ಕೊಳ್ತೀನಿ. ಯಾತಕ್ಕಾಗಿ ಅಂತಂದ್ರೆ ಧರ್ಮದ ಸ್ಥಾಪನೆಗಾಗಿ, ಮತ್ತೆ ಇದು ದುಷ್ಟರನ್ನ ಇಷ್ಟು ಜನರು ಹೇಳಿರೋದ್ರಲ್ಲಿ ಯಾವ್ದಾದ್ರು ಹೊಸ ಪಾಯಿಂಟ್ಸ್ ಇದ್ರೆ ಹೇಳಿ. ಮತ್ತೆ ಮತ್ತೆ ಅದೇ ಹೇಳಿದನ್ನೇ ರಿಪೀಟ್ ಮಾಡ್ಬೇಡಿ. ಎಸ್ ಮಾತಾಜಿ. ಆಮೇಲೆ ಅವರು ಇದ್ರ 8ನೇ ಶ್ಲೋಕದಲ್ಲೂ ಅವತಾರ ಅಂದ್ರೆ 6 ರೀತಿಯ ಅವತಾರಗಳಲ್ಲೂ ಕೂಡ ಭಗವಂತ ಕಾಣಿಸ್ಕೊಂತಾನೆ.
ಪುರುಷಾವತಾರ, ಗುಣಾವತಾರ, ಲೀಲಾವತಾರ, ಮತ್ತೆ ಶಕ್ತವೇಷ ಅವತಾರ, ಮನ್ವಂತರ ಅವತಾರ, ಯುಗಾವತಾರ, ಅದು ಅದ್ರಲ್ಲೂ ಇಷ್ಟು ತರದಲ್ಲೂ ಕೂಡ ಭಗವಂತ ಕಾಣಿಸ್ಕೊಳ್ತಾನೆ. ಕಾರಣ ಇಷ್ಟೇ, ಭಕ್ತರನ್ನ ರಕ್ಷಿಸುವುದಕ್ಕೋಸ್ಕರ ಭಗವಂತ ಭೂಮಿಗಿಳಿದು ಬರ್ತಾನೆ. ಯಾವಾಗ ರಾಕ್ಷಸರು ಭಕ್ತರು ಅಂದ್ರೆ ಶುದ್ಧ ಭಕ್ತರನ್ನು ಸ್ವಂತದವರೇ ಆದ್ರೂ ಕೂಡ ಇದು ಯಾವಾಗ ಅವ್ರಿಗೆ ಹಿಂಸೆಯನ್ನು ಕೊಡ್ತಾರೋ ಆವಾಗ ಭಗವಂತ ಭಕ್ತರನ್ನು ರಕ್ಷಿಸಕೋಸ್ಕರನೇ ಭಗವಂತ ತಾನು ಇರ್ತಕ್ಕಂತ ಸಚ್ಚಿದಾನಂದ ಶರೀರದಲ್ಲೇನೆ ಹುಟ್ಟಿ ಬರ್ತಾರೆ. ಮತ್ತೆ ಅವ್ರ ಕರ್ಮ ಕೂಡ ಹೇಗಿರುತ್ತೆ ಅಂದ್ರೆ ಯಾರು ಮಾಡಕ್ ಸಾಮಾನ್ಯ ಮಾಡಕ್ ಆಗದೆ ಇರೋಂತದ್ದನ್ನ ಕೂಡ ಅವರು ಮಾಡುವಂತ ಶಕ್ತಿಯನ್ನು ಹೊಂದಿರ್ತಾರೆ ಮಾತಾಜಿ. ಭಗವಂತ ಅವತಾರ ಎತ್ತಿ ಬರುವಂತದ್ದು, ಹುಟ್ಟಿ ಬರುವಂತದ್ದಲ್ಲ. ಎಸ್, ಧನ್ಯವಾದ. ಹರೇ ಕೃಷ್ಣ. ಓಕೆ, ನಿಮಗೆ ಶೋಭಾ ಮಾತಾಜಿ ಅವರು ಅಟೆಂಡೆನ್ಸ್ ಲಿಂಕ್ ಅನ್ನು ಚಾಟ್ ಅಲ್ಲಿ ಶೇರ್ ಮಾಡಿದ್ದಾರೆ. 1 ನಿಮಿಷಗಳ ಕಾಲ ನಿಮಗೆ ಅವಕಾಶ ಇದೆ, ಎಲ್ಲರೂ ಅಟೆಂಡೆನ್ಸ್ ಕೊಡ್ಬೋದು. ಸೊ ಈಗ ನಾವು ಭಗವಂತನ ಜನ್ಮ ಮತ್ತು ಕರ್ಮದ ಬಗ್ಗೆ ನೋಡಿದ್ವಿ. ತಿಳಿದ್ರೆ ಭಗವಂತ ಅವತಾರ ಎತ್ತಿ ಬರುವಂಥದ್ದು ಅಂದ್ರೆ ಸಾಮಾನ್ಯ ಜನರಾಗಿ ಬರುವಂಥದ್ದಲ್ಲ. ಪ್ರಭುಜಿ ಅವರು ಹೇಳಿದಾಗೆ ವಸುದೇವನ ಹೃದಯ ಗರ್ಭದಿಂದ ದೇವಕಿಯ ಹೃದಯ ಗರ್ಭಕ್ಕೆ ಬಂದು, ಇಲ್ಲಿ ನೋಡ್ಬೋದು ನೀವು, ಚತುರ್ಭುಜ ರೂಪದಲ್ಲಿ ಕಾಣಿಸ್ಕೊಳ್ತಾನೆ. ಆಗ ಇವರಿಬ್ರು ಹೇಳ್ತಾರೆ, ನೀನ್ ಹೀಗೆ ಬಂದ್ರೆ ಹೇಗೆ, ಮಗುವಿನ ರೂಪದಲ್ಲಿ ಬಾ ಅಂತ. ಆಗ ಮತ್ತೆ ಮಗುವಿನ ರೂಪದಲ್ಲಿ ಬರುವಂಥದ್ದು. ಆದ್ರಿಂದಲೇ ಭಗವಂತನ ಜನ್ಮ ಮತ್ತು ಕರ್ಮಗಳು ದಿವ್ಯವಾಗಿರುವಂಥದ್ದು. ಸೊ ಇಲ್ಲಿ ಭಗವಂತ ಬರುವಂಥದ್ದು ಯಾತಕ್ಕಾಗಿ, ಈಗ ನೀವೆಲ್ಲ ಹೇಳಿದಾಗೆ ಧರ್ಮ ಸಂಸ್ಥಾಪನೆ ಮಾಡುವುದಕ್ಕಾಗಿ. ಧರ್ಮ ಸಂಸ್ಥಾಪನಾರ್ಥಾಯ ಯುಗೆ ಯುಗೆ. ಇಲ್ಲಿ ಧರ್ಮವನ್ನು ಸಂಸ್ಥಾಪನೆ ಮಾಡೋದಕ್ಕೋಸ್ಕರ ಭಗವಂತ ಜನ್ಮವನ್ನು ತಳೆಯುವಂಥದ್ದು. ಅಂದ್ರೆ ಇಲ್ಲಿ ಧರ್ಮ ಅಂತ ಹೇಳಿದ್ರೆ ಧರ್ಮ ತತ್ವಗಳು, ಇದನ್ನು ಪುನಃಸ್ಥಾಪನೆ ಮಾಡುವಂಥದ್ದು. ಅಂದ್ರೆ ಇಲ್ಲಿ ಜನರು ಧರ್ಮವನ್ನು ಅಪಾರ್ಥ ಮಾಡ್ಕೊಂಡಿರ್ತಾರೆ, ಅಥವಾ ಅದರ ನಿಜವಾದ ಸರಿಯಾದ ರೀತಿಯಲ್ಲಿ ಅವರು ನಡೆದುಕೊಳ್ಳೋದಿರೋದಿಲ್ಲ. ಈ ರೀತಿಯಾದಂತಹ ಸಮಯದಲ್ಲಿ ಧರ್ಮ ತತ್ವಗಳನ್ನು ಮತ್ತೆ ಪುನಃಸ್ಥಾಪಿಸಲು ಭಗವಂತ ಬರುವಂಥದ್ದು. ಇಲ್ಲಿ ಭಗವಂತ ಇನ್ನೊಂದು ವಿಚಾರ ಹೇಳ್ತಾನೆ, ಯಾವ ವ್ಯಕ್ತಿ ಭಗವಂತನನ್ನು ಈ ರೀತಿಯಾಗಿ ಅರ್ಥ ಮಾಡಿಕೊಳ್ತಾರೆ. ಓದುವರು ಭವ್ಯ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಜನ್ಮ ಕರ್ಮ ಜೋರಾಗಿ ಓದ್ತೀರಾ? ಹಾ ಮಾತಾಜಿ, ಕೇಳಿಸ್ತದೆ ಮಾತಾಜಿ? ಇವಾಗ ಕೇಳಿಸ್ತಾ ಇದೆ. ಓಕೆ, ಹರೇ ಕೃಷ್ಣ ಮಾತಾಜಿ. ಜನ್ಮ ಕರ್ಮ ಚಮೇ ದಿವ್ಯಂ ತ್ಯಕ್ವಾ ದೇಹಂ ಜನ್ಮ ನೈತಿ ಮಾಂ ಏತಿ ಸೋ ಅರ್ಜುನ. ಅರ್ಜುನನೇ, ಯಾರು ಹೀಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವರೋ ಅವರು ದೇಹ ತ್ಯಾಗ ಮಾಡಿದ ನಂತರ ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ. ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈಗಾಗಲೇ ಯಾರು ಮುನಿರಾಜ್ ಪ್ರಭುಜಿ ಅವರು ಹೇಳಿದ್ರು ಏನಂತೇಳಿ, ಭಗವಂತನ ಜನ್ಮ ಮತ್ತು ಕರ್ಮಗಳು ದಿವ್ಯವೆಂದು ತಿಳಿದವರಿಗೆ ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಅವರಿಗೆ ಹುಟ್ಟು ಎನ್ನುವಂಥದ್ದಿಲ್ಲ. ಹೇಳಿದ್ರೆ ಐಹಿಕ ಈ ಜನನ ಮರಣಗಳ ಚಕ್ರದಿಂದ ಅವರು ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಭಗವಂತನನ್ನು ತಿಳಿದುಕೊಳ್ಳೋದ್ರಿಂದ ಅನೇಕ ಉಪಯೋಗಗಳು ಇದೆ. ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಈಗ ಕೃಷ್ಣನ ಜ್ಞಾನವನ್ನು ತಿಳಿದುಕೊಂಡ್ವಿ ನಾವು. ಈ ರೀತಿಯಾಗಿ ಈಗ ಕೃಷ್ಣನು ಯಾವ ರೀತಿಯಲ್ಲಿ ಜ್ಞಾನವನ್ನು ತಿಳಿಸಿದ್ದಾನೆ, ಇದು
ಮೊದಲನೇ ಶ್ಲೋಕದಿಂದ 10ನೇ ಶ್ಲೋಕದಲ್ಲಿ ಕೃಷ್ಣನ ದಿವ್ಯ ಜ್ಞಾನದ ತಿಳುವಳಿಕೆ. ನಂತರ 11ರಿಂದ 15ನೇ ಶ್ಲೋಕದಲ್ಲಿ ಕೃಷ್ಣನು ಎಲ್ಲಾ ಮಾರ್ಗಗಳ ಗುರಿ ಮತ್ತು ವರ್ಣಾಶ್ರಮದ ಸೃಷ್ಟಿಕರ್ತ ಹೇಳಿದ್ರೆ ಭಗವಂತ ಹೇಳುವಂಥದ್ದು ಏ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತತೈವ ಭಾರತ ಅಂತ ಹೇಳಿದ್ರೆ ಭಗವಂತನನ್ನು ಯಾವ ರೀತಿಯಾಗಿ ಭಜಿಸ್ತಾರೆ ಅವರ ಜನ್ಮ ಮತ್ತು ಕರ್ಮಗಳ ಕುರಿತಾಗಿ ಹೇಳಿದ್ದಾನೆ. ಯಾವ ವ್ಯಕ್ತಿ ಇದನ್ನು ಅರ್ಥ ಮಾಡಿಕೊಳ್ತಾನೆ ಮತ್ತು ಆ ದಾರಿಯಲ್ಲಿ ನಡಿಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅವನಿಗೆ ಭಗವಂತ ಅನುಗ್ರಹಿಸ್ತಾನೆ. ಅಂದ್ರೆ ನಾವು ಭಕ್ತಿಗೆ ಬಂದಾಗ ನಾವು ಒಂದು ಹೆಜ್ಜೆ ಇಟ್ರೆ ಭಗವಂತ 10 ಹೆಜ್ಜೆ ಇಡ್ತಾನೆ ಅಂತ ಹೇಳಿ ಆ ರೀತಿಯಾಗಿ ಅಂದ್ರೆ ಭಗವಂತ ಕೂಡ ಸ್ಪಂದಿಸ್ತಾನೆ. ಈಗ ನಮಗೆ ಹೇಗೆ ಈ ಭಗವಂತನ ಇದು ಧಾಮಕ್ಕೆ ಹೋಗ್ಬೇಕು ಗೋಲೋಕಕ್ಕೆ ಹೋಗ್ಬೇಕು ಅಂತ ಇಚ್ಛೆ ಇರುತ್ತೆ, ಅದೇ ರೀತಿ ಭಗವಂತನಿಗೂ ಕೂಡ ನಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗ್ಬೇಕು ಅಂತ ಕೂಡ ಅವನಿಗೆ ಕೂಡ ಇಚ್ಛೆ ಇರ್ತದೆ. ಆದ್ರೆ ಆ ಉದ್ದೇಶ ಇರುತ್ತೆ. ಆದ್ರೆ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಕೂಡ್ಲೆ ಫಲ ಸಿಗ್ಬೇಕು, ಹಾಗಾಗಿ ದೇವತೆಗಳನ್ನು ಪೂಜಿಸುವಂಥದ್ದು. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ದೇವತೆಗಳು ಕೊಡುವಂತ ಫಲ ಅದು ತಾತ್ಕಾಲಿಕವಾಗಿರುತ್ತೆ, ಅದರಲ್ಲಿ ರಕ್ಷಣೆ ಕೂಡ ಇರೋದಿಲ್ಲ, ಅದರಲ್ಲಿ ಸಮಸ್ಯೆ ಕೂಡ ಬರುತ್ತೆ. ಇದಕ್ಕೆ ಉದಾಹರಣೆಯನ್ನು ಕೊಡ್ಬೋದಾ? ಉದಾಹರಣೆ ಹಿರಣ್ಯಕಶಿಪು ಮಾತಾಜಿ, ಆಮೇಲೆ ರಾವಣ. ವೆರಿ ಗುಡ್. ಸೊ ಅವರೆಲ್ಲರೂ ಕೂಡ ದೇವಿ ಭಕ್ತ ಈ ರೀತಿಯಾಗಿ ಭಕ್ತರಾಗಿರ್ತಾರೆ. ಆ ದೇವತೆಗಳನ್ನು ಪೂಜಿಸೋದ್ರಿಂದ ಅವ್ರಿಗೆ ಏನಾಗುತ್ತೆ, ಅವರಿಗೆ ಆ ವರವೇ ಶಾಪವಾಗಿ ಪರಿಣಮಿಸುತ್ತೆ ಅಂತೇಳಿ ನಾವು ನೋಡಿದ್ವಿ. ಹಾಗಾಗಿ ಭಗವಂತನ ಭಕ್ತಿಯನ್ನು ಮಾಡಿದವರಿಗೆ ಅದು ಉದಾಹರಣೆ ಕೊಡ್ಬೋದಾ? ಭಗವಂತನ ಭಕ್ತಿಯನ್ನು ನೇರವಾಗಿ ಮಾಡ್ತಾರೆ ಅವರಿಗೆ ಅವರಿಗೆ ಭಗವಂತ ಏನ್ ಕೊಟ್ಟಿರ್ತಾನೆ? ಶಾಶ್ವತವಾದಂತ ಧಾಮವನ್ನು ಕೊಡ್ತಾನೆ. ಈಗ ಧ್ರುವ ಮಹಾರಾಜಿಗೆ ನೋಡ್ಬೋದು ನೀವು. ಹಾಗಾಗಿ ಅದರಿಂದ ದೇವತೆಗಳನ್ನು ಪೂಜೆಯನ್ನು ಮಾಡುವಂಥದ್ದು ಏನಾಗುತ್ತೆ ನಮಗೆ ಅಂದ್ರೆ ದೇವತೆಗಳು ಕೊಡುವಾಗ ನಿಮಗೆ ಭೌತಿಕವಾಗಿ ಏನ್ ಬೇಕು ಅದನ್ನ ಕೊಟ್ಟರು ಕೂಡ ಆಧ್ಯಾತ್ಮಿಕದಲ್ಲಿ ನಮ್ಗೆ ಸಿಗ್ಬೇಕಾದ್ರೆ ನಾವು ಭಗವಂತನ ಒಂದು ಪೂಜೆಯನ್ನೇ ಮಾಡ್ಬೇಕು. ಅಂದ್ರೆ ಶ್ರೀ ಕೃಷ್ಣನನ್ನೇ ಆರಾಧಿಸ್ಬೇಕು. ಅವಾಗ ಭಗವಂತ ನಮಗೆ ಆ ಒಂದು ರಕ್ಷಣೆಯನ್ನು ಕೊಡ್ತಾನೆ. ಅವರಿಗೆ ಭೌತಿಕವಾಗಿ ಏನ್ ಬೇಕು ಅದನ್ನು ಕೊಡ್ತಾನೆ, ಆಧ್ಯಾತ್ಮಿಕದಲ್ಲಿ ನಮ್ಗೆ ಆಲ್ರೆಡಿ ಏನಿದೆ ಅದನ್ನು ಕಾಪಾಡ್ತಾನೆ, ಜ್ಞಾನವನ್ನು ಮತ್ತೆ ನಮಗೆ ರಕ್ಷಣೆಯನ್ನು ಕೊಡ್ತಾನೆ. ಅದಕ್ಕಾಗಿ ಇಲ್ಲಿ ಹೇಳುವಂಥದ್ದು ಏನಂತ ಹೇಳಿದ್ರೆ ಪ್ರತಿಯೊಬ್ಬರ ಅಂದ್ರೆ ಗುಣ ಮತ್ತು ಕರ್ಮಗಳ ಪ್ರಕಾರ ಗುಣಕರ್ಮ ವಿಭಾಗಶಃ ಈ ಒಂದು ವರ್ಣಾಶ್ರಮವನ್ನು ಪಾಲಿಸುವಂಥದ್ದು. ಇದು ಯಾವುದು ಕೂಡ ಜನ್ಮದಿಂದ ಅಲ್ಲ, ಅವರ ಗುಣಗಳ ಕರ್ಮಗಳ ಅನುಸಾರವಾಗಿ. ಚಾತುರ್ವರ್ಣ್ಯ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂದ್ರೆ ಇವಾಗ ಈ ಚಾತುರ್ವರ್ಣ್ಯದಲ್ಲಿ ಅವರು ಸತ್ವಗುಣದಲ್ಲಿರ್ಲಿ, ರಜೋಗುಣದಲ್ಲಿ, ತಮೋ ಗುಣದಲ್ಲಿ, ಯಾವುದೇ ಗುಣದಲ್ಲಿ ಬೇರೆ ಬೇರೆ ವರ್ಣಗಳನ್ನು ಅನುಸರಿಸುವ ಮೂಲಕ ಅವರು ಉದ್ಧಾರ ಮಾಡಿಕೊಳ್ತಾರೆ. ಅಂದ್ರೆ ಇದರ ಮೂಲ ಒಂದು ಉದ್ದೇಶ ಏನಿರುತ್ತೆ ಅಂದ್ರೆ ಭಗವಂತನನ್ನು ತೃಪ್ತಿಪಡಿಸುವಂಥದ್ದು. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹೀಗೆ ಚಾತುರ್ವರ್ಣ್ಯದಲ್ಲಿ ವ್ಯಕ್ತಿ ಕೆಲಸವನ್ನು ಮಾಡ್ತಾ ಇರ್ಬೇಕಾದ್ರೆ ಈಗ ನಾವೀಗ ತಿಳಿದ್ವಿ ಅವನು ಗುಣ ಮತ್ತು ಕರ್ಮದಿಂದ ಮಾಡುವಂಥದ್ದು, ಜನ್ಮದಿಂದ ಮಾಡುವಂಥದ್ದು ಅಲ್ಲ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಏನಂತ ಹೇಳಿದ್ರೆ ಭಗವಂತ ಹೇಳ್ತಾನೆ, ನೀವು 13ನೇ ಶ್ಲೋಕವನ್ನು ನೋಡಿದ್ರೆ ನಿಮ್ಮಲ್ಲಿ ಪುಸ್ತಕ ಇದೆ 13ನೇ ಶ್ಲೋಕವನ್ನು ನೋಡಿದ್ರೆ ಅಲ್ಲಿ ಏನ್ ಹೇಳ್ತಾನೆ? ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯೆ ಕರ್ತಾರಮವ್ಯಯಂ. ಇದನ್ನ ನಾನೇ ಸೃಷ್ಟಿಸಿದ್ದೇನೆ. ಯಾರು? ಭಗವಂತನೇ ಸೃಷ್ಟಿಸಿದ್ದಾನೆ. ಭಗವಂತನೇ ಮಾಡಿದ್ರು ಕೂಡ ಅವನೇನ್ ಹೇಳ್ತಾನೆ? ನಾನ್ ಮಾಡಿದ್ದಲ್ಲ ಅಂತ ಹೇಳಿ. ಈ ಚಾತುರ್ವರ್ಣ್ಯವನ್ನು ಭಗವಂತನೇ ಸೃಷ್ಟಿಸಿದ್ರು ಕೂಡ ಕೊನೆಯದಾಗಿ ಹೇಳ್ತಾನೆ ನಾನ್ ಮಾಡಿದ್ದಲ್ಲ. ಇದನ್ನ ಹೀಗೆ ಯಾಕೆ ಹೇಳ್ತಾ ಇದ್ದಾನೆ ಭಗವಂತ? ನಾನೇ ಕರ್ತೃ ಅಲ್ಲ ಅಂತ ತಿಳಿಬೇಕು ಅಂತ. ಭಗವಂತನೇ ಮಾಡಿದ್ರು ಕೂಡ ಭಗವಂತ ಮಾಡಿದಲ್ಲ ಅಂತ ಅರ್ಥ ಮಾಡಿಕೊಳ್ಬೇಕು ಅಂತ. ಇದಕ್ಕೆ ಉದಾಹರಣೆಯಾಗಿ ಈಗ ಮಳೆ ಬಂದಾಗ
ಗಿಡ ಮರಗಳು ಎಲ್ಲವೂ ಬೆಳೀತವೆ. ಕೆಲವೊಂದು ಕಡೆ ಒಳ್ಳೆ ಗಿಡ ಬೆಳೆಯುತ್ತೆ, ಕೆಲವೊಂದು ಕಡೆ ಕಳೆ ಗಿಡಗಳು ಬೆಳೆಯುತ್ತೆ. ಹೇಳಿದ್ರೆ ಕೆಲವರು ವ್ಯವಸಾಯ ಮಾಡ್ತಾರೆ, ಗೋಧಿಯನ್ನು, ಅಕ್ಕಿ, ಭತ್ತವನ್ನು ಇದನ್ನೆಲ್ಲ ಬೆಳೆಸ್ತಾರೆ. ಇನ್ನು ಕೆಲವು ಕಡೆ ಹಾಗೆ ಕಳೆ ಗಿಡಗಳು ಬೆಳೀತಾ ಇರುತ್ತೆ. ಇದಕ್ಕೆ ಈಗ ಮಳೆ ಕಾರಣವಾಗುತ್ತಾ? ಇಲ್ಲ. ಒಂದು ಲೆಕ್ಕದಲ್ಲಿ ಈಗ ಗಿಡ ಬೆಳೆಯುವುದಕ್ಕೆ ಮಳೆಯೇ ಕಾರಣವಾಗಿರುತ್ತೆ, ಆದ್ರೆ ಆ ಕಳೆ ಗಿಡ ಬೆಳೆಯುವುದಕ್ಕೆ ಮಳೆ ಕಾರಣ ಆಗುತ್ತಾ? ಆಗೋದಿಲ್ಲ. ಅದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಾವು. ಬೆಳೆಯುವ ಗಿಡಗಳಿಗೆ ಮಳೆ ಜವಾಬ್ದಾರಿ ಅಲ್ಲ. ಹಾಗೆ ಭಗವಂತನು ನಮಗೆ ಈ ಜೀವನವನ್ನು ನಡೆಸಲಿಕ್ಕೆ ನಮ್ಗೆ ಏನ್ ಬೇಕು ಅದನ್ನೆಲ್ಲ ಮಾಡಿಕೊಟ್ಟಿದ್ದಾನೆ. ಸೊ ನಮ್ಮ ಗುಣಗಳಿಗೆ ಅನುಗುಣವಾಗಿ ಈ ಚಾತುರ್ವರ್ಣ್ಯಗಳನ್ನು ಸೃಷ್ಟಿ ಮಾಡಿದ್ದಾನೆ. ನಾವು ಕೆಲಸವನ್ನು ಮಾಡ್ಬೇಕು ಅಂತ ಹೇಳಿ ಈ ವಾತಾವರಣ ಸೃಷ್ಟಿ ಮಾಡಿದ್ದಾನೆ, ಈ ಸೌಲಭ್ಯಗಳನ್ನೆಲ್ಲ ಕೊಟ್ಟಿದ್ದಾನೆ. ಆದ್ರೆ ನಾವೇನಾಗ್ತೇವೆ, ನಾವು ತಪ್ಪು ದಾರಿಯಲ್ಲಿ ನಡೆದ್ರೆ ಅದಕ್ಕೆ ಭಗವಂತ ಕಾರಣನಾ? ಅಲ್ಲ. ಅದನ್ನ ಇಲ್ಲಿ ಹೇಳುವಂಥದ್ದು. ಭಗವಂತ ಕಾರಣನಲ್ಲ. ಏನ್ ಹೇಳ್ತಾನೆ ಈಗ ಮುಂದಿನ ಶ್ಲೋಕದಲ್ಲಿ ಅಂದ್ರೆ, ನಾವು 14ನೇ ಶ್ಲೋಕದಲ್ಲಿ ನೋಡೋದಾದ್ರೆ, ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋ ಅಭಿಜಾನಾತಿ ಕರ್ಮ ವೀರ್ನಾಸ ಬದ್ಯತೆ. ಏನ್ ಹೇಳ್ತಿದ್ದಾನೆ ಇಲ್ಲಿ ಪ್ರಭುಪಾದರು ಹೇಳ್ತಾರೆ ಭಾವಾರ್ಥದಲ್ಲಿ, ಒಂದು ದೇಶದ ರಾಜನಿಗೆ ಆ ದೇಶದ ಕಾನೂನು ಅನ್ವಯ ಆಗೋದಿಲ್ಲ. ಹಾಗೆ ಭಗವಂತನೇ ಮಾಡಿದಂತಹ ಈ ಒಂದು ಕರ್ಮದ ವ್ಯವಸ್ಥೆಯನ್ನು ಭಗವಂತನೇ ಮಾಡಿರೋದ್ರಿಂದ ಆ ಕರ್ಮಗಳು ಭಗವಂತನನ್ನು ಅಂಟುವುದಿಲ್ಲ. ಅವನು ಯಾವುದೇ ಕರ್ಮ ಫಲವನ್ನು ಬಯಸುವುದಿಲ್ಲ. ಮತ್ತೆ ಯಾರು ಇದನ್ನ ಅರ್ಥ ಮಾಡಿಕೊಳ್ತಾರೆ ಅಂದ್ರೆ, ಭಗವಂತನನ್ನು ಈ ರೀತಿಯಾಗಿ ಯಾರು ಅರ್ಥ ಮಾಡಿಕೊಳ್ತಾರೆ ಅಂದ್ರೆ, ಭಗವಂತನಿಗೆ ಕರ್ಮ ಅಂಟುವುದಿಲ್ಲ ಅಂತ ಯಾರು ಅರ್ಥ ಮಾಡಿಕೊಳ್ತಾರೆ ಅವರಿಗೂ ಕೂಡ ಈ ಕರ್ಮ ಫಲಾಪೇಕ್ಷೆ ಬಂಧನ ಇರೋದಿಲ್ಲ ಅಂತ ಹೇಳಿ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನು 16ರಿಂದ 24ನೇ ಶ್ಲೋಕದಲ್ಲಿ ಕರ್ಮಯೋಗ ಹೇಳಿದ್ರೆ, ಕರ್ಮವನ್ನು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ 4ನೇ ಅಧ್ಯಾಯದಲ್ಲಿ, ಈ 4ನೇ ಅಧ್ಯಾಯದ ಮೂಲ ಧ್ಯೇಯ ಏನಾಗಿರುತ್ತೆ ಅಂದ್ರೆ, ಕರ್ಮವನ್ನು ಹೇಗೆ ಮಾಡ್ಬೇಕು ಅಂತ ಹೇಳಿಕೊಡುವಂತಹ ಜ್ಞಾನದಿಂದ ಕೂಡಿದ ಕರ್ಮ. ಸೊ ಈಗ ಕರ್ಮವನ್ನು ಅರ್ಥ ಮಾಡಿಕೊಳ್ಳೋದು ಸುಲಭ ಇದೆಯಾ? ಸೊ ಕರ್ಮದಲ್ಲಿ ಎಷ್ಟು ವಿಧ ಇದೆ ಮತ್ತೆ ಯಾವುದು, ಅದೆಲ್ಲ ವಿವರಿಸ್ತೀರಾ ಯಾರಾದ್ರೂ? ಕರ್ಮದಲ್ಲಿ 3 ವಿಧ ಇದೆ. ಕರ್ಮ ವಿಕರ್ಮ, ಅಕರ್ಮ. ಕರ್ಮ ಅಂದ್ರೆ ನಾವು ಕರ್ಮದ ಜಟಿಲತೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ವಿಕರ್ಮ ಅಂತಂದ್ರೆ ಧರ್ಮಶಾಸ್ತ್ರಗಳಿಗೆ ವಿರುದ್ಧವಾಗಿ ಮಾಡುವಂತದ್ದು. ಅಕರ್ಮ ಅಂದ್ರೆ ನಾವು ಭಗವಂತನಿಗೋಸ್ಕರ ಅಂತಾನೆ ಮಾಡುವಂತದ್ದು, ಕೃಷ್ಣನಿಗೋಸ್ಕರ ಮಾಡುವಂತದ್ದು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಈ ಕರ್ಮ ಹೇಳುವಂಥದ್ದು ಹೇಗೆ ಅಂದ್ರೆ, ಓಕೆ, ಇದು ನೀವು ಇಲ್ಲಿ ಶ್ಲೋಕವನ್ನು ನೋಡ್ಬೋದು. ಇದು ವಿದ್ವಾಂಸರನ್ನು ಕೂಡ ಅದರಲ್ಲಿ ದಿಗ್ಭ್ರಮೆಗೊಳ್ಳುತ್ತಾರೆ ಅಂತೇಳಿ ಈ ಕರ್ಮ ಅಂತ ಹೇಳಿದ್ರೆ ಕರ್ಮವನ್ನು ಜ್ಞಾನದಿಂದ ಹೇಗೆ ಮಾಡ್ಬೇಕು, ಕರ್ಮವನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ. ಈಗ ನೀವು ಹೇಳ್ದಾಗೆ ಕರ್ಮ, ಅಕರ್ಮ, ವಿಕರ್ಮ ಇವುಗಳನ್ನು ಅರ್ಥ ಮಾಡಿಕೊಂಡು ವ್ಯಕ್ತಿ ಕೆಲಸವನ್ನು ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಕರ್ಮವು ಬಂಧಿಸ್ತದೆ. ಈಗ ನೀವು 18ನೇ ಶ್ಲೋಕದಲ್ಲಿ ನೋಡಿದ್ರೆ, ಕರ್ಮಣ್ಯ ಕರ್ಮ ಯಹ ಪಶ್ಯದ ಕರ್ಮಣಿ ಚ ಕರ್ಮ ಯಹ
ಸ ಬುದ್ಧಿಮಾನ್ ಮನುಷ್ಯೇಶು ಸ ಯುಕ್ತಃ ಕೃಷ್ಣ ಕರ್ಮಕೃತ್. ಕರ್ಮದಲ್ಲಿ ಕರ್ಮವನ್ನು ಕಾಣುವವನು ಮನುಷ್ಯರಲ್ಲಿ ಬುದ್ಧಿವಂತನು. ಅವನು ಎಲ್ಲಾ ಬಗೆಯ ಕರ್ಮಗಳಲ್ಲಿ ತೊಡಗಿದ್ದರೂ ಆಧ್ಯಾತ್ಮಿಕ ಸ್ಥಿತಿಯಲ್ಲಿರುವವನು. ಈಗ ಕರ್ಮದಲ್ಲಿ ಅಕರ್ಮ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಅಕರ್ಮ ಅಂತ ಹೇಳಿದ್ರೆ ಭಕ್ತಿ ಕಾರ್ಯ. ಈಗ ಕರ್ಮ ಅಂತ ಹೇಳಿದ್ರೆ ನೀವೀಗ ಉದಾಹರಣೆಯಾಗಿ ಅಡುಗೆ ಮಾಡ್ತೀರಾ, ಶುಚಿತ್ವದಲ್ಲಿ ಅಡುಗೆ ಮಾಡ್ತೀರಾ, ಅದು ಕರ್ಮ ಅಂತ ಆದ್ರೆ ಅದನ್ನೇ ಭಗವಂತನಿಗೆ ಪ್ರಸಾದವಾಗಿ ಕೊಡುವಂಥದ್ದು, ನೈವೇದ್ಯವನ್ನು ಮಾಡುವಂಥದ್ದು, ಪ್ರಸಾದ ರೂಪದಲ್ಲಿ ತಗೊಳ್ತೀವಿ, ಅದನ್ನ ಅಕರ್ಮ ಅಂತ ಹೇಳುವಂಥದ್ದು. ಈಗ ಅರ್ಥ ಆಯ್ತು ಕರ್ಮದಲ್ಲಿ ಅಕರ್ಮ ಏನು ಅಂತ ಹೇಳಿ. ಈಗ ಅಕರ್ಮದಲ್ಲಿ ಕರ್ಮ ಅಂದ್ರೆ ಏನು? ಅಕರ್ಮದಲ್ಲಿ ಕರ್ಮ ಅಂತ ಹೇಳಿದ್ರೆ ಈಗ ಸನ್ಯಾಸವನ್ನು ತೆಗೆದುಕೊಳ್ಳುವಂಥದ್ದು, ಎಲ್ಲವನ್ನು ತ್ಯಜಿಸಿ ಕಾಡಿಗೆ ಹೋಗುವಂಥದ್ದು. ಇದು ಅಷ್ಟು ಸಂಪೂರ್ಣವಾಗಿ ಅಕರ್ಮವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಈಗ ಅವನಿಗೆ ಹಸಿವಾಗ್ತದೆ, ಅವನು ತಿನ್ಬೇಕು ಅಂತ ಹೇಳಿದ್ರೆ ಅವನು ಕರ್ಮ ಮಾಡ್ಲೇಬೇಕು. ಸರಿ, ಈಗ ಹಸಿವಾಗ್ತದೆ ತಿನ್ಬೇಕು ಅಂತ ಹೇಳಿದ್ರೆ ಅಡುಗೆ ಮಾಡ್ಲೇಬೇಕು. ಅದನ್ನ ಭಗವಂತನಿಗೆ ಸಮರ್ಪಿಸಿದ್ರೆ ಅದು ಅಲ್ಲಿ ಅಕರ್ಮ ಆಗ್ತದೆ. ಯಾವ ವ್ಯಕ್ತಿ ಈ ರೀತಿಯಾಗಿ ಅಂದ್ರೆ ಭಕ್ತಿ ಸೇವೆಯನ್ನು ಮಾಡ್ತಾನೆ ಅವನಿಗೆ ಕರ್ಮ ಬಂಧನ ಇಲ್ಲ ಅಂತೇಳಿ ನಾವಿಲ್ಲಿ ತಿಳಿಬೇಕು. ಸೊ ಅವನು ಕರ್ಮವನ್ನು ಮಾಡಿದ್ರು ಕೂಡ ಅದು ಮಾಡದ ಹಾಗೆ, ಯಾಕಂತ ಹೇಳಿದ್ರೆ ಅವನು ಭಗವಂತನ ಸೇವೆ ಮಾಡ್ತಾ ಇದ್ದಾನೆ, ಹಾಗಾಗಿ ಅವನಿಗೆ ಕರ್ಮ ಬಂಧನವಿಲ್ಲ. ಅವನು ಯಾವುದೇ ಫಲಾಪೇಕ್ಷೆ ಇಟ್ಟುಕೊಂಡು ಮಾಡೋದಿಲ್ಲ. ಅಲ್ಲಿ ಫಲಾಪೇಕ್ಷೆ ಇಟ್ಟುಕೊಂಡು ಮಾಡಿದ್ರೆ ಮಾತ್ರ ನಮಗೆ ಕರ್ಮ ಬಂಧನ ಉಂಟಾಗ್ತದೆ. ಅದಕ್ಕೆ ಬರೀ ಕರ್ಮ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅಲ್ಲಿ ಕರ್ಮ ಬಂಧನಕ್ಕೆ ದಾರಿ ಆಗುತ್ತೆ. ಅದು ಅಕರ್ಮ ಮಾಡ್ತಾ ಇದ್ದೇವಾ ಅವಾಗ ನಮಗೆ ಯಾವುದೇ ಬಂಧನ ಇರೋದಿಲ್ಲ. ನಾವು ಈಗ ಮಾಡುವಂತ ಕರ್ಮವನ್ನು ಹೇಗೆ ಭಗವಂತನಿಗೆ ಆ ಒಂದು ಸಮರ್ಪಿಸುವಂಥದ್ದು, ಅದನ್ನು ಜ್ಞಾನ ಅಂತ ಹೇಳುವಂಥದ್ದು. ಸೊ ಬುದ್ಧಿವಂತನಾದವರು ಅಥವಾ ಭಕ್ತನಾದವರು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ. ಸೊ ನಾವು ಏನೇ ಕೆಲಸ ಮಾಡಿದ್ರು ಕೂಡ ಭಗವಂತನಿಗೆ ಅರ್ಪಿಸ್ಬೇಕು ಅನ್ನೋಂಥ ಉದ್ದೇಶದಿಂದ ವ್ಯಕ್ತಿಯು ಕೆಲಸವನ್ನು ಮಾಡಿದಾಗ ಕರ್ಮದ ಫಲವನ್ನು ಭಗವಂತನಿಗೆ ನೀಡಿದಾಗ ಅದು ಅಕರ್ಮವಾಗ್ತದೆ. ಆ ಕರ್ಮವನ್ನು ವ್ಯಕ್ತಿಯು ಬಂಧಿಸೋದಿಲ್ಲ. ಈಗ ನಿಮ್ಮಲ್ಲಿ ಪ್ರಶ್ನೆ, ಈ ಕರ್ಮ ಫಲವನ್ನು ತ್ಯಾಗ ಮಾಡಿದ್ರೆ ಏನಾಗುತ್ತೆ? ಈಗ ಕೆಲಸ ಮಾಡ್ಬೇಕು ಆದ್ರೆ ಫಲವನ್ನು ಭಗವಂತನಿಗೆ ಬಿಟ್ಬಿಡ್ಬೇಕು, ಇದರಿಂದ ಏನು ಒಳಿತಾಗುತ್ತೆ? ಕರ್ಮ ಬಂಧನದಿಂದ ಮುಕ್ತರಾಗಿರ್ತೀವಿ. ಹೌದು, ಅಕರ್ಮವಾಗುತ್ತದೆ. ಹಾ, ಯಾವುದೇ ಸೋಂಕಿರೋದಿಲ್ಲ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮೋಹದಿಂದ ದೂರ ಆಗ್ತಾರೆ. ವ್ಯಕ್ತಿಯು ಮೋಹದಿಂದ ದೂರ ಆಗುತ್ತೆ ಅಲ್ವಾ? ಈಗ ಫಲಾಪೇಕ್ಷೆ ಇಟ್ಕೊಂಡ್ರೆ ನಾವು ಅದರಲ್ಲಿ ಅದು ನಮ್ಮ ಒಂದು ಏನು ಇಂದ್ರಿಯ ತೃಪ್ತಿಗಾಗಿ ಮಾಡುವಂಥದ್ದು. ಆದ್ರೆ ಯಾವಾಗ ಫಲಾಪೇಕ್ಷೆ ಇಟ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಮೋಹ ಇರೋದಿಲ್ಲ, ಸದಾ ತೃಪ್ತಿಯಿಂದ ಇರುವಂಥದ್ದು, ಸ್ವತಂತ್ರನಾಗಿರ್ತಾನೆ, ಎಲ್ಲಾ ಕಾರ್ಯವನ್ನು ಮಾಡ್ತಾ ಇರ್ತಾನೆ. ಈಗ ನೀವು ಅಕರ್ಮಕ್ಕೆ ಒಂದು ಉದಾಹರಣೆಯನ್ನು ನೀಡ್ಬೋದಾ? ಮಾತಾಜಿ, ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವಂತ ಕರ್ಮ ಏನಿದೆ ಅದು ಅಕರ್ಮ ಅಂತ ಕರೆಸ್ಕೊಳ್ತೀವಿ. ಅಲ್ಲ, ಭಕ್ತರ ಒಂದು ಉದಾಹರಣೆ ನೀಡ್ಬೋದಾ? ಈಗ ಅಕರ್ಮ ಅಂದ್ರೆ ನಾವು ಧಾನ್ಯಗಳನ್ನೆಲ್ಲ ಬೆಳಿತೀವಲ್ಲ ಮಾತಾಜಿ, ಅದನ್ನ ನಾವು ತಗೊಬಂದ್ ಹಾಗೇನೆ ತಿನ್ನೋದ್ರಿಂದ ಅದು ಅಲ್ಲ, ಕರ್ಮ. ನಾನು ಹೇಳಿದ್ದು ಪರ್ಟಿಕ್ಯುಲರ್ ಒಬ್ಬ ಭಕ್ತರ ಬಗ್ಗೆ ಹೇಳ್ಬೋದಾ ಅಂತ ಹೇಳಿ. ಭಕ್ತರು ಇದ್ದಾರೆ. ಹರೇ ಕೃಷ್ಣ ಮಾತಾಜಿ, ಅಂಬರೀಷ್ ಮಹಾರಾಜರು ಆಗ್ತಾರಲ್ವಾ ಮಾತಾಜಿ, ಅವ್ರ ಪ್ರತಿಯೊಂದು ಇಂದ್ರಿಯಗಳನ್ನು ಭಗವಂತನಿಗಾಗಿ ಮಾಡ್ತಿದ್ರು, ಅವ್ರ ಕರ್ಮಗಳನ್ನೆಲ್ಲ ಭಗವಂತನಿಗೋಸ್ಕರ ಮಾಡ್ತಿದ್ರು ಅಂಬರೀಷ್ ಮಹಾರಾಜರು. ಅವ್ರು ಆಗ್ತಾರಲ್ವಾ ಮಾತಾಜಿ ಉದಾಹರಣೆ? ಬೇರೆಯವರು ಬೇರೆ ಉದಾಹರಣೆಯನ್ನು ಇಡ್ಬೋದು. ಪರೀಕ್ಷಿತ್ ಮಹಾರಾಜ್. ಮತ್ತೆ ಭರತ ಚಕ್ರವರ್ತಿ. ಹರೇ ಕೃಷ್ಣ. ಬೇರೆ ಪ್ರಹ್ಲಾದ್ ಮಹಾರಾಜ್ ಬರ್ಬೋದಲ್ಲ ಮತ್ತೆ ಎಷ್ಟುಕೊಂಡು ಹಿಂಸೆ ಕೊಟ್ರು ಭಕ್ತಿಯ ಇದ್ರಲ್ಲೇ ಇರ್ತಿದ್ರಲ್ಲ ಅವ್ರ ಕರ್ಮ. ಧ್ರುವ ಮಹಾರಾಜ್. ನಾರದ ಮುನಿ. ಹನುಮಂತ ಏನ್ ಮಾಡ್ತಾನೆ? ಶ್ರೀರಾಮನ ಸೇವೆಯನ್ನು ಮಾಡುವಂಥದ್ದು. ಅಂದ್ರೆ ಶ್ರೀರಾಮನ ಸೇವೆಗಾಗಿ ಅವನು ಮಾಡುವಂಥದ್ದು, ಅವನ್ ಕರ್ಮ ಮಾಡೋದಲ್ಲ, ಅಕರ್ಮ ಮಾಡುವಂಥದ್ದು. ನಾವು ತಿಳಿಬಹುದು. ಅಂದ್ರೆ ಲಂಕೆಯನ್ನು ಸುಟ್ಟು ಬಿಡ್ತಾನೆ ಅಲ್ವಾ ಅವನು, ಹೀಗೆ. ಅಂದ್ರೆ ಇಲ್ಲಿ ಏನಂತ ಹೇಳಿದ್ರೆ ಅಕರ್ಮ ಮಾಡುವಾಗ ಅಲ್ಲಿ ಈ ನಾನು ಒಡೆಯ ಅನ್ನೋ ಭಾವ ಇರೋದಿಲ್ಲ, ನಾನು ಸೇವಕ ಅನ್ನೋ ಭಾವ ಇರುತ್ತೆ. ಹಾಗಾಗಿ ಯಾವುದೇ ಚಿಂತೆ ಇರೋದಿಲ್ಲ ಅಲ್ಲಿ.
ನಾನು ಒಡೆಯ ಅಂತ ಹೇಳಿದ್ರೆ ಮಾತ್ರ ಅಲ್ಲಿ ಸಮಸ್ಯೆ ಬರೋದು. ಅವನಿಗೆ ತಾನು ಸೇವಕ ಅಂತ ಹೇಳಿದ್ರೆ ಅವನಿಗೆ ಎಷ್ಟು ಕೆಲಸ ಇದೆ ಅಷ್ಟು ಮಾಡ್ಕೊಂಡಿರ್ತಾನೆ. ಅವನು ಯಾವುದೇ ಪಾಪದ ಪ್ರತಿಕ್ರಿಯೆಗಳು ಕೂಡ ಅವನಿಗೆ ಪರಿಣಾಮವನ್ನು ಬೀರೋದಿಲ್ಲ. ಅವಾಗ ಯಾವುದೇ ಸುಖ ದುಃಖ ಇರಲಿ ಅಥವಾ ಯಾರ ಮೇಲೆ ಕೂಡ ಅಸೂಯೆ ಇರೋದಿಲ್ಲ. ಗೆಲುವು ಸೋಲುಗಳಲ್ಲಿ ಎಲ್ಲವನ್ನು ಕೂಡ ಸಮಚಿತ್ತತೆಯಿಂದ ಎದುರಿಸ್ಲಿಕ್ಕೆ ಆಗ್ತದೆ. ಅಂದ್ರೆ ಎಲ್ಲಾ ಬಂಧನಗಳಿಂದ ಮುಕ್ತನಾಗಿರ್ತಾನೆ. ಯಾಕಂತ ಹೇಳಿದ್ರೆ ಅವನು ಸಂಪೂರ್ಣವಾಗಿ ಈ ಒಂದು ಆಧ್ಯಾತ್ಮಿಕ ಜ್ಞಾನದಲ್ಲಿ ನೆಲೆಗೊಂಡಿರ್ತಾನೆ. ಈಗ ವೈರಾಗ್ಯ ಜ್ಞಾನಕ್ಕೆ ಕಾರಣವಾಗ್ತವೆ. ಈಗ 25ರಿಂದ 31ನೇ ಶ್ಲೋಕದಲ್ಲಿ ತಾವು ಏನ್ ತಿಳಿತೇವೆ ಅಂತ ಹೇಳಿದ್ರೆ, ಕರ್ಮವನ್ನು ಮಾಡಬೇಕು ಅಂತ ಹೇಳಿ ತಿಳಿಸಿಕೊಡ್ತಾರೆ. ಹೇಗೆ ಮಾಡ್ಬೇಕಂತ ಹೇಳಿದ್ರೆ, ಈಗ ಜ್ಞಾನವನ್ನು ಕೊಡುವಂತಹ ಯಜ್ಞ 25ರಿಂದ 33 ನೀವು ಪುಸ್ತಕದಲ್ಲಿ ನೋಡ್ಬೋದು. ರಲ್ಲಿ ಹೇಳುವಂಥದ್ದು ಬ್ರಹ್ಮಾರ್ಪಣಂ ಬ್ರಹ್ಮ ಹವಿರ್ ಬ್ರಹ್ಮಾಗ್ನೌ ಬ್ರಹ್ಮಣಾಮಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ಮಗ್ನನಾದ ಮನುಷ್ಯನು ನಿಶ್ಚಯವಾಗಿಯೂ ಆ ಭಗವದ್ಧಾಮವನ್ನು ಸೇರುವನು. ಏಕೆಂದ್ರೆ ಅವನು ಆಧ್ಯಾತ್ಮಿಕ ಕಾರ್ಯಗಳಿಗೆ ಸಂಪೂರ್ಣವಾಗಿ ಅರ್ಪಿತನಾಗಿರ್ತಾನೆ. ಇಂತಹ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಆಹುತಿಯು ಪರಾತ್ಪರವಾದದ್ದು ಮತ್ತು ಅರ್ಪಣವು ಇದೇ ಆಧ್ಯಾತ್ಮಿಕ ಸ್ವಭಾವದ್ದು. ಈಗ ಇಲ್ಲಿ ನೀವು 25ನೇ ಶ್ಲೋಕದಿಂದ ನೋಡ್ಬೋದು, ಬೇರೆ ಬೇರೆ ರೀತಿಯಾದಂತಹ ಯಜ್ಞಗಳನ್ನು ಇಲ್ಲಿ ವಿವರಿಸಿದ್ದಾರೆ. ಏನ್ ಮಾಡ್ತಾರೆ? ಬೇರೆ ಬೇರೆ ಯಜ್ಞಾರ್ಪಣೆಗಳಿಂದ ದೇವತೆಗಳನ್ನು ಪರಿಪೂರ್ಣವಾಗಿ ಆರಾಧಿಸ್ತಾರೆ. ಇನ್ನು ಕೆಲವರು ಪರಬ್ರಹ್ಮನ ಅಗ್ನಿಯಲ್ಲಿ ಯಜ್ಞ ಮಾಡ್ತಾರೆ. ಹಾಗೆ ಪರಿಶುದ್ಧ ಬ್ರಹ್ಮಚಾರಿಗಳಾದ ಕೆಲವರು ಶ್ರವಣ ಪ್ರಕ್ರಿಯೆಯನ್ನು ಮತ್ತು ಇಂದ್ರಿಯಗಳನ್ನು ಮನಸ್ಸಿನ ಸಂಯಮದ ಅಗ್ನಿಯಲ್ಲಿ ಅರ್ಪಿಸ್ತಾರೆ. ನಿಯಮಬದ್ಧ ಗೃಹಸ್ಥರಾದ ಇತರರು ಇಂದ್ರಿಯ ವಿಷಯಗಳನ್ನು ಇಂದ್ರಿಯ ಅಗ್ನಿಯಲ್ಲಿ ಅರ್ಪಿಸ್ತಾರೆ. ಕೆಲವರು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸಿ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಲು ಬಯಸ್ತಾರೆ. ಅಂತವರು ಎಲ್ಲಾ ಇಂದ್ರಿಯಗಳ ಮತ್ತು ಪ್ರಾಣವಾಯುವಿನ ಕಾರ್ಯಗಳನ್ನು ಆತ್ಮ ಸಂಯಮವೆಂಬ ಅಗ್ನಿಗೆ ಅರ್ಪಿಸ್ತಾರೆ. ಹೀಗೆ ಬೇರೆ ಬೇರೆ ರೀತಿಯಾದಂತಹ ಯಜ್ಞಗಳನ್ನು ಮಾಡುವಂಥದ್ದು. ಇದು ಯಾಕೆ ಮಾಡುವಂಥದ್ದು ಅಂತ ಹೇಳಿದ್ರೆ, ಭಗವಂತನ ಪ್ರೀತಿಗಾಗಿ ಮಾಡುವಂತ ಕೆಲಸ, ಅದು ಯಜ್ಞ. ಯಾಕೆಂದ್ರೆ ಭಗವಂತ ಯಜ್ಞ ಪುರುಷ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಅಂದ್ರೆ ಭಗವಂತ ಎಂಜಾಯರ್, ಭಗವಂತ ವೆಲ್ವಿಷರ್, ಭಗವಂತನೇ ಸುಪ್ರೀಂ ಕಂಟ್ರೋಲರ್. ಇದನ್ನು ಯಾರು ತಿಳಿತಾರೆ ಅವರಿಗೆ ಶಾಂತಿ ಯಾವಾಗ್ಲೂ ನೆಲೆಸಿರುತ್ತೆ ಅಂತೇಳಿ. ಇನ್ನು 33ನೇ ಶ್ಲೋಕದಲ್ಲಿ ಶತ್ರುಗಳನ್ನು ದಂಡಿಸುವ ಅರ್ಜನೆ, ದ್ರವ್ಯಮಯ ಯಜ್ಞ ಮಾಡುವುದಕ್ಕಿಂತ ಜ್ಞಾನ ಯಜ್ಞವು ಉತ್ತಮವಾದರೂ ಪಾರ್ಥ ಎಲ್ಲಾ ಯಜ್ಞ ಕರ್ಮವು ದಿವ್ಯ ಜ್ಞಾನದಲ್ಲಿ ಪರಿಸಮಾಪ್ತಿಯಾಗುತ್ತದೆ. ಹೀಗೆ ಭಗವಂತನ ಪ್ರೀತಿಗಾಗಿ ಭಗವಂತನನ್ನು ಸಂತೃಪ್ತಿಗೊಳಿಸ್ಲಿಕ್ಕೆ ಮಾಡಿದಂತಹ ಕರ್ಮ ಅದು ಜ್ಞಾನವನ್ನು ತಂದುಕೊಡುತ್ತದೆ. ಇನ್ನು 34ರಿಂದ 42ನೇ ಶ್ಲೋಕ ದಿವ್ಯ ಜ್ಞಾನದ ಸಾರಾಂಶ. 34ನೇ ಶ್ಲೋಕದಲ್ಲಿ ಏನ್ ತಿಳಿಸಿಕೊಡ್ತಾರೆ? ಈ ಜ್ಞಾನವನ್ನು ಹೇಗೆ ಪಡೆಯೋದು, ಜ್ಞಾನವನ್ನು ಪಡೆಯುವಂತ ವಿಧಾನ ಯಾವುದು, ಈ ಜ್ಞಾನವನ್ನು ಪಡೆದ್ರೆ ಮಾತ್ರ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಅಂತ ಹೇಳಿ. ಯಾವ ರೀತಿಯಾದಂತಹ ಜ್ಞಾನ, ಇದನ್ನ ಭಗವಂತ ಹೇಳ್ತಾನೆ 34ರಿಂದ 42ನೇ ಶ್ಲೋಕದಲ್ಲಿ. ಭಗವಂತ ಈ ಜ್ಞಾನದ ಕುರಿತಾಗಿ ಸಾರಾಂಶವನ್ನು ನೀಡ್ತಾನೆ. ಭಗವಂತ ಇಲ್ಲಿ ಹೇಳುವಂಥದ್ದು, ಓದೋರು ಅನಲೈಸ್ ಮಾಡ್ಬೋದು. ಪಲ್ಲವಿ ಮಾತಾಜಿ ಓದಿ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದಕ್ಷಂತಿ ತೇ ಜ್ಞಾನಂ ಜ್ಞಾನಾನಿ ಸತ್ವದರ್ಶಿನಃ. ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು. ನಮ್ರವಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ. ಆದ್ದರಿಂದ ಅವರು ನಿಮಗೆ ಜ್ಞಾನೋಪದೇಶ ಮಾಡಬಲ್ಲರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು.
ಇಲ್ಲಿ ತದ್ವಿದ್ಯೆ ಪ್ರಣಿಪಾತೇನ. ಸೊ ಒಬ್ಬರು ಉತ್ತಮವಾದಂತ ಗುರುವಿನ ಬಳಿಗೆ ಹೋಗ್ಬೇಕಾದ್ರೆ ಅವರಲ್ಲಿ ಏನಿರ್ಬೇಕು, ಗುರುವಿನ ಬಳಿಗೆ ಹೋಗಿ ಅಂದ್ರೆ ಅವರಲ್ಲಿ ನಮ್ರತೆ ಮತ್ತು ಸೇವಾ ಮನೋಭಾವ ಇರ್ಬೇಕು, ಇದೆರಡು ಬೇಕು. ಅವರು ಪ್ರಶ್ನೆಯನ್ನು ಕೇಳಬೇಕು. ಹೇಗೆ ಪ್ರಶ್ನೆಯನ್ನು ಕೇಳಬೇಕು? ನಮ್ರರಾಗಿ ಕೇಳುವಂಥದ್ದು. ಈಗ ನಾವು ಗುರುಗಳ ಬಳಿಗೆ ಹೋಗಿ ನಾವು ಸವಾಲು ಎಸಗುವ ಪ್ರಶ್ನೆಗಳನ್ನು ಕೇಳಿದ್ರೆ ಏನಾಗುತ್ತೆ? ಇದಕ್ಕೆ ಉದಾಹರಣೆಯನ್ನು ಕೊಡ್ಬೋದಾ ಯಾರಾದ್ರೂ? ಗುರುಗಳ ಬಳಿ ಹೋಗಿ ಸವಾಲು, ಚಾಲೆಂಜಿಂಗ್ ಹರೇ ಕೃಷ್ಣ ಮಾತಾಜಿ. ದುರ್ಯೋಧನ. ದುರ್ಯೋಧನ ನೀವು ಮೊದಲನೇ ಅಧ್ಯಾಯದಲ್ಲಿ ನೋಡಿದ್ರಿ ಹೇಗೆ ದ್ರೋಣಾಚಾರ್ಯರಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಾನೆ ಅಂತೇಳಿ. ಆ ರೀತಿ ಪ್ರಶ್ನೆ ಮಾಡುವಂಥದ್ದಲ್ಲ. ಸೊ ಇಲ್ಲಿ ಪ್ರಶ್ನೆ ಮಾಡುದು ಅಂತ ಹೇಳಿದ್ರೆ ನಮ್ರರಾಗಿ, ವಿನೀತರಾಗಿ. ಈಗ ಪ್ರಶ್ನೆಯನ್ನು ಮಾಡೋದಿಲ್ಲ, ನಾನು ಸುಮ್ನೆ ಕೇಳ್ಕೊಂಡು ಹೋಗ್ತೀನಿ ಅಂದ್ರೆ ಅದು ಸರಿನಾ? ತಪ್ಪು ಮಾತಾಜಿ. ಅದು ಸರಿಯಲ್ಲ. ಪ್ರಶ್ನೆ ಮಾಡ್ಬೇಕು ಸರಿ ಇಲ್ಲ ಅದು. ನಮ್ಮ ಪ್ರಶ್ನೆ ಆಧ್ಯಾತ್ಮಿಕವಾಗಿರ್ಬೇಕು. ಮಾಡ್ದಾಗ್ಲೇ ನಮ್ಗೆ ಅದ್ರಿಂದ ಉತ್ತರ ಸಿಗೋದು. ಪ್ರಶ್ನೆಯನ್ನು ಮಾಡ್ಲೇಬೇಕು ನಾವು. ಪ್ರಶ್ನೆ ಮಾಡೋದು ಅಂತ ಹೇಳಿದ್ರೆ ಹೇಗೆ? ಈಗ ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಾದ್ರೆ ಓಕೆ. ಇಲ್ಲ ಅವರು ಪ್ರಶ್ನೆ ಕೇಳಿಕ್ ಹೇಳಿದ್ದಾರೆ ಅಂತೇಳಿ ಸಮಯವನ್ನು ಕಳೆಯೋದಕ್ಕೋಸ್ಕರ ಪ್ರಶ್ನೆ ಕೇಳಿದ್ರೆ ಅದು ಸರಿಯಾ? ತಪ್ಪು ಮಾತಾಜಿ. ಅದು ಸರಿಯಲ್ಲ. ಸೊ ಪ್ರಶ್ನೆ ಅಂತ ಹೇಳಿದ್ರೆ ಅದು ಅದಕ್ಕೆ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಕೇಳುವಂಥದ್ದು. ಪ್ರಶ್ನೆ ಮಾಡದೇನೆ ನಾವು ಕುರುಡಾಗಿ ಯಾವುದನ್ನು ಕೂಡ ಅನುಸರಿಸಬಾರ್ದು. ಪ್ರಶ್ನೆಯನ್ನು ಮಾಡ್ಬೇಕು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಅನೇಕ ಅನುಮಾನಗಳಿರ್ತವೆ. ಅದನ್ನೆಲ್ಲ ನಾವು ಏನ್ ಹೇಳ್ತಾರೆ, ಅದನ್ನೆಲ್ಲ ನಾವು ಸಾಲ್ವ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆಲ್ಲ ಉತ್ತರವನ್ನು ಕಂಡುಕೊಳ್ಬೇಕು. ಇಲ್ಲದಿದ್ರೆ ನಾವು ನಮ್ಮಷ್ಟಕ್ಕೆ ಒಂದು ಊಹಾಪೋಹ ಮಾಡ್ಕೊಂಡಿದ್ರೆ ಅದೇನಾಗುತ್ತೆ, ಅದರಿಂದ ಯಾವುದೇ ಒಳಿತಾಗೋದಿಲ್ಲ, ನಮಗೆ ಅದರಿಂದ ತೊಂದರೆ ಆಗ್ತದೆ. ಈಗ ನಿಮಗಲ್ಲೊಂದು ಗುಂಪು ಚಟುವಟಿಕೆ ಇದೆ. ಈಗ ಈ 4ನೇ ಅಧ್ಯಾಯದ 34ನೇ ಶ್ಲೋಕ, ಇದರ ಭಾವಾರ್ಥವನ್ನು ಓದಿ. ಉದ್ದೇಶ ಅಂದ್ರೆ ಭಾವಾರ್ಥ. ಜೊತೆಗಾರರೊಂದಿಗೆ ಚರ್ಚಿಸಿ ನೀವು ವಿಶೇಷವಾಗಿ ಗಮನಾರ್ಹವಾದದನ್ನು ಕಂಡುಕೊಳ್ಳುತ್ತೀರಿ. ಅಂದ್ರೆ ಇಲ್ಲಿ 2 ನಿಮಿಷ ನೀವು ಓದಿ, ಇದು ಬ್ರೇಕ್ಔಟ್ ರೂಮ್ ಏನ್ ಮಾಡೋದಿಲ್ಲ, ಒಂದು 6 ಜನರಿಗೆ ಅವಕಾಶವನ್ನು ಕೊಡ್ಲಾಗ್ತದೆ. ಸೊ ಯಾವ ರೀತಿಯಾಗಿ ನಾವು ಗುರುಗಳಿಂದ ಜ್ಞಾನವನ್ನು ಪಡಿಬೇಕು ಅಂತ ಹೇಳಿ ಒಂದೊಂದು ಪಾಯಿಂಟ್ ಹೇಳಿದ್ರೆ ಸಾಕು ಒಬ್ಬೊಬ್ರು. ಈಗಾಗಲೇ ಯಾರು ಹೇಳಿದ್ದೀರಿ ಅವರು ಇನ್ನೊಬ್ರಿಗೆ ಅವಕಾಶವನ್ನು ಕೊಡ್ಬೋದು. ಈಗಾಗಲೇ ಹ್ಯಾಂಡ್ ರೈಸ್ ಮಾಡಿರೋರೆಲ್ಲ ಹ್ಯಾಂಡ್ಸ್ ಡೌನ್ ಮಾಡಿ. ಯಾರು ಹೇಳಿಲ್ಲ ಅವ್ರಿಗೆ ಅವಕಾಶವನ್ನು ಕೊಡಿ. ಅವರು ಹೇಳಿದ್ರೆ, ಅವರು ಹೇಳಿಲ್ಲ ಅಂದ್ರೆ ಮತ್ತೆ ನೀವು ಹೇಳ್ಬೋದು. 6 ಜನರಿಗೆ ಅವಕಾಶ ಇದೆ. ಒಬ್ಬರೇ ಹೇಳಿದ್ದನ್ನೇ ಇನ್ನೊಬ್ರು ಹೇಳ್ಬೇಡಿ, ಹೊಸ ಪಾಯಿಂಟ್ಸ್ ಇದ್ರೆ ಮಾತ್ರ ಹೇಳಿ. ಓಕೆ, ಮಾತಾಜಿ ಆಗೊಮ್ಮೆ ಹೇಳಿದ್ದೀರಾ ಅನ್ಸುತ್ತೆ. ನೋಡೋಣ, ಯಾರು ಇಲ್ಲ ಅಂದ್ರೆ ನಿಮ್ಗೆ ಅವಕಾಶ ಕೊಡೋಣ. ಭವ್ಯ ಮಾತಾಜಿ ಹೇಳಿ. ಹರೇ ಕೃಷ್ಣ. ಮ್ಯೂಟ್ ಆಗ್ಬಿಟ್ರಾ? ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತದೆಯಾ ಮಾತಾಜಿ? ಇವಾಗ ಕೇಳಿಸ್ತಾ ಇದೆ.
ಹಾ ಮಾತಾಜಿ, ಈ ಒಂದು 34ನೇ ಶ್ಲೋಕದಲ್ಲಿ ಮೈನ್ ಪಾಯಿಂಟ್ ಏನ್ ಹೇಳಿರ್ತಾರೆ ಅಂತ ಹೇಳಿದ್ರೆ, ಭಗವಂತ ನಾವು ಆತ್ಮ ಸಾಕ್ಷಾತ್ಕಾರ ಪಡ್ಕೊಳ್ಳೋದು ತುಂಬಾ ಸುಲಭವಾದ ಮಾರ್ಗ ಅಲ್ಲ, ಅದು ಅತ್ಯಂತ ಕಠಿಣವಾದದ್ದು. ಅದರಿಂದ ನಾವು ಒಂದು ಸರಿಯಾದ ಗುರು ಪರಂಪರೆಯಲ್ಲಿ ಬಂದಿರುವ ಒಂದು ಗುರುವನ್ನು ಆಯ್ಕೆ ಮಾಡ್ಕೊಂಡ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅಂದ್ರೆ ಕೃಷ್ಣ ಮುಂದೆ ಜಗದ್ಗುರು ಅಂತ ಹೇಳ್ತೀವಿ, ಕೃಷ್ಣನೇ ನಮಗ್ ಭಗವಂತನೇ ಮೊದಲನೇ ಗುರು ಆಗಿರ್ತಾರೆ. ಆದ್ರೂ ಸಹ ಗುರು ಪರಂಪರೆಯಿಂದ ಬಂದಿರುವವರನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದು, ಸರಿಯಾದ ಗುರುವನ್ನ ಆಯ್ಕೆ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಭಗವಂತನೇ ಹೇಳ್ತಿದ್ದಾರೆ. ಯಾಕಂತ ಹೇಳಿದ್ರೆ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತ್ಯಂ ಅಂತ ಹೇಳಿದ್ರೆ, ಧರ್ಮ ಮಾರ್ಗವನ್ನು ಸ್ವತಃ ಭಗವಂತನ ನೇರವಾಗಿ ತೋರಿಸ್ಕೊಡ್ತಾ ಇದಾರೆ. ಆದ್ರೆ ಅದನ್ನ ನಮ್ಮವ್ರಿಗೂ ನಾವು ತಲುಪಿಸ್ಬೇಕು, ಹೃದಯಕ್ಕೆ ನಮ್ಮ ತಲುಪಬೇಕು ಅಂತ ಹೇಳಿದ್ರೆ ನಾವು ಗುರುಗಳನ್ನ ಆಯ್ಕೆ ಮಾಡ್ಕೊಳ್ಳೇಬೇಕು. ಮತ್ತೆ ಆ ಗುರು ಯಾವ ತರ ಇರ್ಬೇಕು ಅಂತ ಹೇಳಿದ್ರೆ, ಅವ್ರ ಗುರು ಪರಂಪರೆಯಿಂದ ಬಂದಿದ್ರೆ ಮಾತ್ರ, ಅವ್ರು ಎಲ್ಲವನ್ನೂ ತಿಳ್ಕೊಂಡಿದ್ರೆ ಮಾತ್ರ ನಾವು ಅವ್ರನ್ನ ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡ್ಕೊಂಡ್ರೆ ಮಾತ್ರ ಸಾಧ್ಯ ಆಗುತ್ತೆ. ಮತ್ತೆ ನಾವು ಗುರುಗಳಿಗೆ ಇವಾಗ ಡಿಸ್ಕಸ್ ಮಾಡ್ದಂಗೆ ಯಾವ ರೀತಿ ಸೇವೆ ಸಲ್ಲಿಸ್ಬೇಕು, ಮತ್ತೆ ನಾವು ಅವ್ರಿಗೆ ನಮ್ರತೆಯಿಂದ. ಎಸ್ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ, ಬಹಳ ಚೆನ್ನಾಗಿ ಹೇಳಿದಿರಾ. ಕವಿತಾ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಯಾವುದೇ ಒಂದು ವಿದ್ಯೆ ಕಲಿಬೇಕಂದ್ರೆ ಅದಕ್ಕೆ ಅನುಗುಣವಾಗಿ ನಮಗೆ ಗುರು ಇರ್ಲೇಬೇಕು. ವಿಡಿಯೋ ಆನೇ ಮಾಡಿರೋದಿಲ್ಲ, ವಿಡಿಯೋ ಆನ್ ಮಾಡಿ ಮಾತಾಡಿ. ಇದು ಭಕ್ತಿ ಶಾಸ್ತ್ರಿ ತರಗತಿ. ಹರೇ ಕೃಷ್ಣ. ಮತ್ತೊಂದು ಏನೇ ಒಂದು ವಿದ್ಯೆ ಕಲಿಬೇಕಂದ್ರೆ ಅದಕ್ಕೆ ನಮಗೆ ಗುರುಗಳು ಬೇಕೇ ಬೇಕು. ಸೊ ನಾವು ಈಗ ಆಧ್ಯಾತ್ಮಿಕ ವಿದ್ಯೆ ಕಲಿಬೇಕಂದ್ರೆ ಕೂಡ ನಮಗೆ ಗುರು ಬೇಕು. ನಾವು ಬೋಗಸ ಗುರುಗಳಿಗೆ ಹೋಗೋಕ್ಕಿಂತ ನಾವು ಇದು ಭಗವದ್ಗೀತೆದು ನಾವು ಪರಂಪರೆಯಲ್ಲಿ ಅಂದ್ರೆ ಗುರು ಪರಂಪರೆಯಲ್ಲಿ ಬಂದಿರುವ ಗುರುಗಳಂತ ಹೋಗಿ ನಾವು ಕಲ್ತ್ಕೋಬೇಕು. ಈಗ ನಾವು ಎಕ್ಸಾಂಪಲ್ ತಗೋಬೇಕಂದ್ರೆ ಏಕಲವ್ಯ ಅವರು ಗುರು ಒಂದು ಪ್ರತಿ ಉದಾಹರಣೆ ಕೊಡ್ಬೇಡಿ ಇಲ್ಲಿ. ಹಾ ಮಾತಾಜಿ. ಅಂದ್ರೆ ಈಗ ನಾವು ಮಾತಾಜಿ ಹೇಳ್ದಂಗೆ ಭಗವತ್ತು ಸಾಕ್ಷಾತ್ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ ಅಂದ್ರೆ ನಮಗೆ ಭಗವಂತಂದು ಆಧ್ಯಾತ್ಮಿಕದಲ್ಲಿ ಏನೇ ಬೇಕು, ಒಂದು ಶಿಕ್ಷಣ ಬೇಕು ಅಂದ್ರೆ ನಾವು ಪರಂಪರೆಯಿಂದನೇ ಕಲ್ತ್ಕೊಂಡಂತ ಗುರುವಿಗೆ ಬರಬೇಕು. ಸೊ ನಾವು ಮಾತಾಜಿ ದುರ್ಯೋಧನದ್ ಹೇಳ್ಬೋದಾ ಮಾತಾಜಿ? ಹಾ ಹೇಳಿ. ಈಗ ಗುರು ಹೇಳ್ಬೇಡಿ. ಅಂದ್ರೆ ಮಾತಾಜಿ ಇಲ್ಲಿ ವನ ಪ್ರತಿಷ್ಠೆ ಇಲ್ದೆ ಮತ್ತೆ ಅವ್ರಿಗೆ ಗುರುಗಳಿಗೆ ದಾಸನಾಗಿ ನಾವು ವಿನಮ್ರತೆಯಿಂದ ಹೋಗಿ ನಾವು ಕಲ್ತ್ಕೋಬೇಕು ಅನ್ನೋದು ಒಂದು ಪಾಯಿಂಟ್ ಬರುತ್ತೆ. ಮತ್ತೆ ಗುರುಗಳ ಶಿಕ್ಷಣ ಬೇಕೇ ಬೇಕು. ಎಸ್ ಧನ್ಯವಾದ ಮಾತಾಜಿ. ಲಕ್ಷ್ಮಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಗವಂತನೇ ಮೊದಲ ಗುರು ಮಾತಾಜಿ. ಪ್ರತಿಯೊಬ್ಬರಿಗೂ ಗುರುಗಳ ಅಗತ್ಯವಿರುತ್ತದೆ. ಗುರು ಪರಂಪರೆ ಬಹಳ ಮುಖ್ಯವಾದದ್ದು ಮಾತಾಜಿ. ಇಲ್ಲಿ ಗುರುಗಳಲ್ಲಿ ನಮ್ರತೆ ಇರಬೇಕು ಮಾತಾಜಿ. ಗುರುಗಳಲ್ಲಿ ಸರಿಯಾಗಿ ಪ್ರಶ್ನಿಸಬೇಕು ಮಾತಾಜಿ. ಗುರುವಿನ ಸೇವೆ ಮಾಡಬೇಕು, ಜ್ಞಾನ ವಿಚಾರಗಳನ್ನು ಮಾಡಬೇಕು ಮಾತಾಜಿ. ಯಸ್ಯ ಪ್ರಸಾದೋ ಭಗವತ್ ಪ್ರಸಾದೋ. ಓಕೆ, ಆಯ್ತಾ ನಿಮ್ದು? ಹರೇ ಕೃಷ್ಣ. ಧನ್ಯವಾದ. ಯಾರು ಹೊಸ ಕೈಗಳು ಬರ್ಲಿಲ್ಲ, ಹಾಗಾಗಿ ಈಗಾಗ್ಲೇ ಹೇಳಿರೋರಿಗೆ ಅವಕಾಶವನ್ನು ಕೊಡ್ಬೇಕಷ್ಟೇ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಅವ್ರು ಹೇಳ್ದಂಗೆ ಗುರು ಸಂಪ್ರದಾಯ ಅಂದ್ರೆ ಬ್ರಹ್ಮ ಮಾಧ್ವ ಗೌಡಿಯ ಸಂಪ್ರದಾಯ ಗುರು ಪರಂಪರೆಯಿಂದ ಬಂದವ್ರ ಹತ್ರ ನಾವು ಹೋಗಿ ಸತ್ಯವನ್ನ ತಿಳ್ಕೊಬೇಕು. ಮತ್ತೆ ಅಲ್ಲಿ ಹೋಗ್ಬಿಟ್ಟು ನಾವು ಬೇರೆ ಏನ್ ಪ್ರಶ್ನೆ ಆತರ ಎಲ್ಲ ಅಸಂಬದ್ಧವಾಗಿ ಕೇಳಬಾರ್ದು. ಆಧ್ಯಾತ್ಮಿಕ ಅರಿವೆಗಾಗಿ ನಾವು ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಇಲ್ಲಿ ಉದಾಹರಣೆ ಏನು ಅಂದ್ರೆ, ಸಾಂದೀಪ ಮುನಿ ಹತ್ರ ಹೋಗಿ ಜನಸಾಮಾನ್ಯರಿಗೆ ತಿಳ್ಕೊಳಕೋಸ್ಕರ ಭಗವಂತನೇ ಹೋಗಿ ಸಾಂದೀಪ ಮುನಿ ಹತ್ರ ಗುರುಕುಲದಲ್ಲಿ ಹೋಗಿ ಅವ್ರು ಹೇಗೆ ನಡ್ಕೊಳ್ತಾರೆ ಅನ್ನೋದು ನಮಗ್ ದಾರಿದೀಪವಾಗಿ ತೋರಿಸ್ತಾರೆ. ಮತ್ತೆ ಯಾಕಂದ್ರೆ ದೇವೋತ್ತಮ ಪರಮಪುರುಷ, ಅವನಿಗೆ ತಿಳಿಯದಿರುವಂತದ್ದು ಯಾವುದೂ ಇಲ್ಲ, ಎಲ್ಲವೂ ತಿಳಿದಿದೆ. ಆದ್ರೆ ಇನ್ನೊಬ್ಬರಿಗೆ ಉದಾಹರಣೆ ಕೊಡೋದಕ್ಕೋಸ್ಕರ, ಯಾಕಂದ್ರೆ ಭಗವಂತನೇ ಗುರುಗಳ ಬಳಿ ಹೋಗಿದ್ದಾನೆ, ಕೃಷ್ಣನೇ ಗುರುಗಳ ಬಳಿಗೆ ಹೋಗಿದ್ದಾನೆ ಅಂದ್ಮೇಲೆ ಎಲ್ಲರೂ ಕೂಡ ನಾವು ಕೂಡ ಹೋಗ್ಬೇಕು ಅಂತ ಹೇಳಿ ಬರುತ್ತೆ. ಹಾಗಾಗಿ ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಅಭಿರಾಮೇಶ್ವರ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಗುರುಗಳು ಯಾವತ್ತು ಶಿಷ್ಯರನ್ನ ಆಕ್ಸೆಪ್ಟ್ ಮಾಡ್ಬೇಕಾದ್ರೆ ಮೊದಲು ಅವರನ್ನ
ಟೆಸ್ಟ್ ಮಾಡ್ತಾರೆ, ಅವರಿಗೆ ಪರೀಕ್ಷೆಯನ್ನು ಕೊಡ್ತಾರೆ. ಆ ಪರೀಕ್ಷೆಯಲ್ಲಿ ಶಿಷ್ಯರಾದವರು ಉತ್ತೀರ್ಣರಾಗಬೇಕಾಗ್ತದೆ. ಅಂದ್ರೆ ಪರೀಕ್ಷೆ ಯಾವ ರೀತಿ ಅಂದ್ರೆ ಅವರಿಗೆ ನಿಜವಾಗಿಯೂ ಒಂದು ಧರ್ಮ ಶಿಕ್ಷಣವನ್ನ ಪಡೆಯುವಂತ ಅರ್ಹತೆ ಇದೆಯಾ, ಅವರಲ್ಲಿ ಆಸೆ ಇದೆಯಾ ಅನ್ನೋದರ ಪರೀಕ್ಷೆಯನ್ನ ಮಾಡ್ತಾರೆ. ಸೊ ಆ ಪರೀಕ್ಷೆಯಲ್ಲಿ ಅವನು ಉತ್ತೀರ್ಣನಾದ್ರೆ ಆ ದಿವ್ಯ ಜ್ಞಾನವನ್ನ ಕೊಡ್ತಾರೆ ಅವರಿಗೆ. ಮತ್ತೆ ಈ ಒಂದು ವಿಷಯದಲ್ಲಿ ಅಂದ್ರೆ ಈ ಆಧ್ಯಾತ್ಮಿಕ ಪ್ರಗತಿಯನ್ನ ನಾವು ಹೊಂದ್ಬೇಕಿದ್ರೆ ಅದಕ್ಕೊಂದು ದೊಡ್ಡ ಸೀಕ್ರೆಟ್ ಯಾವ್ದಂದ್ರೆ ನಾವು ಗುರುವನ್ನ ಸ್ಯಾಟಿಸ್ಫೈ ಮಾಡ್ಬೇಕು. ಅವರ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ನಾವು ಗುರುವಿಗೆ ಸೇವೆಯನ್ನ ಮಾಡುವ ಮೂಲಕ ಅವರನ್ನ ನಾವು ಸ್ಯಾಟಿಸ್ಫೈ ಮಾಡಿದರೆ, ಅವರ ಪ್ರೀತಿಯನ್ನ ನಾವು ಗಳಿಸಿದ್ರೆ ನಾವು ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಗುರುವನ್ನು ತೃಪ್ತಿಗೊಳಿಸುವುದು, ಇದಕ್ಕೆ ನಾವು ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಒಳ್ಳೆ ವಿಚಾರ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ವಿನೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈ ಶ್ಲೋಕದಲ್ಲಿ ಮುಖ್ಯವಾಗಿ ಈ ಕುರುಡು ಅನುಸರಣೆ ಅಸಂಬದ್ಧ ಪ್ರಶ್ನೆಗಳನ್ನು ಕೇಳಬಾರ್ದು ಗುರುವಿನ ಹತ್ರ. ಮತ್ತೆ ವಿಧೇಯರಾಗಿ ಪ್ರಶ್ನೆ ಕೇಳ್ಬೇಕು. ಏನ್ ಪ್ರಶ್ನೆ ಕೇಳಿದ್ರು ಅವರನ್ನ ವಿನಮ್ರವಾಗಿ ನಮ್ರತೆಯಿಂದ ಪ್ರಶ್ನೆ ಕೇಳ್ಬೇಕು. ಆಮೇಲೆ ಅವರ ಹತ್ರ ಕೇಳಿ ಗುರುವಿನ ಸ್ಪಷ್ಟವಾದ ಅರಿವನ್ನು ಪಡಿಬೇಕು. ಆಮೇಲೆ ನಿಜವಾದ ಗುರು ಅವರು ಸ್ವಭಾವದಿಂದಲೇ ಶಿಷ್ಯನ ವಿಷಯದಲ್ಲಿ ದಯ ತೋರಿಸ್ತಾರೆ ಅವರು. ಆದ್ರಿಂದ ವಿದ್ಯಾರ್ಥಿ ವಿಧೇಯನಾಗಿ ಸದಾ ಸೇವೆ ಸಲ್ಲಿಸುವ ಸಿದ್ಧನಾಗಿದ್ದರೆ ಜ್ಞಾನ ಮತ್ತು ವಿಚಾರಗಳ ವಿನಿಮಯವು ಪರಿಪೂರ್ಣವಾಗ್ತದೆ. ಹೊಸ ಪಾಯಿಂಟ್ಸ್ ಇದ್ರೆ ಮಾತ್ರ ಹೇಳಿ, ಮತ್ತೆ ರಿಪೀಟ್ ಮಾಡ್ಬೇಡಿ. ಲಕ್ಷ್ಮೀ ಕಮಲೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಇಲ್ಲಿ ನಾವು ಗುರುವಿನ ಬಳಿಗೆ ಹೋಗಿ ಯಜ್ಞದ ಬಗ್ಗೆ ವಿನಯದಿಂದ ಮತ್ತು ನಮ್ರವಾಗಿ ಪ್ರಶ್ನೆ ಮಾಡಬೇಕು ಮಾತಾಜಿ. ಮತ್ತ ಅವ್ರಿಗ ಸೇವೆ ಮಾಡೋದಂದ್ರೆ ನಾವು ಅವ್ರಿಗ ಆರೋಗ್ಯ ಸರಿ ಇಲ್ದಾಗ ಅವ್ರಿಗ ವ್ಯವಸ್ಥೆ ಮಾಡೋದು ಮಾತಾಜಿ, ಅಡಿಗೆ ಮಾಡ್ಕೊಡೋದು, ಅವ್ರ ಬಟ್ಟೆ ಒಗೆಯೋದು, ಆ ರೀತಿ ಸೇವೆ ಮಾಡ್ಬೇಕು ಮಾತಾಜಿ. ಮತ್ತ ಅವ್ರ ಸತ್ಯ ದರ್ಶನವನ್ನು ಕಂಡಿರ್ತಾರೆ, ಅವ್ರು ನಮಗ ಜ್ಞಾನವನ್ನು ಸರಿಯಾಗಿ ಕೊಡ್ತಾರ ಮಾತಾಜಿ. ಮತ್ತ ಅವರಿಂದ ನಾವು ದೀಕ್ಷೆ ಎಲ್ಲಾ ಸರಿ ಆದ್ಮೇಲೆ ಅವರ ಗುರುವಿನ ಹತ್ರ ಪಾಸ್ ಆದ ನಂತರ ಅವ್ರ ಕಡೆ ದೀಕ್ಷೆ ಪಡೆಯಬೇಕು ಮಾತಾಜಿ ನಾವು. ಉದಾಹರಣೆ ಮತ್ತೆ ಪರೀಕ್ಷಿತ್ ಮಹಾರಾಜ ಶುಗಮುನಿಗಳ ಹತ್ರ ಹೋಗಿ ವಿನಯದಿಂದ ಎಲ್ಲಾ 7 ದಿನದಲ್ಲಿ ಎಲ್ಲಾನು ಕೇಳ್ಕೊಂಡ್ರು ಮಾತಾಜಿ ಅವ್ರ. ಮತ್ತೆ ಭಗವಂತ ಪ್ರಥಮ ಗುರು ಭಗವಂತನಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಈ ಪರಂಪರೆ ಬಂದಿತ್ ಮಾತಾಜಿ, ಗುರು ಪರಂಪರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗುರು ಶಿಷ್ಯನ ಪ್ರಾಮಾಣಿಕತೆಯನ್ನು ನೋಡ್ತಾನೆ ಮಾತಾಜಿ. ಫಸ್ಟ್ ಶಿಷ್ಯನ ಪ್ರಾಮಾಣಿಕತೆ ಸರಿ ಇತ್ತು ಅಂದ್ರೆ ತಾನೇ ಅನುಗ್ರಹ ಆಗುತ್ತ ನಮಗೆ ಶಿಷ್ಯನಿಗೆ. ಎಕ್ಸಾಂಪಲ್ ಮಾತಾಜಿ, ಕರ್ಣ ಸುಳ್ಳು ಹೇಳಿ ಅವೆಲ್ಲ ಪಡ್ಕೋತಾರೆ. ಉದಾಹರಣೆ ಕೊಡ್ಬೇಡಿ ಇಲ್ಲಿ. ಓಕೆ, ನೀವೇನ್ ಮಾಡಿ ಅಂದ್ರೆ ಭಕ್ತಿಶಾಸ್ತ್ರಿ ಬಂದ್ರು ಕೂಡ ಆದಷ್ಟು ಲೆವೆಲ್ 1 ಕ್ಲಾಸಸ್ ಅನ್ನ ಕೇಳ್ತಾ ಇರಿ. ಈಗ ಏನಾಗಿದೆ ಅಂದ್ರೆ ಒಂದು ಸಲ ಕೇಳಿದ್ರೆ ಸಾಕು ಅಂತಲ್ಲ, ಕೇಳ್ತಾ ಇರ್ಬೇಕು, ತುಂಬಾ ಸಲ ಕೇಳ್ಬೇಕು. 18 ಅಧ್ಯಾಯದಲ್ಲಿ ಏನಿದೆ ಅಂತ ತಿಳಿದುಕೊಳ್ಳಿ. ಪಲ್ಲವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈ ಶ್ಲೋಕದಲ್ಲಿ ಗುರು ಮತ್ತೆ ಶಿಷ್ಯರ ನಡುವಿನ ಸಂಬಂಧನ ಹೇಳ್ತಾ ಇದ್ದಾರೆ. ಶಿಷ್ಯ ಆದವನು ಗುರುನ ಹತ್ರ ಹೇಗ್ ನಡ್ಕೋಬೇಕು, ಯಾವ ರೀತಿ. ಈ ಸೇವೆಗಳಲ್ಲಿ 2 ರೀತಿ ಇರುತ್ತೆ, ವಾಣಿ ಸೇವೆ ಮತ್ತೆ ವಾಪು ಸೇವೆ. ವಾಣಿ ಸೇವೆ ನಾವು ಅತಿ ಹೆಚ್ಚಾಗಿ ವಾಪು ಸೇವೆನ ಅತಿ ಹೆಚ್ಚಾಗಿ ಮಾಡಕ್ಕಾಗಲ್ಲ. ಹಾಗಾಗಿ ವಾಣಿ ಸೇವೆನ ನಾವು ಮಾಡ್ಬೇಕು. ಮತ್ತೆ ಶಿಷ್ಯ ಆದವನು ಗುರುವಿಗೆ ಯಾವ ರೀತಿ ಗೌರವನ ಕೊಡ್ಬೇಕು, ಯಾಕೆ ನಮ್ರವಾಗಿರ್ಬೇಕು, ಆತರ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಗೆ ಇಲ್ಲಿ ಗುರು ಪರಂಪರೆಯಿಂದ ಅಂದ್ರೆ ನಾವು ಕೃಷ್ಣನ ಡೈರೆಕ್ಟ್ ಆಗಿ ನೋಡಕ್ ಆಗಲ್ಲ. ಹಾಗಾಗಿ ನಾವು ಗುರುವಿಗೆ ಶರಣಾಗತ ಆದಾಗ ಗುರು ಮುಖಾಂತರ ನಾವು ಕೃಷ್ಣನ ನೋಡ್ಬಹುದು. ಅದನ್ನ ಇಲ್ಲಿ ಗುರು ನಮ್ಗೆ ಅದನ್ನ ಹೇಳ್ಕೊಡ್ತಾರೆ, ಯಾವ ರೀತಿ ನಾವು ಕೃಷ್ಣನ ಹತ್ರ ಸೇರ್ಬೋದು, ಕೃಷ್ಣನ ಪ್ರಜ್ಞೆನ ಯಾವ ರೀತಿ ಪಡ್ಕೋಬಹುದು, ನಮ್ಗೆ ಜ್ಞಾನ ಎಲ್ಲಿ ಸಿಗುತ್ತೆ ಅನ್ನೋದನ್ನ ಗುರು ನಮ್ಗೆ ತಿಳಿಸ್ಕೊಡ್ತಾರೆ ಮಾತಾಜಿ. ಧನ್ಯವಾದಗಳು ಎಲ್ಲರಿಗೂ ಕೂಡ. ಪ್ರಭುಪಾದರು ಏನ್ ಹೇಳ್ತಾರೆ ನೋಡೋಣ.
ಈಗಾಗಲೇ ಓದಿರೋರು ಹ್ಯಾಂಡ್ಸ್ ಡೌನ್ ಮಾಡಿ, ಓದದೇ ಇರೋರು ಹ್ಯಾಂಡ್ ರೈಸ್ ಮಾಡ್ಬೋದು. ಬಾಲಾಶ್ರೀ ಅವರೇ. ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ. ಸಾಗರದಲ್ಲಿ ಅಂತಹ ನಿಪುಣ ಈಜುಗಾರನು ಸಮುದ್ರದಲ್ಲಿ ಉಳಿದುಕೊಳ್ಳಲು ತುಂಬಾ ಸೆಣಸೆಡಬೇಕಾಗುತ್ತದೆ. ಪಾಡುಪಡುತ್ತಿರುವ ಈಜುಗಾರನನ್ನು ಯಾರಾದರೂ ಬಂದು ಸಮುದ್ರದಿಂದ ಮೇಲೆತ್ತಿದರೆ ಆತನೇ ಬಹು ದೊಡ್ಡ ರಕ್ಷಕ. ಹರೇ ಕೃಷ್ಣ. ಹರೇ ಕೃಷ್ಣ ಅವರು. ಇಲ್ಲಿ ನೋಡ್ಬೋದು ನೀವು, ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡ ಈಜುಗಾರನಾದ್ರೂ ಕೂಡ ಸಮುದ್ರದಲ್ಲಿ ಈಜಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗೆ ಇಲ್ಲಿ ನಾವು ತಿಳಿಬೇಕಾಗಿರುವಂಥದ್ದು ಗುರುಗಳ ಅನುಗ್ರಹ. ಇದಕ್ಕೆ ಯಾರು ಹೇಳ್ತೀರಿ? ಇದಕ್ಕೊಂದು ಕೀರ್ತನೆ ಇದೆ. ಗುರುಗಳ ಅನುಗ್ರಹಕ್ಕೆ. ಸಂಸಾರ ದಾವ ನಲಲಿಡಲೋಕದ ಮಾತಾಜಿ. ಸಂಸಾರ ದಾವ ನಲಲಿಡಲೋಕ. ಸಂಸಾರ ದಾವ ನಲಲಿಡಲೋಕ ಪ್ರಾಣಾಯ ಕಾರುಣ್ಯ ಘನ ಘನತ್ವಂ ಪ್ರಾಪ್ತಸ್ಯ ಕಲ್ಯಾಣ ಗುಣರ್ಣವಸ್ಯ ವಂದೇ ಗುರು ಶ್ರೀ ಚರಣಾರವಿಂದಂ. ಈ ಸಂಸಾರ ಭವಸಾಗರದಿಂದ ನಮ್ಮನ್ನು ಪಾರು ಮಾಡ್ಲಿಕ್ಕೆ ಶ್ರೀಲ ಪ್ರಭುಪಾದರು ನಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಸೊ ನಾವು ಅವರ ಆಶ್ರಯದಲ್ಲಿ ಇಟ್ಕೊಂಡು ಅವ್ರು ಹೇಳಿದ ರೀತಿಯಲ್ಲಿ ನಾವು ಭಕ್ತಿ ಸೇವೆಯನ್ನು ಮಾಡ್ತಾ ಬಂದ್ರೆ ನಾವು ಇದರಲ್ಲಿ ಈ ಒಂದು ಭವಬಂಧನದಿಂದ ಬಿಡುಗಡೆಯನ್ನು ಪಡಿಬಹುದು ಅಲ್ವಾ? ಸೊ ಇಲ್ಲಿ ನಾವು ತಿಳಿಬೇಕಾಗಿರೋದು ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಎಷ್ಟೇ ಬುದ್ಧಿವಂತನಿರ್ಬೋದು, ಎಷ್ಟೇ ಜ್ಞಾನವಂತನಿರ್ಬೋದು, ಅಥವಾ ಎಷ್ಟೇ ಅವನು ಚಾಣಾಕ್ಷನಾಗಿರ್ಬೋದು, ಆದ್ರೆ ಗುರುಗಳ ಸಹಾಯ ಇಲ್ಲದೆ ಇದ್ರೆ ಅವನು ಏನನ್ನು ಕೂಡ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಬಳಿಗೆ ನಮ್ಮನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಗುರುಗಳು ಬೇಕೇ ಬೇಕು. ಇದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸೊ ಅಲ್ಲಿ ಗುರುಗಳು ಹೇಳುವಂಥದ್ದು, ನೋಡಪ್ಪ ಇವನು ಇಷ್ಟು ಭಕ್ತಿ ಮಾಡಿದಾನೆ ಅಂತೇಳಿ, ಹಾಗಿದ್ರೆ ಮಾತ್ರ ಭಗವಂತ ಹೌದಾ ಭಕ್ತಿ ಮಾಡಿದ್ಯಾ ಅಂತೇಳಿ ಅವನು ಆಕ್ಸೆಪ್ಟ್ ಮಾಡ್ತಾನೆ. ಹಾಗಾಗಿ ಗುರು ಮುಖೇನ ಪದ್ಮಾವಾಕ್ಯ. ಇನ್ನು ನೀವು 7:30 ದರ್ಶನಾರತಿಯನ್ನು ಅಟೆಂಡ್ ಮಾಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ಏನ್ ಭಾಗವಹಿಸಿದ್ರಲ್ಲಿ ಏನ್ ಹೇಳ್ತಾರೆ. ಗುರು ಮುಖೇನ ಪದ್ಮಾವಾಕ್ಯ. ಈಗ ಗುರುವಿನ ಬಾಯಿಯಿಂದ ಬರುವಂತಂದ್ರೆ ಈ ಒಂದು ಸಂದೇಶ ಏನಿರುತ್ತೆ ಇದನ್ನ ನಾವು ಸ್ವೀಕರಿಸುವಂಥದ್ದು. ಹಾಗೆ ಗುರುವಿನ ಗುಲಾಮನಾಗದ ತನಕ ದೊರೆಯದನ್ನ ಮುಕುತಿ ಅಂತ ಕೇಳಿದಿರ. ಅಂದ್ರೆ ಆ ಗುರುವನ್ನು ನಾವು ಸಂಪ್ರೀತಿಗೊಳಿಸುವಂಥದ್ದು. ಅದು ಹೇಗೆ ಅಂತ ಹೇಳಿದ್ರೆ ಅವರನ್ನು ನಾವು ನಮ್ರರಾಗಿ ಈಗ ಅವರ ಸೇವೆಯನ್ನು ಮಾಡುವಂಥದ್ದು, ಅವರಿಂದ ನಮ್ರರಾಗಿ ಪ್ರಶ್ನೆಯನ್ನು ಕೇಳಿ ತಿಳಿದುಕೊಳ್ಳುವಂಥದ್ದು, ಇದೆಲ್ಲವೂ ಕೂಡ ನಮಗೆ ಸಾಧ್ಯವಾಗ್ತದೆ. ಹಾಗಾಗಿ ಯಾಕಂದ್ರೆ ಗುರುಗಳಿಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಭಗವಂತನ ಬಗ್ಗೆನೂ ಗೊತ್ತಿರುತ್ತೆ. ಹಾಗಾಗಿ ಗುರುಗಳು ನಮಗೆ ಮಾರ್ಗದರ್ಶನ ನೀಡ್ತಾರೆ ಹೇಗೆ ಭಗವಂತನ ಬಳಿಗೆ ಹೋಗುವಂಥದ್ದು ಅಂತ ಹೇಳಿ. ಈಗ ನಾವು ನೇರವಾಗಿ ಹೋಗ್ತೀವಿ ಅಂತ ಹೇಳಿದ್ರೆ ಅದು ತುಂಬಾ ಕಠಿಣವಾಗಿರುತ್ತೆ. ಈಗಾಗ್ಲೇ ನೀವು ಒಬ್ರು ಮಾತಾಜಿಯವರು ಹೇಳಿದ್ರು ಅಲ್ವಾ, ನೇರವಾಗಿ ನಾವು ಭಗವಂತನ ಬಳಿಗೆ ಹೋಗೋದಿಕ್ ಸಾಧ್ಯ ಇಲ್ಲ. ಗುರುವಿನ ಮೂಲಕವೇ ನಾವು ಹೋಗ್ಬೇಕು. ಓದೋರು ಹ್ಯಾಂಡ್ ರೈಸ್ ಮಾಡ್ಬೋದು. ಈಗಾಗ್ಲೇ ಓದಿರೋರು, ಓದದೇ ಇರೋರು ಯಾರಾದಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಯಾರಿಗೂ ಕೂಡ ಓದ್ಲಿಕ್ಕೆ ಇಷ್ಟ ಅಲ್ವಾ? ಬರೀ ಓದಿದವರೇ ಓದ್ಬೇಕಷ್ಟೇ. ಅಭಿರಾಮೇಶ್ವರ ಹೋಗಿಸಿ. ಹರೇ ಕೃಷ್ಣ ಮಾತಾಜಿ. ಆದ್ದರಿಂದ ಈ ಕೃಷ್ಣ ಶಾಸ್ತ್ರವನ್ನು ಅರ್ಥ ಮಾಡಿಕೊಂಡ ಮತ್ತು ಪ್ರಪಂಚದಾದ್ಯಂತ ಬೋಧಿಸುವ ನೂರಾರು ಮತ್ತು ಸಾವಿರಾರು ಆಧ್ಯಾತ್ಮಿಕ ಗುರುಗಳು ನಮಗೆ ಬೇಕಾಗಿದ್ದಾರೆ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಪ್ರತಿಯೊಬ್ಬರು ಕೂಡ ಭಗವದ್ಗೀತೆಯನ್ನು ಓದ್ಬೇಕು ಅಂತ ಹೇಳ್ತಾರೆ. ಏನ್ ಮಾಡ್ಬೇಕು? ಫಸ್ಟ್ ರೀಡ್ ಶಾಸ್ತ್ರ, ದೆನ್ ಅಂಡರ್ಸ್ಟ್ಯಾಂಡ್ ಇಟ್, ದೆನ್ ಅಪ್ಲೈ ಇಟ್. ಓದ್ಬೇಕು, ಮತ್ತೆ ಅದನ್ನು ತಿಳಿದುಕೊಳ್ಬೇಕು, ಮತ್ತೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ತಿಳಿದುಕೊಳ್ಳೋದಂದ್ರೆ ಹೇಗೆ? ಯಾರೆಲ್ಲ ಇವಾಗ ನೀವು ಕ್ಲಾಸ್ ಅಟೆಂಡ್ ಮಾಡೋದು, ಇದೆಲ್ಲ ತಿಳಿದುಕೊಳ್ಳೋದು, ಆಚಾರ್ಯರ ಮೂಲಕ ತಿಳಿದುಕೊಳ್ಳುವಂಥದ್ದು. ಹೀಗೆ
ಚೈತನ್ಯ ಮಹಾಪ್ರಭುಗಳು ಕೂಡ ಇದನ್ನೇ ಹೇಳ್ತಾರೆ. ಏನ್ ಹೇಳ್ತಾರೆ ಅವರು? ನನ್ನ ಆಜ್ಞೆಯಂತೆ ನೀವೆಲ್ಲರೂ ಕೂಡ ಗುರುಗಳಾಗ್ಬೇಕು, ಹರೇ ಕೃಷ್ಣ ಮಹಾಮಂತ್ರವನ್ನು ಎಲ್ಲರಿಗೂ ಕೂಡ ಹಂಚ್ಬೇಕು ಅಂತ ಹೇಳಿ ಅವರು ತಿಳಿಸ್ಕೊಡ್ತಾರೆ. ಪ್ರಭುಪಾದರು ಹೇಳ್ತಾರೆ, ಅನಂತ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ನಾವು ಈ ಮಾಯಾ ಲೋಕವನ್ನು ಸೃಷ್ಟಿಸಿದ್ದೇವೆ ಮತ್ತು ನಾವು ಸಾಕ್ಷಾತ್ಕಾರ ಪಡೆದ ಆತ್ಮಗಳನ್ನು ಸಮಾಜದಲ್ಲಿ ಪಾಲ್ಗೊಳ್ಳಲು ಮತ್ತು ಆಧ್ಯಾತ್ಮಿಕ ಗುರುಗಳಾಗಲು ಮತ್ತು ಪ್ರಪಂಚದಾದ್ಯಂತ ಈ ವಿಜ್ಞಾನವನ್ನು ಬೋಧಿಸುವಂತೆ ನಾವು ಆಹ್ವಾನಿಸುತ್ತೇವೆ. ಈ ಜ್ಞಾನದ ಅವಶ್ಯಕತೆ ಹೆಚ್ಚಾಗಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ. ಸೊ ಇಲ್ಲಿ ಪ್ರಭುಪಾದರು ಹೇಳುವಂಥದ್ದು, ಈ ಒಂದು ಐಹಿಕ ಲೋಕ, ಈ ಭೌತಿಕ ಪ್ರಪಂಚ ಏನಿದೆ, ಇದನ್ನ ನಾವೇ ಸೃಷ್ಟಿಸುವಂಥದ್ದು. ಇದಕ್ಕೆ ಕಾರಣ ನಾವೇ. ಯಾಕಂತ ಹೇಳಿದ್ರೆ ನಮ್ಮ ಬೇರೆ ಬೇರೆ ರೀತಿಯ ಈ ಒಂದು ಡಿಸೈರ್ಸ್ ಏನಿದೆ, ಇಚ್ಛೆಗಳೇನಿದೆ, ಅದನ್ನ ಈಡೇರಿಸೋಗೋಸ್ಕರ. ಸೊ ಇಲ್ಲಿ ಜ್ಞಾನದ ಅಗತ್ಯ ತುಂಬಾ ಇದೆ. ಯಾಕಂತ ಹೇಳಿದ್ರೆ ನಾವೀಗ ಕಂಡೀಷನ್ ಸೋಲ್ಸ್ ಅಂತ ಹೇಳಿದ್ರೆ ನಾವೀಗ ಬದ್ಧ ಜೀವಿಗಳು. ನಾವು ಇದರಿಂದ ಮುಕ್ತರಾಗಿ ಭಗವಂತನ ಧಾಮಕ್ಕೆ ಹೋಗ್ಬೇಕು, ಹೇಗೆ ಹೋಗ್ಬೇಕು, ಇದನ್ನ ನಮಗೆ ಜ್ಞಾನವನ್ನು ನಾವು ಪಡೆದುಕೊಂಡ್ರೆ ಮಾತ್ರ ಸಾಧ್ಯವಾಗ್ತದೆ. ಅಂದ್ರೆ ಜ್ಞಾನವನ್ನು ಪಡೆಯೋದ್ರಿಂದ ನಮ್ಗೆ ಏನಾಗ್ತದೆ ಅಂದ್ರೆ, ನಾವು ಯಾವ ಕರ್ಮ ಮಾಡಿದ್ರೆ ನಮಗೆ ಕರ್ಮ ಬಂಧನ ಆಗೋದಿಲ್ಲ. ಈಗ ಕೃಷ್ಣ ಕರ್ಮ ಮಾಡ್ಬೇಕಂತ ಹೇಳಿದ್ರೆ ನಾವು ಅಕರ್ಮವನ್ನು ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಅದರಿಂದ ಕರ್ಮ ಬಂಧನ ಉಂಟಾಗೋದಿಲ್ಲ. ಭಕ್ತಿ ಸೇವೆಯನ್ನು ಮಾಡೋದು ಅಂದ್ರೆ ಯಾವುದೇ ಕೆಲಸವನ್ನು ಮಾಡಿದ್ರು ಅದರಲ್ಲಿ ಕೃಷ್ಣನನ್ನು ಕರೆಕ್ಟ್ ಮಾಡುವಂಥದ್ದು. ಈಗ ನೀವು ಉದಾಹರಣೆಗೆ ಅಡುಗೆಯನ್ನು ಮಾಡ್ತೀರಾ, ಅದು ಕರ್ಮ ಆದ್ರೆ ನೀವು ಪ್ರಸಾದವನ್ನು ಅಂದ್ರೆ ನೈವೇದ್ಯವನ್ನು ಭಗವಂತನಿಗೆ ಅರ್ಪಿಸುವಂಥದ್ದು ಅದು ಅಕರ್ಮವಾಗುತ್ತೆ. ಹಾಗೆ ಪ್ರತಿಯೊಂದು ಕೆಲಸದಲ್ಲಿ ಈಗ ಯಾರು ಈಗ ಕೆಲ್ಸಕ್ಕೆ ಹೋಗ್ತಾರೆ ಅಂದ್ರೆ ಜಾಬ್ ಮಾಡ್ತಾರೆ, ಅವರಿಗೆ ಏನು ಒಂದು ಅರ್ನಿಂಗ್ ಅಂದ್ರೆ ಸಂಬಳ ಬರ್ತದೆ, ಅದರಲ್ಲಿ ಸ್ವಲ್ಪ ಭಗವಂತನಿಗೆ ಕೊಡುವಂಥದ್ದು. ಹೀಗೆ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಆ ಕರ್ಮ ಬಂಧನ ಉಂಟಾಗೋದಿಲ್ಲ. ಯಾಕಂದ್ರೆ ಹಣದ ಮೂಲ ನಮಗೆ ಗೊತ್ತಿರೋದಿಲ್ಲ. ಅದು ಈಗ ಹೆಚ್ಚಾಗಿ ನಾವು ನೋಡ್ತೇವೆ, ಈಗ ಶ್ರೀಮಂತರಾಗಿರ್ಬೋದು, ಹೆಚ್ಚು ಐಶ್ವರ್ಯವಂತರಾಗಿರ್ಬೋದು, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲವನ್ನು ಸಂಗ್ರಹಿಸಿರ್ತಾರೆ ಬೇಕು ಅಂತೇಳಿ. ಆದ್ರೆ ಅದು ಹೆಚ್ಚಾಗಿ ನೀವು ಗಮನಿಸಿರ್ಬೋದು, ಅದು ಹೋಗೋದೆಲ್ಲ ಹಾಸ್ಪಿಟಲ್ಗೆ ಹೋಗುತ್ತೆ ಮತ್ತೆ. ಯಾಕೆಂದ್ರೆ ಈ ಒಂದು ಎಳೆ ವಯಸ್ಸಿನಲ್ಲಿ ಅವರು ಹೆಚ್ಚು ಶ್ರಮ ಪಟ್ಟು ದುಡಿದಿರ್ಬೋದು, ಆದ್ರೆ ವಯಸ್ಸಾದಂತೆ ಏನಾಗುತ್ತೆ, ಅವರಿಗೆ ನಾನಾ ರೋಗಗಳು, ಅನಾರೋಗ್ಯಗಳು ಎಲ್ಲ ಕಾಡ್ತವೆ, ಮತ್ತೆ ಎಲ್ಲ ಹಣವೆಲ್ಲ ಆಸ್ಪತ್ರೆಗೆ ಹೋಗುತ್ತೆ. ಹಾಗಾಗಿ ಭಗವಂತನ ಸೇವೆ ಮಾಡುವಂಥದ್ದು, ಭಗವಂತನಿಗೆ ಕೊಡುವುದರಿಂದ ಏನಾಗ್ತದೆ, ನಮಗೇನೆ ಒಳ್ಳೆಯದು. ಭಗವಂತನಿಗೆ ಕೊಡೋದ್ರಿಂದ ನಮಗೆ ಅದರಿಂದ ಕರ್ಮ ಬಂಧನ ಉಂಟಾಗೋದಿಲ್ಲ. ನಿಮ್ಗೆ ನೃಗರಾಜನ ಕತೆ ಗೊತ್ತಿದೆ. ಅವ್ರು ಏನ್ ಮಾಡಿದ, ಆ ಒಂದು ಎಲ್ಲರಿಗೂ ಬ್ರಾಹ್ಮಣರಿಗೆ ಗೋದಾನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಬಂಗಾರ ಎಲ್ಲ ಹಾಕಿಕೊಟ್ಟು, ಖಾಲಿ ಗೋದಾನನು ಮಾಡೋದಿಲ್ಲ, ಎಲ್ಲ ಬಂಗಾರ ಎಲ್ಲ ಹಾಕಿ ಕೊಡ್ತಾನೆ. ಆದ್ರೂ ಕೂಡ ಅವನಿಗೆ ಅದರಿಂದ ಕರ್ಮ ಬಂಧನ ಉಂಟಾಗುತ್ತೆ. ಒಂದು ಹಸು ಯಾರಿಗೆ ದಾನ ಕೊಟ್ಟಿರ್ತಾರೆ ಅವರಿಂದ ತಪ್ಪಿಸ್ಕೊಂಡು ಬಂದಿರುತ್ತೆ, ಅದು ಇವನಿಗೆ ಗೊತ್ತಿರೋದಿಲ್ಲ. ಇವನು ಮತ್ತೆ ಅದನ್ನ ತಗೊಂಡೋಗಿ ಇನ್ನೊಬ್ಬನಿಗೆ ದಾನ ಮಾಡ್ಬಿಡ್ತಾನೆ. ಆಗ ಅವನು ಮೊದಲನೇ ಬಂದ್ಬಿಟ್ಟು ಇವನಿಗೆ ಹೇಳ್ತಾನೆ, ನೀನ್ ನನಗೆ ಕೊಟ್ಟ ದಾನವನ್ನು ಇನ್ನೊಬ್ಬರಿಗೆ ಹೇಗೆ ಕೊಡ್ತೀಯಾ ಅಂತ ಹೇಳ್ಬಿಟ್ಟು. ಆಗ ಅವನಿಗೆ ಶಾಪ ಕೊಡುವಂಥದ್ದು, ನೀನು ಅಲ್ಲಿ ಆಗುವಂಥದ್ದು ಅಂದ್ರೆ ಡಿಸರ್ಟ್ ಆಗುವಂಥದ್ದು. ಹಾಗೆ ಯಾವುದೇ ನಾವು ಕೆಲಸವನ್ನು ಮಾಡಿದಾಗ ಅಲ್ಲಿ ಭಗವಂತನನ್ನು ನಾವು ಕನೆಕ್ಟ್ ಮಾಡಿದ್ರೆ ಆಗ ನಮಗೆ ಕರ್ಮ ಬಂಧನ ಉಂಟಾಗೋದಿಲ್ಲ. ಈ ಜ್ಞಾನ ಬೇಕು. ಜ್ಞಾನ ಏನು ಅಂತ ಹೇಳಿದ್ರೆ ಹೇಗೆ ನಾವು ಕರ್ಮವನ್ನು ಮಾಡುವಂಥದ್ದು, ಆ ಜ್ಞಾನವು ನಮಗೆ ತಿಳಿದಿರ್ಬೇಕು. ಆ ಜ್ಞಾನವನ್ನು ಪಡೆಯುವಂಥದ್ದು ಹೇಗೆ, ಗುರುಗಳ ಮೂಲಕ ಪಡೆಯುವಂಥದ್ದು. ಹಾಗಾಗಿ ಶ್ರೀಲ ಪ್ರಭುಪಾದರು ಹೇಳುವಂಥದ್ದು, ಈ ಒಂದು ಭಗವದ್ಗೀತೆಯನ್ನು ಎಲ್ಲರೂ ಕೂಡ ಓದಿ ತಿಳಿಯಿರಿ ಅಂತ. ಈಗ ನೀವೆಲ್ಲ ಪ್ರಭುಪಾದರ ಸೇವೆಯನ್ನು ಮಾಡ್ಲಿಕ್ಕೆ ನೀವು ಉತ್ಸುಕರಾಗಿದ್ದೀರಿ. ಯಾವ ರೀತಿಯಾಗಿ ಸೇವೆ ಮಾಡ್ಬೋದು ಪ್ರಭುಪಾದರಿಗೆ? ಗುರುಗಳ ಸೇವೆಯನ್ನು ಯಾವ ರೀತಿಯಾಗಿ ಮಾಡ್ಬೋದು ಅಟ್ ಪ್ರೆಸೆಂಟ್ ಇವಾಗ? ಹರೇ ಕೃಷ್ಣ ಮಾತಾಜಿ. ವಾಣಿ ಸೇವೆ ಮಾಡಬಹುದು ಮಾತಾಜಿ. ಅವ್ರು ಕೊಟ್ಟಿರುವ ತತ್ವಗಳನ್ನ, ನಿಯಮಗಳನ್ನ ಪಾಲನೆ ಮಾಡೋದ್ರ ಮುಖಾಂತರ ಮಾಡ್ಬೋದು ಮಾತಾಜಿ. ಅವ್ರು ಬರ್ದಿರೋ ಬುಕ್ಸ್ನೆಲ್ಲ ಓದ್ಬೇಕು ಮಾತಾಜಿ. ಭಗವದ್ಗೀತೆ, ಭಾಗವತಂ, ಅದ್ರ ಮೂಲಕ ನಾವು ಅವ್ರನ್ನ ಭಗವದ್ಗೀತೆಯನ್ನು ಜಾಸ್ತಿಯಾಗಿ ದಾನ ಮಾಡ್ಬೇಕು, ಓದುವವರಿಗೆ ಕೊಡ್ಬೇಕು. ವೆರಿ ಗುಡ್ ಮಾತಾಜಿ. ನಮ್ಮ ಅಲ್ಲಿ ಒಬ್ರು ಮಾತಾಜಿ ಇದ್ದಾರೆ, ಅವರು ನಿನ್ನೆ ಅನ್ಸುತ್ತೆ 53 ಭಗವದ್ಗೀತೆ ಪುಸ್ತಕಗಳನ್ನು ಕೊಟ್ಟಿದ್ದಾರೆ.
ಒಬ್ರಿಗೆ. ಅದ್ರಲ್ಲಿ ಪ್ರಚಾರ ಆಗ್ತದಲ್ವಾ ಮಾತಾಜಿ? ವೆರಿ ಗುಡ್ ಪ್ರವೀಣ ಮಾತಾಜಿ. ಎಸ್, ಮತ್ತೆ ಉಳಿದವರು? ದಾನ ಮಾಡ್ಬೇಕು, ಜಪ ಮಾಡ್ಬೇಕು ಅಂದ್ರೆ ಪ್ರಭುಪಾದರು ನನ್ನ ನೆನೆಸ್ಕೊಳ್ಬೇಕು ಅಂದ್ರೆ ನಾನು ಬುಕ್ಸ್ ನಲ್ಲೇ ಇರ್ತೇನೆ ಅಂತ ಹೇಳ್ತಾರಲ್ಲ ಮಾತಾಜಿ. ಅದಕ್ಕೋಸ್ಕರ ನಾವು ಹೆಚ್ಚಾಗಿ ಬುಕ್ಸ್ ಅನ್ನ ಓದೋದು, ಬುಕ್ಸ್ಗಳನ್ನ ಕೊಡೋದು ಬೇರೆಯವರಿಗೆ. ನಾಲ್ಕು ನಿಯಂತ್ರಕ ತತ್ವಗಳನ್ನು ಅನುಸರಿಸಿಕೊಂಡು ನಾವು ಪ್ರಭುಪಾದರು ಹೇಳ್ತಾರೆ, ಐ ವಿಲ್ ನೆವರ್ ಡೈ, ಐ ವಿಲ್ ಲಿವ್ ಇನ್ ಮೈ ಬುಕ್ಸ್ ಅಂತ ಹೇಳಿ. ಹೌದು. ಮತ್ತೆ ನಾವೆಲ್ಲೇ ಇದ್ರು 4 ನಿಯಂತ್ರ ತತ್ವ ಪಾಲಿಸೋದು ಮಾತಾಜಿ. 16 ಸುತ್ತ ಜಪ ಮಾಡೋದು, ಸ್ವರ್ಗ ಇರ್ಲಿ ನರಕ ಇರ್ಲಿ ಅದ್ ಮಾಡ್ಲೇಬೇಕು ಮಾತಾಜಿ. ಆಮೇಲೆ ಏಕಾದಶಿದು ವ್ರತ ಅದನ್ನ ನಾವು ಕಂಪಲ್ಸರಿ ಮಾಡ್ಲೇಬೇಕದು. ನಾವು ಇವಾಗ ನಾನು ಏನ್ ಹೇಳ್ತೀನಿ ಅಂದ್ರೆ, ನೀವು ಸೇವೆ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಟೆಂಪಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ನೀವೆಲ್ಲರೂ ಕೂಡ ಅದಕ್ಕೆ ಸಹಾಯ ಮಾಡ್ಬೇಕು ಅಂತ. ಇದಕ್ಕೆ ಎಷ್ಟು ಜನ ಹೇಳ್ತೀರಾ ಓಕೆ ಅಂತ? ಲಕ್ಷ್ಮೀ ಸೇವೆ. ಲಕ್ಷ್ಮೀ ಸೇವೆ ಮಾಡ್ಬೇಕು ಇವಾಗ. ಈಗ ಅತ್ಯಗತ್ಯವಾಗಿದೆ. ಯಾಕಂದ್ರೆ ಇನ್ನು ಕೆಲವೇ ತಿಂಗಳಲ್ಲಿ ಟೆಂಪಲ್ ಪೂರ್ತಿ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗುತ್ತೆ, ಇನಾಗ್ರೇಷನ್ ಇದಾಗುತ್ತೆ. ನೀವು ಮತ್ತೆ ನಾನು ಇಲ್ಲ ಒಂದು 7-8 ತಿಂಗಳು ಬಿಟ್ಟು ನಾನು ಕನ್ಸ್ಟ್ರಕ್ಷನ್ ಕೊಡ್ತೀನಿ ಅಂದ್ರೆ ಅಲ್ಲಿ ಅದು ಬೇರೆ ಸೇವೆಗೆ ಕೊಡ್ಬೋದು ಅಷ್ಟೇ. ಆದ್ರೆ ಕನ್ಸ್ಟ್ರಕ್ಷನ್ ಅಂತ ಹೇಳುವಂಥದ್ದು, ಯಾಕಂತ ಹೇಳಿದ್ರೆ ಈ ಟೆಂಪಲ್ ಹೇಳುವಂಥದ್ದು, ಈ ದೇವಸ್ಥಾನ ಹೇಳುವಂಥದ್ದು ಅದು ಈಗ ಇರುತ್ತೆ, ಮುಂದೇನೂ ಇರುತ್ತೆ. ಆದ್ರೆ ನಾವು ಈಗ ಒಂದು ಸ್ವಲ್ಪ ಸಮಯ ಇರ್ತೇವೆ, ಮತ್ತೆ ನಾವು ಶಾಶ್ವತ ಅಲ್ಲ. ಆದ್ರೆ ಆ ಟೆಂಪಲ್ ಹೇಳುವಂಥದ್ದು ಎಷ್ಟು ಜನರಿಗೆ ಅಲ್ವಾ, ಬದ್ಧ ಜೀವಿಗಳಿಗೆ, ನಮ್ಮಂತವರಿಗೆ ಎಷ್ಟೋ ಜನ, ಎಷ್ಟೋ ಆತ್ಮಗಳಿಗೆ ಅಂತ ಹೇಳಿದ್ರೆ ಎಲ್ಲ ಒಂದು ಇರುತ್ತೆ, ಅವ್ರಿಗೆಲ್ಲ ಒಂದು ಬಿಡುಗಡೆ ಸಿಗುತ್ತೆ, ಅವರು ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ಟೆಂಪಲ್ಗೆ ಇಷ್ಟೊಂದು ಪ್ರಯೋಜನ ಇದೆ. ಹಾಗಿದ್ಮೇಲೆ ನಾವು ನಮ್ಮ ಕೈಲಾದ ಸಹಾಯವನ್ನು ಮಾಡ್ಬೇಕು. ಒಂದಾಯ್ತು. ಇನ್ನೊಂದು, ಈಗ ಭಗವದ್ಗೀತೆ 18 ದಿವಸಗಳ ತರಗತಿಗಳು ಪ್ರತಿ ತಿಂಗಳು ನಡೀತಾ ಇರುತ್ತೆ. ಈ ತಿಂಗಳು ಮಾತ್ರ ಇಲ್ಲ, ಮಾರ್ಚ್ ಅಲ್ಲಿ ಇಲ್ಲ, ಏಪ್ರಿಲ್ ಇಂದ ಮತ್ತೆ ಶುರು ಆಗುತ್ತೆ, ಏಪ್ರಿಲ್ 1 ಇಂದ. ಸೊ ಅದಕ್ಕಾಗಿ ನಾವು ಏನ್ ಮಾಡ್ಬೋದು, ಪ್ರತಿಯೊಬ್ಬರು ಕೂಡ ನಿಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್ ಅವ್ರಿಗೆಲ್ಲ ಹೇಳೋದು, ನೋಡಿಪ್ಪ ಇವಾಗ ನಮ್ಮ ಇಸ್ಕಾನ್ ಮಂಗಳೂರಲ್ಲಿ ಭಗವದ್ಗೀತೆ ತರಗತಿ ನಡೆಯುತ್ತೆ, ಈ ಭಗವದ್ಗೀತೆ ಜ್ಞಾನವನ್ನು ನೀವು ಪಡೆದುಕೊಳ್ಳಿ. ಯಾಕಂತ ಹೇಳಿದ್ರೆ ಭಗವದ್ಗೀತೆ ಜ್ಞಾನವನ್ನು ಪಡೆದುಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಗೆ ಏನಾಗುತ್ತೆ? ಭಗವದ್ಧಾಮ ಭಗವಂತನ ಬಗ್ಗೆ ತಿಳ್ಕೊಳ್ತಾರೆ. ಭಗವಂತನ ಬಗ್ಗೆ ತಿಳಿದುಕೊಂಡ್ರೆ ನಿಮಗೇನಾಗುತ್ತೆ? ಭಗವಂತನ ಬಗ್ಗೆ ತಿಳಿದುಕೊಳ್ಳೋದ್ರಿಂದ ಶ್ರೀಕೃಷ್ಣ 18ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನೆ? ರಕ್ಷಣೆ ಕೊಡ್ತಿದ್ದೆ ನನಗೆ ಶರಣಾಗಾದ್ರೆ ಅಂತ ಹೇಳ್ತಾರೆ. ಮನೆಗೆ ನೋಡಿ ಯಾರದು ಮಾತಾಡ್ತಾ ಇದ್ರ? ಭಗವಂತ ಹೇಳ್ತಾನೆ, ಯಾರು ನನ್ನ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ ಅವರು ನನಗೆ ತುಂಬಾ ಪ್ರಿಯವಾದವರು. ಪ್ರಿಯರು, ಅವರಿಗೆ ವಿಶೇಷ ಅನುಗ್ರಹ ಭಗವಂತ ಮಾಡ್ತಾನೆ. ಸೊ ಇಲ್ಲಿ ಕ್ಲಾಸ್ ಕೇಳಿದವರಿಗೂ ಕೂಡ ಭಗವಂತನ ಅನುಗ್ರಹ ಸಿಗುತ್ತೆ, ಪ್ರಭುಪಾದರ ಅನುಗ್ರಹ ಸಿಗುತ್ತೆ. ಯಾರು ಕ್ಲಾಸ್ ಕೇಳಲಿಕ್ಕೆ ಅವರಿಗೆ ದಾರಿಯನ್ನು ತೋರಿಸ್ತೀರಾ, ನಿಮಗೂ ಕೂಡ ಸಿಗುತ್ತೆ ಅಲ್ವಾ? ಹಾಗಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರಿಗೂ ಹೇಳ್ಬೇಕು, ಈ ರೀತಿಯಾಗಿ ಏಪ್ರಿಲ್ 1 ಇಂದ ಕ್ಲಾಸಸ್ ಶುರು ಆಗುತ್ತೆ, ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಬರೀ ಹೇಳೋದಲ್ಲ, ಅವ್ರ ಹೆಸರು ನಂಬರ್ ತಗೊಂಡು ನಮಗೆ ಲಿಸ್ಟ್ ಕೊಡ್ಬೇಕು. ನೀವು ನೋಡಿ ಮಾತಾಜಿ ಇಷ್ಟು ಜನ ಬರ್ತಿದ್ದಾರೆ ಅಂತ, ನಿಮ್ಮೊಳಗಡೆನೆ ಒಂದು ಕಾಂಪಿಟೇಷನ್ ತರ ಇರ್ಬೇಕದು. ನಾವಾಗ ಹೇಳ್ತೇವೆ, ನೋಡಿ ಇವಾಗ ಯಾರಿವರು ಜಯಲಕ್ಷ್ಮಿ ಆಚಾರ್ಯ ಅವ್ರ ಕಡೆಯಿಂದ 25 ಜನ ಬಂದಿದ್ದಾರೆ ಈ ಸಲ, ಇನ್ನು ಮಂಜುಳಾ ಅವ್ರ ಕಡೆಯಿಂದ ಅವರಿಂದ ಒಂದು 50 ಜನ ಬಂದಿದ್ದಾರೆ. ಈ ತರ ನಾವೇ ಇದ್ರಲ್ಲಿ ಇನ್ನೊಬ್ಬರಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ಬೇಕು. ಅದು ಬಹಳ ಮುಖ್ಯವಾಗಿರುತ್ತೆ. ನಾವ್ ಹೇಳ್ತೇವೆ, ನಮ್ಮ ಭಕ್ತಿ ಶಾಸ್ತ್ರದಿಂದ ನೋಡಿ ಈ ಸಲ 200 ಜನ ಸೇರಿದ್ದಾರೆ, ಎಷ್ಟ್ ಚೆನ್ನಾಗಿರುತ್ತೆ ನೋಡಿ. ಹಾಗೆ ಇದನ್ನ ಏನ್ ಮಾಡೋದು, ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸ್ಬೇಕಂತ ಹೇಳಿದ್ರೆ, ಇದು ಇವತ್ತಿಗೆ ಬಿಟ್ಬಿಡೋದಲ್ಲ. ಅವ್ರೇನೋ ಹೇಳ್ತಾರೆ, ಅವ್ರಿಗೆ ಹೇಳೋದು ಅವ್ರ ಕೆಲಸ, ಕೇಳೋದು ನಮ್ ಕೆಲಸ ಅಷ್ಟೇ, ಇಲ್ಲಿಗೆ ಬಿಟ್ಬಿಡೋಣ ಅಲ್ಲ. ಸೇವೆ ನಿಜವಾಗ್ಲೂ ಮಾಡ್ಬೇಕು ನಾವು, ಬರೀ ಬಾಯಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ. ಪ್ರಭುಪಾದರನ್ನ ಸಂತೋಷ ಪಡಿಸ್ಬೇಕು, ಕೃಷ್ಣನನ್ನು ಸಂತೋಷ ಪಡಿಸ್ಬೇಕಂದ್ರೆ ನಾವು ಸೇವೆ ಮಾಡ್ಲಿಕ್ಕೆ ಇಳಿಬೇಕು. ಸರಿ, ನಾವು ಈಗ ನಮ್ಮ ಒಳಿತಿಗಾಗಿ ನಾವು ಈಗ ಹರೇ ಕೃಷ್ಣ ಮಂತ್ರವನ್ನು ಜಪಿಸ್ತೇವೆ, ಅಥವಾ ಭಗವದ್ಗೀತೆ ಭಾಗವತಂ ಪುಸ್ತಕ ಓದ್ತೇವೆ. ಹಾಗೆ ನಾವು ಇದನ್ನು ಯಾಕೆ ಓದ್ತೇವೆ, ಯಾಕೆ ಜಪಿಸ್ತೇವೆ ಅಂದ್ರೆ ನಾವು ಒಳ್ಳೆಯ ಪ್ರೀಚರ್ ಆಗ್ಬೇಕು. ಪ್ರೀಚರ್ ಆಗೋದ್ರಿಂದ ಏನಾಗುತ್ತೆ, ಈ ಜ್ಞಾನ ಹಾಗೆ ಮುಂದುವರಿತಾ ಹೋಗುತ್ತೆ ಅಲ್ವಾ? ಎಲ್ಲದರಲ್ಲೂ ನಾವು ಇವಾಗ ನೀವು ನೋಡಿ ಡಿಸ್ಕಷನ್ ಗ್ರೂಪ್ ಅಲ್ಲಿ ಎಷ್ಟು ಚಂದಾಗಿ ಪಾಲ್ಗೊಳ್ತೀರಾ, ಯಾಕೆಂದ್ರೆ ನಿಮ್ಗೆ ಆ ಜ್ಞಾನವನ್ನು ಮತ್ತೆ ನಾವು
ಹೆಚ್ಚು ತಿಳಿದುಕೊಳ್ಬೇಕು ಅಂತ ನಿಮಗೆ ಅದರಲ್ಲಿ ಹೆಚ್ಚು ಆಸಕ್ತಿ ಉಂಟಾಗ್ತಾ ಇದೆ ಅಲ್ವಾ? ಅದೇ ರೀತಿ ಇಲ್ಲಿ ಹೆಚ್ಚು ಹೆಚ್ಚು ಜನರನ್ನು ಭಕ್ತರನ್ನಾಗಿ ಮಾಡೋದು ಕೂಡ ನಮ್ಮ ಒಂದು ಮುಖ್ಯವಾದ ಏನಾಗಿರುತ್ತೆ, ಮುಖ್ಯವಾದ ಕರ್ತವ್ಯ ಮುಖ್ಯವಾದ ಕರ್ತವ್ಯ ಮಾತಾಜಿ. ಓಕೆ, ಗುರಿ ಕೂಡ ಆಗಿರುತ್ತೆ, ಗೋಲ್. ಪ್ರತಿಯೊಬ್ಬರಿಗೂ ಒಂದು ಗೋಲ್ ಇದೆ ಅಲ್ವಾ? ನಮ್ಮ ಭೌತಿಕವಾಗಿ ನಾವು ಯಾವ್ದ್ಯಾವ್ದೋ ಒಂದು ಇಷ್ಟು ಗೋಲ್ ಅನ್ನ ಹಾಕೊಳ್ತೇವೆ ಅಂದ್ರೆ, ಏಮ್ ಅನ್ನ ಹಾಕೊಳ್ತೇವೆ ಅಂದ್ರೆ ಇಷ್ಟೆಲ್ಲ ಆಗ್ಬೇಕು, ಪ್ಲಾನ್ಸ್ ಅನ್ನ ಹಾಕೊಳ್ತೇವೆ. ಅದೇ ರೀತಿ ನಮಗೆ ಮುಖ್ಯವಾಗಿ ಆಧ್ಯಾತ್ಮಿಕವಾಗಿ ಒಂದು ಗುರಿ ಇರ್ಬೇಕು. ಎಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ಹಾಗೆ ನಮ್ಮೊಬ್ರು ಮಾತಾಜಿ ಅವರು ಹೇಳಿದ್ರು, ಈಗ ಭಕ್ತಿ ಶಾಸ್ತ್ರಿ, ಭಕ್ತಿ ವೈಭವ ಇತರ ತರಗತಿಗಳಿಂದ ನಾವು ಪ್ರತಿಯೊಬ್ಬರು ಕೂಡ ಈಗ ವೈಯಕ್ತಿಕವಾಗಿ ನಾವು ಡೊನೇಷನ್ ಕೊಟ್ಟಿರ್ತೇವೆ, ಹೆಚ್ಚು ಹೆಚ್ಚು ಕೊಟ್ಟಿರ್ತೇವೆ. ಆದ್ರೂ ನಮ್ಮ ಕ್ಲಾಸ್ ವೈಸಿನಿಂದ ಪ್ರತಿ ತಿಂಗಳು ನಾವು ಈ ಟೆಂಪಲ್ ಕನ್ಸ್ಟ್ರಕ್ಷನ್ ಆಗೋಲಿವರೆಗೆ ನಾವೇನ್ ಮಾಡ್ಬೇಕಂದ್ರೆ 500 ರೂಪಾಯಿ ಹಾಕುವಂಥದ್ದು. ಈಗ 28 ಜನ ಇದೀವಿ ಅನ್ಕೊಳ್ಳಿ. 28 ಜನ ಈಗ 500 ಹಾಕಿದ್ರೆ ಎಷ್ಟಾಗುತ್ತೆ ತಿಂಗಳಿಗೆ? ಈಗ ಏಕಾದಶಿ ಎಂದು ಡೊನೇಟ್ ಮಾಡ್ತಾರೆ ಕೆಲವರು. 14,000 ಆಗುತ್ತೆ ಮತ್ತೆ 14,000 ಆಗುತ್ತೆ. ಈಗ ಭಕ್ತಿ ಶಾಸ್ತ್ರಿ ಒಂದು ಗ್ರೂಪ್ ಇಂದಾನೆ ಈಗ 14,000. ಅದೇ ರೀತಿ ಪ್ರತಿಯೊಂದು ಗ್ರೂಪ್ ನಿಂದ ನಾವು 500 ಅಂತ ಆತರ ಮಾಡ್ಕೊಂಡ್ ಬಂದ್ರೆ ನಮಗೆ ಏನಾಗುತ್ತೆ, ನಮ್ಮ ಒಂದು ಅಳಿಲು ಸೇವೆ ಆದ್ರೂ ಕೂಡ ಅಲ್ಲಿ ದೊಡ್ಡ ಸೇವೆ ಆಗುತ್ತೆ. ಅದು ಕೈ ಅಂದ್ರೆ ಏನ್ ಹೇಳ್ತಾರೆ, ಹನಿ ಹನಿ ಗೂಡಿದರೆ ಹಳ್ಳ ಅಂತಾರಲ್ಲ ಹಾಗೆ, ಎಲ್ಲವೂ ಕೂಡ ಯಾವ್ದು ಕೂಡ ವೇಸ್ಟ್ ಆಗುದಿಲ್ಲ. ಏನ್ ಹೇಳ್ತಾರೆ, ಸ್ವಲ್ಪ ಅಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯ. ಸ್ವಲ್ಪ ನಾವು ಮಾಡಿದ್ರು ಕೂಡ ಅದು ಭಗವಂತ ನೆನ್ಪಿಟ್ಕೊಳ್ತಾನೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋಣ. ಹಾಗೆ ನಿಮ್ಮೆಲ್ಲರಿಗೂ ಒಂದು ಕಿವಿ ಮಾತು ಏನಂತ ಹೇಳಿದ್ರೆ, ಯಾವುದೇ ಅನ್ನೋನ್ ಕಾಲ್ಸ್ ಅನ್ನ ರಿಸೀವ್ ಮಾಡಬೇಡಿ. ಯಾಕೆಂದ್ರೆ ನಿಮಗೆ ಟೆಂಪಲ್ ಕಡೆಯಿಂದ ಆ ರೀತಿಯಾದ ಯಾವ್ದು ಕಾಲ್ ಬರೋದಿಲ್ಲ. ಹೆಸರಿದ್ದು ಬಂದ್ರೆ ನೀವು ಟ್ರೂ ಕಾಲರ್ ಅಲ್ಲಿ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಮತ್ತೆ ಡೊನೇಷನ್ ಮಾಡ್ಲಿಕ್ಕಿದ್ರೆ ಅದು ಈಗಾಗ್ಲೇ ನಿಮಗೆ ಗ್ರೂಪ್ ಅಲ್ಲೆಲ್ಲ ಶೇರ್ ಮಾಡಿದ್ದೇವೆ. ಟೆಂಪಲ್ ಇದು ಅಕೌಂಟ್ ಎಲ್ಲ ಡೀಟೇಲ್ಸ್ ಕೂಡ. ಹಾಗೆ ನಾಮಶ್ರೀ ಪ್ರಭು ಅವರಿಗೆ ನೀವು ಅಂದ್ರೆ ದೇವಳದ ಅಧ್ಯಕ್ಷರಿಗೆ ನೀವು ಗೂಗಲ್ ಪೇ ಮಾಡ್ಬೋದು. ಅವ್ರ ನಂಬರ್ ಕೂಡ ನಿಮಗೆ ಶೇರ್ ಮಾಡಲಾಗ್ತದೆ. ಈಗ ಯಾವುದೇ ಒಂದು ನಿಮಗೆ ಅದರಲ್ಲಿ ಕ್ವೆಶನ್ಸ್ ಇದ್ರೆ ನಾವು ಕೇಳ್ಬೋದು, ಸಚ್ಚಿದಾನಂದ ಪ್ರಭು ಅಂತ ಕೇಳ್ಬೋದು. ಈ ರೀತಿಯಾಗಿ ಈಗ ರಾಮೇಶ್ವರ್ ಪ್ರಭು ಅವ್ರಿಗೆ ಕೇಳ್ಬೋದು, ಏನ್ ತೊಂದ್ರೆ ಇಲ್ಲ. ಸೊ ಹೀಗೆ ಯಾರು ಪರಿಚಯ ಇದಾರೆ ಅವ್ರ ಹತ್ರ ಕೇಳಿ ಅಷ್ಟೇ. ಇಲ್ಲ ಅಂದ್ರೆ ಇದಕ್ಕೆ ನೀವು ತುಂಬಾ ಜಾಗರೂಕರಾಗಿರ್ಬೇಕು. ಈ ಹಿಂದೆ ನಮ್ಗೆ ಈಗ ತುಂಬಾ ಕಾಲ್ಸ್ ಬರ್ತಾ ಇರುತ್ತೆ, ನಾವು ರಿಸೀವ್ ಮಾಡ್ಲಿಕ್ಕೂ ಕಷ್ಟ ಆಗುತ್ತೆ ಬೇರೆ ಬೇರೆ ನಂಬರ್ ಇಂದ ನೀವು ಕಾಲ್ ಮಾಡಿದ್ರೆ. ಯಾಕಂದ್ರೆ ಇಲ್ಲಿ ಟ್ರೂ ಕಾಲರ್ ಅಲ್ಲಿ ನಾವು ಅದನ್ನ ಚೆಕ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನೊಂದು ಗಮನಿಸಿ ಎಲ್ಲರಿಗೂ. ಬೇರೆ ಯಾರಿಗಾದ್ರೂ ಇವತ್ತಿನ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ की जय. नामाचार्य ठाकुर की जय.